ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ಕರಾವಳಿ ಭಾಗ ಚರ್ಚೆ ಮಾಡಿದಂತಹ ವಿಚಾರ ಜೊತೆಗೆ ಈಗಲೂ ಕೂಡ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಒನ್ಸ್ ಅಗೇನ್ ನಮ್ಮ ತುಳುನಾಡ ಮಣ್ಣಿನಲ್ಲಿ ನಮ್ಮ ತುಳುನಾಡಿನ ಮಣ್ಣಿನ ಶಕ್ತಿ ಸತ್ವ ಒಂದ್ ಕಡೆ ದೈವಾರಾಧನೆ ಆದ್ರೆ ಮತ್ತೊಂದ್ ಕಡೆ ನಮ್ಮ ನಾಗಾರಾಧನೆ. ನಾವು ಎಲ್ಲಿ ದಾರಿ ತಪ್ತಾ ಇದೀವಿ ಅಥವಾ ತುಳುನಾಡಿನ ಮಣ್ಣಿನಲ್ಲಿ ಎಲ್ಲಿ ಅಧರ್ಮವಾಗುತ್ತೆ ಅಥವಾ ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ಹಂತ ಹಂತಕ್ಕೆ ಇಲ್ಲಿ ನಂಬಿರುವಂತಹ ದೈವಾರಾಧನೆ ನಾಗಾರಾಧನೆ ನಮ್ಮನ್ನ ಮತ್ತೆ ಮತ್ತೆ ಬಡಿದೆಬ್ಬಿಸುತ್ತೆ, ಮತ್ತೆ ನಮ್ಮ ಅಸ್ತಿತ್ವವನ್ನು ಪ್ರಶ್ನೆ ಮಾಡುತ್ತೆ. ಅದೇ ರೀತಿಯಾಗಿರುವಂತಹ ಘಟನೆ ನಾನು ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಇರುವಂತದ್ದು. ಒನ್ಸ್ ಅಗೇನ್ ತುಳುನಾಡು ಅಂತ ಬಂದಾಗ ಈ ಮಣ್ಣು ನಾಗನಿಗೆ ಸೇರಿದ್ದು ಅನ್ನುವಂತಹ ಒಂದು ನಮ್ಮ ನಂಬಿಕೆ. ಅಂದ್ರೆ ಈ ಮಣ್ಣಿನ ತುಳುನಾಡಿನ ಮಣ್ಣಿನ ಅಧಿಪತಿ ನಾಗದೇವರು, ನಮ್ಮ ಕಣ್ಣಿಗೆ ಕಾಣುವಂತಹ ದೇವರು ಅಂತ ಹೇಳಿದ್ರೆ ನಾಗದೇವರು. ದೇವರನ್ನ ಎಷ್ಟು ನಂಬ್ತೀವಿ ಅನ್ನೋದು ಗೊತ್ತಿಲ್ಲ, ಆದ್ರೆ ನಾಗದೇವರನ್ನ ನಂಬಲೇಬೇಕಾಗುತ್ತೆ. ಕುಟುಂಬದ ನಾಗದೇವರುಗಳಿಗೆ ಪ್ರತಿ ವರ್ಷ ನಾವು ನಾಗಾರಾಧನೆಯ ಸಂದರ್ಭ ಅಂದ್ರೆ ನಾಗರ ಪಂಚಮಿಯ ಸಂದರ್ಭ ನಾವು ಪೂಜೆ ಪುನಸ್ಕಾರಗಳನ್ನ ಮಾಡಲೇಬೇಕಾಗುತ್ತೆ. ನಾಟ್ ಓನ್ಲಿ ಹಿಂದೂ ಧರ್ಮ, ಅನ್ಯ ಧರ್ಮೀಯರು ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಗೌರವದಿಂದ ನಾಗದೇವರನ್ನ ಪೂಜಿಸ್ತಾರೆ, ಆರಾಧಿಸ್ತಾರೆ. ಯಾರು ಕೂಡ ನಾಗದೇವರಿಗೆ ಈ ತುಳುನಾಡಿನ ನಾಗನ ಮಣ್ಣಿನಲ್ಲಿ ಅನ್ಯಾಯವನ್ನ ಎಸಗಲ್ಲ, ಅನ್ಯಾಯವನ್ನ ಎಸಗಿದ್ದವರು ಯಾರು ಕೂಡ ಬದುಕಿ ಉಳಿಯಲಿಲ್ಲ, ಉಳಿಯೋದು ಇಲ್ಲ ಅನ್ನೋದಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಸಾಕ್ಷಿಯಾಗುತ್ತೆ. ಮಾತ್ರ ಅಲ್ಲ, ನೈಜ ಘಟನೆ ಇದು. ನಮ್ಮ ಕರಾವಳಿ ಭಾಗದಲ್ಲಿ ತುಳುನಾಡಿನ ಮಣ್ಣಿನಲ್ಲಿ ನಡೆದಿರುವಂತಹ ನೈಜ ಘಟನೆ ಒನ್ಸ್ ಅಗೇನ್ ಸಾಬೀತಾಗುತ್ತೆ. ನಾಗನ ದೋಷ, ನಾಗನ ಶಾಪ ಎಷ್ಟು ಹಾನಿಕಾರಕವಾಗಿದೆ. ನಾಗದೇವರು, ನಾಗರ ಹಾವು ಯಾರಿಗೂ ಕೂಡ ಅನ್ಯಾಯವನ್ನ ಮಾಡಲ್ಲ. ಅದೇ ರೀತಿ ನಾಗದೇವರಿಗೆ ಅನ್ಯಾಯ ಮಾಡಿದವರನ್ನು ಕೂಡ ಬಿಡಲ್ಲ ಅನ್ನುವಂತಹ ಮಾತು. ಹಾವಿನ ದ್ವೇಷ 12 ವರ್ಷ ಅನ್ನುವಂತಹ ಮಾತುಗಳು ಏನಿದೆ, ಇದು ಕೇವಲ ಮಾತುಗಳಲ್ಲ, ಆಗಿರುವಂತಹ ನೈಜ ಘಟನೆಯನ್ನ ತಿಳಿದುಕೊಂಡವರು ಹೇಳಿರುವಂತಹ ವಿಚಾರ. ಹಾಗಿದ್ದಾಗ ನಮ್ಮ ತುಳುನಾಡ ಮಣ್ಣು ಕಿನ್ನಿಗೋಳಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ನಿಜವಾಗ್ಲೂ ಕೂಡ ನಾಚಿಕೆಗೇಡಿನ ಘಟನೆ. ಅಮಾನವೀಯವಾಗಿ ವರ್ತಿಸಿದಂತಹ ಬೆಳಗಾವಿ ಮೂಲದ ವ್ಯಕ್ತಿ ಏನ್ ಮಾಡಿದ್ದಾನೆ, ಆತ ನಾಗನ ಶಾಪಕ್ಕೆ ತುತ್ತಾಗಿದ್ದಾನೆ. ಹೇಗೆ ಅನ್ನುವಂಥದ್ದನ್ನ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಪಿನ್ ಟು ಪಿನ್ ಆಗಿ ಇಡ್ತಾ ಹೋಗ್ತೀನಿ. ವಿಶೇಷ ಕಾರ್ಯಕ್ರಮ ನಾಗ ಶಾಪ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಬೆಳಗಾವಿ ಮೂಲದಂತಹ ಒಬ್ಬ ವ್ಯಕ್ತಿ ಕಿನ್ನಿಗೋಳಿಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಸೆಪ್ಟೆಂಬರ್ 5ರಂದು ನಡೆದಿರುವಂತಹ ಒಂದು ಘಟನೆ. ನಾಗರ ಹಾವು ಅದರ ಪಾಡಿಗೆ ಅದಷ್ಟೇ ಹೋಗ್ತಾ ಇರುತ್ತೆ. ಆದ್ರೆ ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಬಂದಾಗ ಆ ಪಾಪ ನಾಗರ ಹಾವನ್ನ ಹಿಡಿದು ಹಾವಿನ ಮೇಲೆ ಡೀಸೆಲ್ ಅನ್ನ ಎರಚಿದ್ದಾನೆ. ಈ ದೃಶ್ಯಾವಳಿಗಳನ್ನ ತಾವುಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ದೀರಾ, ಮಾಧ್ಯಮಗಳಲ್ಲಿ ನೋಡಿದ್ದೀರಾ. ಡೀಸೆಲ್ ಅನ್ನ ನಾಗರ ಹಾವಿನ ಮೇಲೆ ಎರಚಿದಂತಹ ಆ ಅಮಾನವೀಯ ಘಟನೆಯನ್ನ ಮಾಡಿರುವಂತಹ ವ್ಯಕ್ತಿ, ಆ ನಾಗರ ಹಾವು ಪಾಪ ಅಲ್ಲೇ ಮೈ ಉರಿಯಿಂದ ಒದ್ದಾಡ್ತಾ ಇರುತ್ತೆ. ಆ ಸಂದರ್ಭ ಅಲ್ಲಿ ಉರಗ ರಕ್ಷಕರು, ಖ್ಯಾತ ಉರಗ ರಕ್ಷಕರು ಬಂದು ಆ ಹಾವನ್ನ ರೆಸ್ಕ್ಯೂ ಮಾಡ್ತಾರೆ, ರಕ್ಷಣೆಯನ್ನ ಮಾಡ್ತಾರೆ. ಇಲ್ಲಿ ಆಗಿರುವಂತಹ ವಿಚಾರ ಬಹುಶಃ ತಮ್ಗೆ ಈ ಕೇಳುವಾಗ ಮೈಯೆಲ್ಲ ತಮ್ಗೆ ಉರಿ ಬರುತ್ತೆ. ಯಾಕಂತ ಹೇಳಿದಾಗ ನಾವು ನಾಗದೇವರನ್ನ ಎಷ್ಟು ಆರಾಧನೆ ಮಾಡ್ತೀವಿ, ಎಷ್ಟು ಪೂಜಿಸ್ತೀವಿ ಅನ್ನೋದು ನಮ್ಗಳಿಗೆ ಗೊತ್ತಿದೆ. ಅಂತಹ ಸಂದರ್ಭ ಆ ನಾಗರ ಹಾವಿಗೆ ಆತ ಡೀಸೆಲ್ ಎರಚ್ತಾನೆ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ವಾರ ಒಂಜಿ ವಾರದೊಳೈ ನಾಗದೇವರನ ಕಾಣಿಕ ತೋಜುಂಡು ಪಣಪಣಚಿನ ಪಾತ್ರದೊಂಡು ಅವು ಅಕ್ಷರಶಃ ಸತ್ಯ ಆತಂಡಿ ಈ ಒಂಜಿ ಕತೆಟ್. ಒಂದೇ ವಾರದಲ್ಲಿ ಆ ವ್ಯಕ್ತಿ ಏನಿದ್ದಾನೆ ಅವನು ಕೂಡ ಕೆಂಪು ಬೊಕ್ಕೆ ಬಂದು ಮೈ ಉರಿಯಿಂದ ಒಂದೇ ವಾರದಲ್ಲಿ ನರಳ್ತಾ ಇರುವಂತಹ ಘಟನೆ ನಡೆದಿದೆ. ಇದು ನಾಗನ ದೋಷ ಎಷ್ಟಿದೆ ಅನ್ನುವಂಥದ್ದು ನೈಜವಾಗಿರುವಂತಹ ಘಟನೆ ನಮ್ಮ ಕಿನ್ನಿಗೋಳಿಯಲ್ಲಿ. ಅಷ್ಟು ಕೂಡ ಏನಾಗಿದೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ತುಳುವರ ಆರಾಧ್ಯ ದೇವರು ತುಳು ಭೂಮಿಯ ಒಡೆಯ ನಾಗನ ಕಲೆ ಕಾಣಿಕ ಮತ್ತೆ ಸಾಬೀತು. ಕಿನ್ನಿಗೋಳಿಯಲ್ಲಿ ನಾಗರ ಹಾವಿಗೆ ಡೀಸೆಲ್ ಎರಚಿದ ಮುಂದೇನಾಯ್ತು ಗೊತ್ತಾ? ನಾಗ ತುಳು ಭೂಮಿಯ ಒಡೆಯ, ತುಳುವರ ಆರಾಧ್ಯ ದೈವ, ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರು ಅನ್ನತ್ತೆ. ನಾಗನ ಬಗ್ಗೆ ತುಳುವರಿಗಿರುವ ಅಭಿಮಾನ ಇಂದಿಗೂ ನಾಗನ ಕಲೆ ಕಾಣಿಕ ತುಳುನಾಡಿನ ತುಂಬಾ ಜನಜನಿತ. ಅದೇ ರೀತಿ ನಾಗನಿಗೆ ಪ್ರತಿಯೊಬ್ಬರೂ ತುಳುನಾಡಿನಲ್ಲಿ ಶ್ರದ್ಧೆ ಭಕ್ತಿಯಿಂದ ಪೂಜಿಸುತ್ತಾರೆ, ಆರಾಧಿಸುತ್ತಾರೆ. ಆದ್ರೆ ಇಲ್ಲೊಬ್ಬ ಉತ್ತರ ಕರ್ನಾಟಕ ಮೂಲದ ವ್ಯಕ್ತಿ ನಾಗರ ಹಾವಿಗೆ ಡೀಸೆಲ್ ಎರಚಿ ವಿಕೃತಿ ಮೆರೆದಿದ್ದ.
ಆತನ ಕಥೆ ಏನಾಯ್ತು ಗೊತ್ತಾ? ಹಾವಿಗೆ ಡೀಸೆಲ್ ಎರಚಿದ ವ್ಯಕ್ತಿಗೆ ವಾರ ಕಳೆಯುವಷ್ಟರಲ್ಲಿ ತಟ್ಟಿದ ತುಳುನಾಡ ನಾಗನ ಶಾಪ. ನಾಗರ ಹಾವಿಗೆ ಡೀಸೆಲ್ ಎರಚಿ ಹಾವನ್ನ ನರಳುವಂತೆ ಮಾಡಿದ ವ್ಯಕ್ತಿಯೊಬ್ಬ ವಾರದೊಳಗೆ ಆ ಹಾವಿನಂತೆಯೇ ಉರಿಯಿಂದ ನರಳತೊಡಗಿದ ಘಟನೆ ಕಿನ್ನಿಗೋಳಿಯಲ್ಲಿ ನಡೆದಿದೆ. ಕಿನ್ನಿಗೋಳಿಯ ಬಹುಮಹಡಿ ಕಟ್ಟಡದ ಸಮೀಪ ಸೆಪ್ಟೆಂಬರ್ 5ರಂದು ನಾಗರ ಹಾವು ಕಂಡುಬಂದಿತ್ತು. ಕಟ್ಟಡದಲ್ಲಿ ವಾಚ್ಮನ್ ಆಗಿದ್ದ ಬೆಳಗಾವಿ ಮೂಲದ ವ್ಯಕ್ತಿ ಹಾವಿಗೆ ಡೀಸೆಲ್ ಎರಚಿದ್ದು ಕೂಡಲೇ ಹಾವು ಮೈ ಉರಿಯಿಂದ ಒದ್ದಾಡತೊಡಗಿತ್ತು. ಹಾವನ್ನ ರಕ್ಷಿಸಿದ ಉರಗ ರಕ್ಷಕ ಯತೀಶ್ ಕಟೀಲ್ ಕಾರ್ಯಕ್ಕೆ ಪ್ರಶಂಸೆ. ಬಳಿಕ ಸ್ಥಳೀಯರು ಉರಗ ರಕ್ಷಕ ಯತೀಶ್ ಕಟೀಲ್ ಅವರಿಗೆ ವಿಷಯ ತಿಳಿಸಿದ್ರು. ಅವರು ಹಾವನ್ನ ಹಿಡಿದು ಚಿಕಿತ್ಸೆ ನೀಡಿದಲ್ಲದೆ ಮೈಗೆ ಶ್ಯಾಂಪೂ ಹಾಕಿ ತೊಳೆದು ಶುಚಿ ಮಾಡಿದ್ರು. ಅನಂತರ ಹಾವನ್ನ ಕಾಡಿಗೆ ಬಿಟ್ಟು ಬಂದಿದ್ರು. ಉರಿಯಿಂದ ಒದ್ದಾಡಿದ ನಾಗರ ಹಾವು, ಅದೇ ರೀತಿ ಮೈ ಉರಿಯಿಂದ ಒದ್ದಾಡಿದ ಆ ವ್ಯಕ್ತಿ. ಆದರೆ ಹಾವಿಗೆ ಡೀಸೆಲ್ ಎರಚಿದ ಕಾರ್ಮಿಕ ವ್ಯಕ್ತಿಗೆ ವಾರ ಕಳೆಯುವಷ್ಟರಲ್ಲಿ ಮೈ ಉರಿ ಬರತೊಡಗಿದೆ. ಮೈಯಲ್ಲಿ ಕೆಂಪು ಬೊಕ್ಕೆ ಕಂಡು ಬಂದಿದ್ದು ಉರಿಯಿಂದ ನರಳಲು ಶುರು ಮಾಡಿದ್ದ. ಬಳಿಕ ಆತನ ಕುಟುಂಬಸ್ಥರು ಊರಿಗೆ ಮರಳಲು ತಿಳಿಸಿದಂತೆ ಕುಟುಂಬ ಸಮೇತ ವಾಚ್ಮನ್ ಕೆಲಸ ಬಿಟ್ಟು ಊರಿಗೆ ತೆರಳಿದ್ದಾರೆ. ಕಿನ್ನಿಗೋಳಿಯಲ್ಲಿ ನಡೆದ ಅಮಾನವೀಯ ಘಟನೆಗೆ ಆಸ್ತಿಕರ ಆಕ್ರೋಶ. ತುಳುನಾಡಿನಲ್ಲಿ ನಾಗರ ಹಾವನ್ನ ದೇವರೆಂದೇ ಪೂಜಿಸುತ್ತಾರೆ. ಹಾವಿಗೆ ಕಲ್ಲು ಹೊಡೆಯುವುದು, ಬಿಸಿ ನೀರು ಎರಚಿದರೂ ದೋಷ ಬರುತ್ತೆ ಎಂಬ ನಂಬಿಕೆ ಇದೆ. ಬೆಳಗಾವಿಯ ವ್ಯಕ್ತಿ ಡೀಸೆಲ್ ಎರಚಿದ್ರಿಂದ ಹಾವು ಉರಿಯಿಂದ ಸಾಯುವ ಸ್ಥಿತಿ ಬಂದಿತ್ತು. ಇದೇ ಕಾರಣದಿಂದ ಹಾವಿನ ದೋಷ ಆ ವ್ಯಕ್ತಿಗೆ ತಾಗಿದೆ ಎನ್ನುವ ಮಾತು ಸ್ಥಳೀಯರಿಂದ ಕೇಳಿಬಂದಿದೆ. ಈ ಮೂಲಕ ತುಳುನಾಡಿನ ಮಣ್ಣಿನಲ್ಲಿ ಮತ್ತೆ ನಾಗದೇವರ ಕಲೆ ಕಾಣಿಕ ಪ್ರತಿಯೊಬ್ಬರಿಗೂ ತಿಳಿಯುವಂತಾಗಿದೆ. ಇದು ತುಳುನಾಡ ಮಣ್ಣಿನಲ್ಲಿ ಮತ್ತೆ ನಾಗದೇವರ ಕಲೆ ಕಾಣಿಕ ಜಾಗೃತವಾಗಿರುವಂತದ್ದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ತುಳುವರು ನೋಡ್ಲೇಬೇಕಾಗಿರುವಂತಹ ವಿಚಾರ ಮಾತ್ರ ಅಲ್ಲ, ಪ್ರತಿಯೊಬ್ಬರು ಕೂಡ ನಮ್ಮ ರಾಜ್ಯದ ವಿವಿಧ ಭಾಗಗಳಲ್ಲಿ ನೋಡಬೇಕಾಗಿರುವಂತಹ ವಿಚಾರ. ಯಾಕಂದ್ರೆ ಬೆಳಗಾವಿ ಮೂಲದ ವ್ಯಕ್ತಿ ಬಂದು ಈ ರೀತಿಯ ಕೃತ್ಯವನ್ನ ಮಾಡಿರುವಂತದ್ದು. ಜೊತೆಗೆ ತುಳುನಾಡ ಮಣ್ಣಿನಲ್ಲಿ ನಾಗದೇವರ ಅಥವಾ ನಾಗರ ಹಾವಿನ ಶಕ್ತಿ ಎಷ್ಟಿದೆ ಅನ್ನುವಂಥದ್ದು ಈ ಕಲಿಯುಗದಲ್ಲೂ ಕೂಡ ಈ ಒಂದು ಘಟನೆ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಬಹಳಷ್ಟು ವಿಮರ್ಶೆಗಳು ಆಗ್ತಾ ಇದೆ ಈ ಒಂದು ವಿಚಾರದ ಬಗ್ಗೆ. ಆ ಬಗ್ಗೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡಬೇಕು. ಜೊತೆಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು, ಗಣ್ಯ ವ್ಯಕ್ತಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಒನ್ಸ್ ಅಗೇನ್, ತುಳುನಾಡಿನ ಮಣ್ಣಿನ ಅಧಿಪತಿ ನಾಗನ ಶಾಪ, ನಾಗನ ದೋಷ ಎಷ್ಟಿದೆ ಅನ್ನುವಂಥದ್ದನ್ನ ಪ್ರತಿಯೊಬ್ಬರಿಗೂ ಕೂಡ ತಿಳಿಸಬೇಕು, ಜೊತೆಗೆ ಜಾಗೃತಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮ. ನಮ್ಮ ಜೊತೆ ಅತಿಥಿಗಳು, ಮೊದಲನೇದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಫಸ್ಟ್ ಆಫ್ ಆಲ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಯತೀಶ್ ಕಟೀಲ್ ಅವರು, ಯತೀಶ್ ಶೆಟ್ಟಿ ಕಟೀಲ್ ಅವರು, ಉರಗ ರಕ್ಷಕರು. ಆತ್ಮೀಯವಾಗಿರುವಂತ ಸ್ವಾಗತ. ಮೊದಲನೇದಾಗಿ ಹ್ಯಾಟ್ಸ್ ಆಫ್ ಹೇಳ್ತೀನಿ, ಧನ್ಯವಾದಗಳನ್ನ ಹೇಳ್ತೀನಿ, ಅಭಿನಂದನೆಗಳನ್ನ ಹೇಳ್ತೀನಿ. ಯಾಕಂತ ಬಂದಾಗ ತಾವು ಗಮನಿಸಿರಬಹುದು, ಆ ನೀಚ ವ್ಯಕ್ತಿ ಡೀಸೆಲ್ ಅನ್ನ ಆ ನಾಗರ ಹಾವಿನ ಮೇಲೆ ಎರಚ್ತಾನೆ. ಆ ನಾಗರ ಹಾವು ಮೈಯಿಂದ ಒದ್ದಾಡ್ತಾ ಇರುತ್ತೆ. ಆ ಸಂದರ್ಭ ಸ್ಥಳೀಯರೆಲ್ಲರೂ ಕೂಡ ಸೇರಿಕೊಂಡು ಕಾಲ್ ಮಾಡಿರುವಂತದ್ದು, ಕರೆ ಮಾಡಿರುವಂತದ್ದು ಉರಗ ರಕ್ಷಕರಾಗಿರುವಂತಹ ನಮ್ಮ ಯತೀಶ್ ಶೆಟ್ಟಿ ಅವರಿಗೆ. ಯತೀಶ್ ಶೆಟ್ಟಿ ಅವರು ಇಲ್ಲಿ ತನಕ ಬರೋಬ್ಬರಿ 1020 ನಾಗರ ಹಾವುಗಳನ್ನೇ ರೆಸ್ಕ್ಯೂ ಮಾಡಿದವರು. ಜೊತೆಗೆ ರೆಸ್ಕ್ಯೂ ಮಾಡಿ ರಕ್ಷಣೆ ಮಾಡಿ ಅದನ್ನ ಕಟೀಲು ದುರ್ಗಾ ಪರಮೇಶ್ವರಿ ಕ್ಷೇತ್ರ, ಇತಿಹಾಸ ಪ್ರಸಿದ್ಧವಾದ ಕ್ಷೇತ್ರ. ಆ ಕ್ಷೇತ್ರದ ಕುದ್ರು ಇದೆ, ತಮ್ಗೆ ಗೊತ್ತಿದೆ, ಅಲ್ಲಿ ಭ್ರಮರಾಂಬಿಕೆಯ ಒಂದು ಸನ್ನಿಧಿ ಇದೆ ಕಟೀಲು ಕ್ಷೇತ್ರದಲ್ಲಿ ಹಿಂಭಾಗದಲ್ಲಿ, ಮೂಲ ಸನ್ನಿಧಿ ಅಂತ ನಾವು ಹೇಳ್ತೀವಿ. ಅಲ್ಲಿಗೆ ಹೋಗಿ, ಅಲ್ಲಿ ನಾಗನ ಬನಗಳಿವೆ, ಅಲ್ಲಿ ಹುತ್ತಗಳಿವೆ, ಅಲ್ಲಿಗೆ ಹೋಗಿ ಹಾವನ್ನ ರಕ್ಷಣೆ ಮಾಡಿದಂತ ಹಾವನ್ನ ಅಲ್ಲಿಗೆ ಬಿಡ್ತಾರೆ. ಈ ಹಾವನ್ನು ಕೂಡ ರಕ್ಷಣೆ ಮಾಡಿ ಅದೇ ಜಾಗಕ್ಕೆ ಬಿಟ್ಟಿದ್ದಾರೆ. ಕಟೀಲು ತಾಯಿಯ ಸನ್ನಿಧಿಗೆ, ಕಟೀಲು ತಾಯಿಯ ಪಾದಕ್ಕೆ ಅರ್ಪಿಸಿದ್ದಾರೆ. ಆ ಒಂದು ಅಮಾಯಕವಾಗಿರುವಂತಹ ಒಂದು ಪಾಪದ ನಾಗರ ಹಾವನ್ನ, ಏನು ತಪ್ಪು ಮಾಡದಿರುವಂತಹ ನಾಗರ ಹಾವನ್ನ. ಅಟ್ ದ ಸೇಮ್ ಟೈಮ್ ತಾವು ನೋಡಿದ್ದೀರಾ,
ಪ್ರಥಮವಾಗಿ ಅದನ್ನು ಶಾಂಪೂ ಹಾಕಿ ತೊಳೆದು ಜೊತೆಗೆ ಅದನ್ನು ಶುಚಿಗೊಳಿಸಿ ಅದಕ್ಕೆ ಒಂದು ಪ್ರಾಣ ಮತ್ತೆ ಬರುವಂತೆ ಬದುಕಿ ಉಳಿಯುವಂತೆ ಪುಣ್ಯದ ಕೆಲಸ ಮಾಡಿರುವಂತಹ ವ್ಯಕ್ತಿ ನೇರವಾಗಿ ನಮ್ಮ ಜೊತೆ ಇತರ ಕಾರ್ಯಕ್ರಮದಲ್ಲಿ ಯತೀಶ್ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಎಸ್ ಸರ್, ಯತೀಶ್ ಅವರು ಜೊತೆಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಚಾರ ಬಹಳಷ್ಟು ವಿಮರ್ಶೆಗಳು ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ. ನಾಗನ ದೋಷ, ನಾಗನ ಶಾಪ ಅನ್ನುವಂತಹ ವಿಚಾರಗಳ ಬಗ್ಗೆ, ಜೊತೆಗೆ ತುಳುನಾಡ ಮಣ್ಣಿನಲ್ಲಿ ಈಗಲೂ ಕೂಡ ನಾಗನ ಸಾನ್ನಿಧ್ಯ ಇದೆ, ನಾಗನ ಕಾರಣಿಕ ಇದೆಯಾ, ನಾಗನ ಕಲೆ ಇದೆಯಾ, ನಾಗನ ಶಕ್ತಿ ಇದೆಯಾ ಅನ್ನುವಂತಹ ಚರ್ಚೆ, ಅಥವಾ ಕೇವಲ ನಾಗರ ಹಾವೇ ಆಗಿರುತ್ತಾ ಅನ್ನುವಂತಹ ಪ್ರಶ್ನೆ. ಎಲ್ಲಾ ಪ್ರಶ್ನೆಗಳು, ಬಹಳಷ್ಟು ಪ್ರಶ್ನೆಗಳನ್ನ ಮತ್ತೆ ಮತ್ತೆ ಹುಟ್ಟು ಹಾಕುತ್ತೆ. ಬೇರೆ ಕಡೆಗಳಲ್ಲಿ, ರಾಜ್ಯದ ಬೇರೆ ಕಡೆಗಳಲ್ಲಿ ನಾಗರ ಹಾವನ್ನ ಹೊಡಿತಾರೆ, ಅಥವಾ ಬಿಸಿ ನೀರನ್ನ ಎರಚ್ತಾರೆ, ಅಥವಾ ಸಾಯಿಸ್ತಾರೆ. ಬಾಯಲ್ಲಿ ಹೇಳಲಿಕ್ಕೆ ನಿಜವಾಗ್ಲೂ ಬೇಸರ ಆಗುತ್ತೆ. ಅಂತಹ ಪರಿಸ್ಥಿತಿಗಳಿವೆ, ಇಲ್ಲ ಅನ್ನುವಂಥದ್ದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಇದ್ದಾಗ ತುಳುನಾಡಿನ ಮಣ್ಣಿನಲ್ಲಿರುವಂತಹ ಈ ನಾಗನ ಶಕ್ತಿ ಅತ್ಯದ್ಭುತವಾಗಿರುವಂಥದ್ದು, ನಮ್ಮ ಊಹೆಗೆ ನಿಲುಕದ್ದು. ಹಾಗಿದ್ದಾಗ ಇದನ್ನು ಧಾರ್ಮಿಕವಾಗಿ, ಜೊತೆಗೆ ನಮ್ಮ ಜಾನಪದ ರೀತಿಯಲ್ಲಿ, ಜೊತೆಗೆ ಸಾಮಾಜಿಕವಾಗಿ ಚಿಂತನೆಗಳನ್ನ ಮಾಡಬೇಕಾಗುತ್ತೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಜ್ಯೋತಿಷಿಗಳು, ಅರ್ಚಕರು ಗುರುರಾಜ್ ಉಪಾಧ್ಯಾಯ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ನಾನು ಈಗಲೇ ಹೇಳಿದಾಗೆ ಈ ಒಂದು ವಿಚಾರವನ್ನ, ನಾಗನ ಶಾಪವನ್ನ ವಿವಿಧ ಆಯಾಮಗಳಲ್ಲಿ ಚರ್ಚೆಯನ್ನ ಮಾಡಬೇಕಾಗುತ್ತೆ. ಟು ಬಿ ಪ್ರಾಕ್ಟಿಕಲ್ ಆಲ್ಸೋ. ಕೆಲವು ವಿಚಾರಗಳಲ್ಲಿ, ಕೆಲವು ಆಸ್ತಿಕರ ವಿಚಾರಗಳಲ್ಲಿ ಕೂಡ ನಾನು ಮಾತನಾಡಿದಾಗ, ಜೊತೆಗೆ ನಾನು ಆಗ್ಲೇ ಹೇಳಿದಾಗೆ ಬೇರೆ ಬೇರೆ ವಿಧಗಳಲ್ಲಿ ನಮ್ಮ ತುಳುನಾಡಿನ ಮಣ್ಣಿನ ನಾಗನ ಬಗ್ಗೆ ಕೂಡ ನಾನು ಮಾತನಾಡಿದಾಗ, ತಮ್ಮಣ್ಣ ಶೆಟ್ರು ತುಳು ಜಾನಪದ ವಿದ್ವಾಂಸರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ನಮಸ್ತೆ ಸರ್. ಮೂವರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ತಾವುಗಳು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ತಮ್ಮ ಕರೆಗಳಿಗೆ ಕೂಡ ಅಭಿಪ್ರಾಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೂಡ ಮುಕ್ತವಾಗಿರುವಂತಹ ಅವಕಾಶ ಇದೆ ಈ ಒಂದು ವಿಚಾರದಲ್ಲಿ. ಜೊತೆಗೆ ಆ ಭಾಗದ ಸ್ಥಳೀಯರಿಗೆ ಕೂಡ ಬಹಳಷ್ಟು ಆಕ್ರೋಶ ಇದೆ ಈ ಒಂದು ಘಟನೆ ನಡೆದಿದ್ದಕ್ಕೆ. ಜೊತೆಗೆ ಆತ ಒಂದೇ ವಾರದಲ್ಲಿ ಮಯೂರಿಯಿಂದ, ಹೇಗೆ ನಾಗರ ಹಾವು ಮಯೂರಿಯಿಂದ ಒದ್ದಾಡ್ತಾ ಇತ್ತು, ಅದೇ ರೀತಿ ಒದ್ದಾಡುವಂತೆ ಆ ನಾಗನ ಶಕ್ತಿ ಮಾಡಿ ಅಂತ ಹೇಳಿದಾಗ ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇದ್ದೀನಿ. ಯತೀಶ್ ಸರ್, ತಮ್ಮಲ್ಲೇ ಕೇಳಬೇಕಾಗುತ್ತೆ. ಫಸ್ಟ್ ರಿಯಾಕ್ಷನ್, ಈಗ ಆ ನಾಗರ ಹಾವು ಹೇಗಿದೆ ಸರ್, ಜೊತೆಗೆ ಅಲ್ಲಿ ಆಗಿರುವಂತಹ ಘಟನೆ ಏನು ಸರ್? ದಾದ ಬನ್ನಗ ಬಲ್ಲ ಸರ್, ಒಂಜಿ ಮೂಜರ ಗಂಟೆದ ಪುರ್ತಗು ಅಕಲ್ನ ಲಾಯ್ಟದ ಅಕಲ್ನ ಫೋನ್ ಬರ್ತನು ಯಾನಂಚ ಆಡೆ ಪೋಯ పోదన్నగ అవులు తూర్నాగానే డీజిల్ ఉందాది పోతుండు ఐకు అమలు అడుగుతున్నావు అంచ యాన్ పత్య అవిని కంతది ఫస్ట్ బాల్జిడు నీరు దింజాదు ఐకు దింజాదు ఉందేను ముర్కా దియ అంతే పోండు ఐ బొక్క ಅವು ದಾದ ಮಲ್ತಂತ ಬಂದಾಗ ಜೀಡೆ ಉಂಡತೆ ಜೀಡೆ ದೇರ್ತದ ಅಡೇಗೆ ತಿರ್ತು ಪಾಡಂತನು ಅವು ಪನ್ನಗ ಆಯ್ತು ಉಲಾಯಿಲ ಡೀಸೆಲ್ పోతును ಅಂಚೆ ಬೊಕ್ಕ ದಾದ ಮಲ್ತೆ ಬಾಯಿನ ಆ ಮಲ್ತದ್ದು ಐತಲ್ಲ ನೀರಿನ ಜಾದು ಕಕ್ಕಯ್ಯ ಐಟು ಡೀಸೆಲ್ ಬಂತೆ ಪೋಂಡು ಐ ಬೊಕ್ಕ ದಾದ ಮಲ್ತೆ ಕ್ಲೀನಿಂಗ್ ಶಾಂಪು ಪೂರ ಪಾಡ್ದು ಲಾಯ್ಕ್ ಮಲ್ತ ದೇಕದ್ದು ಐ ಬೊಕ್ಕ ನೀರು ಪಾಡ್ದು ಕೂಡ ದೇಕದ್ದು ಐ ಬೊಕ್ಕ ಒಚ್ಚಿದ್ದು ಒಂಜಿ ಬಾಕ್ಸ್ ಪಾಡಿಯ ಬಾಕ್ಸ್ ಪಾಡಿಂದ ಪನ್ನ ನಮ್ಮ ಡೈರೆಕ್ಟ್ ನಮ್ಮ ಕೊನೆ ಬಿಡ್ರೆ ಆಪುಜಿ ಬಿಡ್ದು ಅಲ್ಲ ಅವಳು ನಮ್ಮ ಕೊನೆ ನಾವು ಸೈತಂದ ಮಿನಿ ಐಕಿ ಅನ್ನದಾದ ಮಲ್ತೆ ಬಾಕ್ಸ್ ಪಾಡ್ದು ಒಂಜಿ ಕುಂಟು ಪೂರ ಪಾಡ್ದು ಅವಳಿ ದೀದ್ ಬತ್ತೆ ಪಂಡೆ ಒಂಜಿ 11 ಗಂಟೆದ ಪೊರ್ತುಗು ಒಂದು ಸಮ ಆನಂದಂಡ ಸ್ವಿಂಪರೆ ಶುರುವಾಗ್ಬಿಟ್ಟು ಒಂಡೆ ಅಂಚೆನೆ ಅವು 1.5 ಗಂಟೆಗೆ ಶುರುವಾತನಿಗೆ ಸ್ವಿಂಪರೆ ಅವು ಸರಿಯಾಡು 1.5 ಗಂಟೆಗೆ ಆ ಟೈಮ್ ಇಡ ಮತ್ತೆ ಮುಜಿ ಗಂಟೆದ ಟೈಮ್ ಇಡ ಮೂಜರ ಗಂಟೆ ಪೊರ್ತು ಹೋಗ್ತೀನಿ ನಾನು. ಓಕೆ ಅಂಚೆ ಬೊಕ್ಕ ಲಾಸ್ಟ್ಗೆ ಅವು ಸ್ವಿಂಪರೆ ಶುರುವಾಣತಿ ಸ್ವಿಂಪರೆ ಶುರುವಾನಾಗ ಅವು ಅಂತ ಹುಷಾರಾನಂದು ಲೆಕ್ಕ ಅಂಚೆ ಇಂಬೆ ದಾದ ಮಲ್ತಿ ಇಂಬೆ ಅವಿನ ಕೂಡ ಕಾಣ್ತದ್ದು ಓಡ್ದು ಅಕಲ್ನ ದಾದ ಬನ್ನ ಅಕಲ್ನ ಉರುಡು ಇನ್ನ ಕ್ರಮ ಬನ್ನಾಗ ಅಕುಲು ಒಂಜಿ ಹಾವುಗು ಪೆಟ್ಟ ಆನಂದಂಡ ಅವಿನಿಗೆ ದೀಪು ಜರ ಕೆರ್ಪಿನಿಗೆ ಕೆರ್ಪಿನೇ ಕ್ರಮ ಅಕಲ್ನ ಮೂಲು ಗದಂಡು ಮೂಲು ಅವಿನ ಯಾನು ಬಚಾವ್ ಮಲ್ತೆ ಕೊನ ಬಾಕ್ಸರ್ ಪಾರ್ದು ದೀದ್ ಬರ್ತೈತಿ ಅವು ಸ್ವಿಂಪರ್ ಶುರುವಾನ ಬ್ಯಾಗ್ ಪೊಡಿಗೆ ಶುರುವಾನ ಬೇ ಅದಾಗನೇ ದಾದ ಮಲ್ತಿ ಬೇ ಆವಿನ ದ್ವೇಷ 12 ವರ್ಷ ಪಂಪಿನ ನಿನ್ನ ಮಲ್ತಿ ಐಕ್ ದಾದ ಮಲ್ತಿ ನೀನು ಕೆರ್ಜಿಡ್ ನನ್ನ ನಾನು ಬುಡುಪೂಜಿ ಬಂಡೆ ಕೂಡಗೆ ಅವೇ ಬಾಕ್ಸ್ 19 ಡೀಸೆಲ್ ಪಾಡೋದು ಅಯ್ಯೋ ಕೂಡ ತೂಕರ್ರೆ ಫಸ್ಟ್ ಡೀಸೆಲ್ ಪಾಡಿನ ಫಸ್ಟ್ ಡೀಸೆಲ್ ಪಾಡ್ನಿ ಅಂದು ತೇತದೆ ಅವು ಒಂಜಿ 20 ಫೀಟ್ ಉದ್ದಗು ಅವು ಇಂಚೆ ಬಲಿಪುಡತಿ ಬೇ ಈತ ದೂರೋಡು 10 ಫೀಟ್ ದೂರೋಡು ಅಂತಂದು ಐಕ್ ತೇತಿದ್ವಿ ಇಡೀ ಅಲ್ಪ 10 ಫೀಟ್ ಜಾಗ ಉಂಡತಿ ಆತ 20 ಫೀಟ್ ಉದ್ದಗು 10 ಫೀಟ್ ಅಗೆರಡು ಫುಲ್ ಇಂಟರ್ಲಾಕ್ ಪೂರ ಬಂದ ಚಂಡಿ ಅದ್ಭುತ ಈ ಡೀಸೆಲ್ ಡೇ ಆತ ತೇತದೆ
ಅಂಚೆ ಎಂತಾದ ಮತ್ತೆ ಆಯ್ಕೆ ಪೋಡಿಗೆ ಶುರು ಮಾಡಿ ಒಂದು ಸ್ವಿಂಪರ್ ಶುರು ಮಾಡತ್ತೆ ಸ್ವಿಂಪರ್ ಇಂಟೆನ್ಷನ್ ಇತ್ತೀನಿ ಅವಿನ ಕೆರಡು ಕೆರುಡು 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 ಆಯ್ ಪಂಡಿ ನಾನು ಫಸ್ಟ್ ಪೋದಕ್ಕೆ ಏನೇ ದಾಗ ಮಾರ ಒಂದು ಮಲ್ದಿ ಇಲ್ಲ ತನ್ನಿಯವರೇ ನಮ್ಮ ಊರಲ್ಲಿ ನಾವು ಕೊಂದೆ ಹಾಕುದು ಓಕೆ ಬ್ಯಾಗ್ ಇತ್ತೆ ಅವು ಸ್ವಿಂಪರ್ ಶುರು ಮಾಡತ್ತೆ ಒಂದು ಹುಷಾರ ಅಂದಿನ್ನಿ ಆಯ್ ಹಿಡ್ದು ಬೇಡ ಮತ್ತೆ ಆಯ್ಕೆ ಗಮಟೆ ಪೂರ ಪಾರ್ ಬಂದ್ ಮಾಡ್ತಿದ್ದೆ ದಮ್ ಕಟ್ ಸೈ ಆಡಿಂದು ಬಾಕ್ಸ್ ದೋಲೆ ಅಂದ ದಮ್ ಕಟ್ಟು ಜಾಸ್ತಿ ದಾಲ್ ಹಾಪುಜ ದಾಲ್ ಹಾಪುಜ ಆಯ್ಕೆ ಚೂರು ಗಾಳಿ ಪೋಂಡಲ್ಲ ಯಾವಡು ಇತ್ತೆ ಪಂಪಿನ ಒಂಜಿ ಹುತ್ತಡು ಒಂಜಿ ಉಚ್ಚು ಉತ್ತಂಡ ಅಯ್ಯು ಎತೋ ದೂರದ್ದು ಅವು ಉಚ್ಚು ಉಲಾಯ್ಪುಣು ಹುತ್ತಡೆ ಉಪ್ಪುಜಿ ಅವು ಅಪಾಯದ ಪೊರ್ತಗಾನ ಮಾತ್ರ ಹುತ್ತ ಬರ್ಪುಣು ಇಜಿಂದ ಅವು ಒಲಾಡ್ ನಂಜಿ ಗುಹೆ ಮಾಟೆ ಪುಣತೆ ಆ ಮಾಟೆಡೆ ಪುಣು ಅವು ಗಾಳಿ ಉಂಡೆ ಅಂಚೆ ಗಾಳಿ ಒಂಚೂರು ಯಾವನು ಮೇದಾದ ಮಲ್ತಿ ಇಂಬೆ ಅವಿನ ಒಂದು ಸ್ವಿಂಪರ್ ಶುರು ಮಾಡ್ಬಂತದ್ದು ಮ್ಯಾಗ ಪೋಡಿಗೆ ಶುರು ಮಾಡು ಪೋಡಿಗೆ ಬನ್ನ ಒಂದಂ ಪೋಡಿಗೆ ಶುರು ಮಾಡು ಪೋಡಿಗೆ ಅದಾಯ ನನ್ನ ಕೆರ್ಕಂದೆ ಬಂದು ಪತ್ತ ಮತ್ತೆ ಅದಾಗ ಬೇತ ಕುಲ್ಪುರ ಬಂಡೇರಿಗೆ ಆರು ಪಂದು ಬೋತಿರ್ತಾ ಮುಟ್ರ ಬೆಲ್ಲಿ ಬಂದು ಉಪ್ಪಡು ದೀಲಾಡೆಗೆ ಆಯ್ ಪಂಡೆಗೆ ಇಜ್ಜಿ ಎಂಕ್ ಪೋಡಿಗೆ ಪುಣಿ ಎಂಕ್ ಒಂಜಾನಿಕುಲು ಅಲ್ಲ ರೂಮ್ ಪಾರ್ದು ಬಂದ್ ಮಲ್ದಿಲ್ಲ ಇಜಿಂದ ನಾವು ದೀಪುಜಿ ಅಂಕಲಿನ ಕೆರ್ಪುಂಡೆ ನಾನು ಅಂಚ ಪುಲ್ಲೆ ಮುಟ್ಟ ದೀದು ಬಕ್ಕ ಕಾಂಡೆಯಾನು ಪೋದು ಒಂದು 2.5 ಗಂಟೆ ಪೊರ್ತು ಪೋಯ ಪೋದಾಗ ಅವು ಸಮ ಹುಷಾರ ಕಂತದ ನಮ್ಮ ಕಟಿಲ್ದ ನಾಗಸನ್ನಿಧಿ ಕಂತ ಬಿಡಿಯ ಹುಷಾರತ್ತನ್ ಓಕೆ ಇತ್ತೆ ಆ ನೆಕ್ಸ್ಟ್ ಟೈಮ್ ಕೂಡ ಡೀಸೆಲ್ ಪಾಡ್ನಿ ಪೊತ್ತಾರ ಬೋಡದೆ ಪೊತ್ತಾರ ಇನ್ನು ನಾಶನೆ ಮಲ್ಪ ಗಂದು ಹಾಗೆ ನಾನು ಪೊಡಿಯಾಂಡು ಅವು ಬುಸ್ಕುಟ್ ಒಂದಿತ್ತು ಬುಸುಗುಟ್ಟುಂಡತೆ ಒಂದು ನನ್ನ ದೀಪೂಜೆ ನನ್ ಮಾಡಿದ್ದು ಓಕೆ ಐದು ಬಗ್ಗೆ 7 ಗಂಟೆ ಪುರ್ತಕ ಪಿರಾ ಡೀಸೆಲ್ ಪಾಡ್ದು ಪೊತ್ತಾರ ಶುರು ಮಾಡ್ತೀನಿ ಅವನಿ 10 ಗಂಟೆ ಪುರ್ತು 10 ಗಂಟೆ ಪುರ್ತು ಓಕೆ ಓಕೆ ಅವನ್ ಮಾತ್ರ ಮಾತೆಲ್ಲ ಉಂತ ಇರು ಪುರ ಅಂಚದಾಯ ಅಜ್ಜ ಬುಡಿಯೇ ಇಜಿಂದ ಕೇರ್ಪೇನಿ ಯಾರು ತೂಪುಜಂದ ಕೇರ್ಪೇ ಓಕೆ 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 ಗಾಯ ಆತಂದು ಗಾಯ ಅಂಡ ಬದುಕದು ಒರಿಂಡು ಪನ್ನಾಗ ನಾನು ಬುಡ್ಪುಜಿ ವಿಚಾರ ಅಕ್ಲೆಗ್ಲ ಗೊತ್ತುಂಡು ಹಾವಿನ ದ್ವೇಷ 12 ವರ್ಷ ನಾಯನ ಪಂತೆ ಓಪನ್ ಪಂತೆ ಐಕ್ ಬೋಡದಿ ಆನು ಬುಡ್ಪುಜಿ ಸರಿ ಹಾಯ್ ಕೆರಿಯರ್ ದ ಹೋಯಿಗೆ ಆಯ ಪನ್ನ ಯಾನ್ಲ ಪಂಡೆ ನಿಕ್ಕು 2 ಗಂಟೆ ಪಂತಲೆ ತಮ್ಮರೆ ನಾಗರ ಅವ ಬೈದನ್ ಬಂದ್ ಪಂತಲೆತ್ತ ಈ ಪೊಕ್ಕಡೆ ದಾಗ ಉಪದ್ರವನ್ ಪರೆ ಪೋಯಿನ್ ಬಣ್ಣು ಇಲ್ಲದನ್ಯಾರ ನಮ್ಮ ಊರಲ್ಲಿ ನಾವು ಕೊಲ್ಲುದೇ ನಾವು ಆ ಊರಲ್ಲಿ ಆ ಊರು ಕೆರ್ಪೇರ್ ಬಂದು ನಮ್ಮ ಈ ಊರು ಬತ್ತಂದ ನಮ್ಮ ಬುಡ್ಪನೆ ಅಂದತೆ ಅಂದ ಓಕೆ ಓಕೆ ಒಂದ್ಸಲ ಅವ್ರು ರೆಸ್ಕ್ಯೂ ಮಾಡಿರುವಂತ ಒಂದು ವಿಡಿಯೋವನ್ನ ಹಾಕಿ ರೆಸ್ಕ್ಯೂ ಮಾಡಿರುವಂತ ವಿಡಿಯೋ ಓಕೆ ಇದು ತಾವು ಗಮನಿಸಿರಬಹುದು ಎಸ್ ಯತೀಶ್ ಅವರು ನಾಗರ ಹಾವನ್ನ ಒಂದು ಹುಷಾರಾಯಿ ಬೊಕ್ಕದತೆ ಹುಷಾರಾಯಿ ಬೊಕ್ಕದ ಇದು ನಮ್ಮ ಕಠಿಣ ಅಲ್ಪದ ಕುದ್ರು ಪೂರ್ಣತೆ ಅಲ್ಲಿ ಪೋಪುಣತೆ ಹುಷಾರಾತನು ಓಕೆ ಒಂದು ಫಸ್ಟ್ ಇರು ರೆಸ್ಕ್ಯೂ ಮಲ್ಪನ ಟೈಮ್ ರಕ್ಷಣೆ ಮಲ್ಪನ ಡೀಸೆಲ್ ಪಾಡ್ದೆ ಇರವಿನ ಶಾಂಪೂ ಕೂಡ ಪಾಡ್ದು ಬವೇ ಬಕೆಟ್ಗೆ ಅದು ಮುರ್ಕಾದಿರುತ್ತೆ ಮಂಡೆ ಎಲ್ಲ ಬೀಲ ಕೈಟ್ ಬತ್ತಂದು ಬೊಕ್ಕದ ಇಡೀ ಬಾಡಿನ ನೀರು ಮುರ್ಕಾದಿರುತ್ತೆ ಮಂಡೆಲ್ಲ ಬೀಲ ಕೈಟ್ ಒಂಚೂರು ಪನ್ನಗ ಉರಿ ಪುಣತೆ ನೀರು ಉರಿ ಬಿಟ್ಟಿಗೆ ಒಂಚೂರು ಕಮ್ಮಿ ಆಡ ಮಾಡುದು ಅದನ್ನ ವಿಜುವಲ್ ಹಾಕಿ ಎಸ್ ಎಸ್ ರೆಸ್ಕ್ಯೂ ಮಾಡಿದಂತ ವಿಡಿಯೋ ವಿಜುವಲ್ ಹಾಕಿ ಎಸ್ ಓಕೆ ನೆಟ್ಟಿರು ಶಾಂಪೂ ಬಾರ್ದು ವಾಶ್ ಮಾಡ್ಕೊರತ್ತೆ ಅಂದಂದು ಹೌದಾಗಿ ಸರ್ ಅವು ದಾದ ಬನ್ನಗೆ ಎಂಕ ಅವು ನಿಜವಾದ ಎಂಕ ಅವು ಅನುಭವ ಇಜ್ಜಿ ಅಂಡ ಎಂಕ ದಾದ ಬನ್ನಗ ಅವು ಒಂತ ತಂಪುದ ವಸ್ತತೆ ಐಕ್ ಬೋಡದು ಅವಿನ ಪಾಡಿ ಈಜಿನ ಬೊಕ್ಕ ಸೋಪ್ ಒಂದು ನಮ್ಮ ಏನಂದ್ರೆ ಸರ್ಪುದ ನೀರು ಪೂರ ಪಾಡ್ರೆ ಆಪಿ ಸೋಪದ ಪೂರ ಅವು ಬೊಕ್ಕಲ ಉರಿ ಹಾಪುನು ಒಂದು ಪಾಡಿ ಬೆಟ್ಟಿಗೆ ಪನ್ನ ಡೀಸೆಲ್ ದ ಫಸೆ ಪೂರ ಅಡದೆ ಮೀತಿತ್ತಿನ ಐಟ್ ಪೂರ ಪೋಪುನು ಐಟ್ ಕೊಡಸು ಪೂರ ಪುಣದೆ ಆಯ್ತು ಇದೆತ್ತ ಪೂರ ಪೋಪುನು ಓಕೆ ಆ ಕಾರಣಕ್ಕೆ ಇದು ಶಾಂಪೂ ಬರುತ್ತೆ ಅಂದ ಓಕೆ 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 ನೆಕ್ಸ್ಟ್ ರೆಸ್ಕ್ಯೂ ಮಾಡಿ ಅಲ್ಲಿ ಬಿಟ್ಟಂತಹ ವಿಡಿಯೋ ಓಕೆ ಅವು ಎಂಚೆ ಎಲ್ಲಿಯೇ ಉಚ್ಚೆ ಒಂಜಿ ಒಂಜರ ರೆಡ್ ಫೀಟ್ ದಾತನು ಆತತ್ ಓಕೆ ಓಕೆ ಎಸ್ ಅಂತೂ ಇಂತೂ ಒಂಜಿ ಜೀವಂತವಾದ ಬಾರಿ ಖುಷಿ ಟುಕೊಂಡು ಆಯ್ತಾ ಪುಣ್ಯ ಸರಿ ತಿಕ್ಕೊಂಡು ಯಾವಾಗಲ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಒನ್ಸ್ ಅಗೇನ್ ಎಸ್ ಯತೀಶ್ ಶೆಟ್ರು ಆ ಒಬ್ಬ ಮಾಡಿದಂತಹ ಒಂದು ನೀಚ ಕೃತ್ಯ ನೀಚ ಕೆಲಸ ಜೊತೆಗೆ ಆ ಸಂದರ್ಭ ಬಂದಂತಹ ಯತೀಶ್ ಶೆಟ್ರು ಒಂದು ನಿಜವಾಗ್ಲೂ ಪುಣ್ಯದ ಕೆಲಸವನ್ನ ಮಾಡಿದ್ದಾರೆ ಒನ್ಸ್ ಅಗೇನ್ ಹ್ಯಾಟ್ಸ್ ಆಫ್ ಸರ್ ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ ಎಸ್ ಸರ್ ನಾನು ನೇರವಾಗಿ ಈ ಸಂದರ್ಭ ಗುರುರಾಜ್ ಉಪಾಧ್ಯಾಯರು ಸರ್ ಏನು ಹೇಳಿಕ್ಕೆ ಇಷ್ಟಪಡ್ತಾರೆ ಸರ್ ಫಸ್ಟ್ ರಿಯಾಕ್ಷನ್ ಈ ಒಂದು ವಿಚಾರವನ್ನು ತಾವುಗಳು ಪ್ರತಿಯೊಂದು ದೇವಸ್ಥಾನ
ಪ್ರತಿಯೊಂದು ನಮ್ಮ ನಂಬಿಕೆಗಳು ನಾಗಾರಾಧನೆ ಅಂತ ಬಂದ ಪ್ರತಿಯೊಂದು ದೇವಾಲಯಗಳಲ್ಲಿ ನಾಗ ಪ್ರಮುಖವಾಗಿರುವಂಥ ಆರಾಧನೆ ಇದ್ದೇ ಇರುತ್ತೆ. ಜೊತೆಗೆ ನಾಗನನ್ನ ನಾವು ಧರ್ಮಗಳಲ್ಲಿ ಎಷ್ಟು ಆರಾಧನೆ ಮಾಡ್ತೀವಿ ನಮ್ಗಳಿಗೆ ಗೊತ್ತಿದೆ. ಹಾಗಿದ್ದಾಗ ಈ ಒಂದು ಘಟನೆ, ತಾವು ಅರ್ಚಕರಾಗಿ ತಾವು ಇಷ್ಟು ದಿನ ದೇವರ ಸೇವೆ ಮಾಡಿದಾಗ ಈ ಒಂದು ಘಟನೆ ನೋಡಿದಾಗ ತಮ್ಗೆ ಹೇಗೆ ಅನಿಸ್ತು ಸರ್? ಫಸ್ಟ್ ರಿಯಾಕ್ಷನ್ ಸರ್. ಒಂದು ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದು. ಎಸ್, ಅವನಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಗೊತ್ತಿಲ್ಲ. ಪರಶುರಾಮ ಸೃಷ್ಟಿ ಅಂತ ಹೇಳಿದ್ರೆ, ಎಸ್, ಪರಶುರಾಮ ಕೊಡಲಿಯನ್ನು ಬಿಸಾಡುವಾಗ ಪಾತಾಳದಿಂದ ಭೂಮಿ ಎದ್ದು ಬರುವುದು. ಎಸ್, ಉಪನಿಷತ್ತಲ್ಲಿ ಸೃಷ್ಟಿಕಥನವನ್ನು ಹೇಳುವಾಗ ಏಕವಚನದಲ್ಲಿಯೇ ಹೇಳ್ತಾ ಬರ್ತಾರೆ. ಈ ಭೂಮಿ ಒಂದೇ ಸೃಷ್ಟಿಯಾದದ್ದು. ಸೊ ಹಾಗೆಯೇ ಇರುವಾಗ ಅದನ್ನು ವಿಷ್ಣುತತ್ವ ನಿರ್ಣಯದಲ್ಲಿ ಸಮೇತ ಆಚಾರ್ಯರು ಈ ರೀತಿ ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಇಂದ ಜೀವನ ಮಾಡಲಿಕ್ಕೆ ಯೋಗ್ಯತಾ ಇರತಕ್ಕಂತಹ ಭೂಮಿ ಇದು ಒಂದೇ ಅಂತೇಳಿ ಹೇಳ್ತಾರೆ. ಬೇರೆ ಭೂಮಿಗಳಲ್ಲಿ ಇದೆಲ್ಲ ನಾವು ಈ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಅಲ್ಲ ಅಂತ. ಸೊ ಹಾಗಿರುವಾಗ ಇಲ್ಲಿ ಒಂದು ಸಲ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದು, ಎರಡನೇ ಸಲ ಸೃಷ್ಟಿ ಮಾಡೋಲ್ಲ. ಈ ಪರಶುರಾಮ ಕೊಡಲಿಯನ್ನು ಬಿಸಾಡುವಾಗ ಪಾತಾಳದಲ್ಲಿದ್ದ ಭೂಮಿ ಎದ್ದು ಮೇಲೆ ಬಂದದ್ದು. ಆದ್ದರಿಂದಾಗಿ ಈ ಭೂಮಿಯಲ್ಲಿ ಪರಶುರಾಮ ಸೃಷ್ಟಿಯಲ್ಲಿ ವಿಶೇಷವಾಗಿ ನಾಗನ ಸನ್ನಿಧಿ, ನಾಗನ ಇದು. ಯಾಕಂತ ಹೇಳಿದ್ರೆ ಇದರ ಓನರ್ ಯಾರು ಕೇಳಿದರೆ ಅವರು, ನಾವು ಟೆನೆಂಟ್. ನಾಗದೇವರು ಓನರ್, ನಾವು ಟೆನೆಂಟ್. ಹಾಗಾಗಿ ಇಲ್ಲಿ ಇರತಕ್ಕಂತಹ ನಾಗದೇವರು ಇದು ನಮ್ಮ ಶಾಸ್ತ್ರ ಸಮೇತ ಹೇಳುವಾಗ ನಮೋ ಅಸ್ತು ಸರ್ಪೇಭ್ಯೋ ಏಕೇಚ ಪೃಥಿವೀಂ ಅನು ಹೇಳಿದರೆ, ಒಂದು ನಾಗನ ಭೂಮಿಯಲ್ಲಿ ಹರಿದಾಡ್ತಾ ಇದ್ದರೆ ಅದರ ರೆಪ್ರೆಸೆಂಟೇಟಿವ್ ಸ್ವರ್ಗದಲ್ಲಿ ಹರಿದಾಡ್ತಾ ಇರ್ತದೆ. ಅಂತಹ ನಾಗನಿಗೆ ಅನ್ಯಾಯ ಮಾಡಿದರೆ ನಮಗೆ ಬರುವಂತಹದ್ದು ತೊಂದರೆ. ಸೊ ಹಾಗಿರುವಾಗ ಅಲ್ಲಿ ಈ ನಾಗನಿಗೆ ಸಂಬಂಧಪಟ್ಟು ಇದು ಬಹುಶಃ ಒಳ್ಳೆಯ ಜಾತಿಯ ನಾಗ ಅಂತಲ್ಲಿ ಅವನಿಗೇನಾದರೂ ತೊಂದರೆ ಪಟ್ಟರೆ ನಾಗಬನ ಇದು ಅವನ ಆವಾಸ ಸ್ಥಾನ ಇದಕ್ಕೆಲ್ಲ ನೀವು ತೊಂದರೆ ಮಾಡಿದರೆ ತೊಂದರೆ ಆಗುವಂಥದ್ದು ಗ್ಯಾರಂಟಿ. ಯಾಕಂತಂದರೆ ಎಲ್ಲಿವರೆಗೆ ಹೇಳಿದರೆ KPTCLನವರು ನಂದಿಕೋಡಿಂದ ಹಾಸನ ತನಕ 440 ವೋಲ್ಟ್ ಇದ್ದು ಪೈಪ್ಲೈನ್ ಹೇಳ್ತರು ಮೇಲೆ ವೈರ್, ಅವರಿಂದ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ. ಮಧ್ಯದಲ್ಲಿ ಜನರ ವಿರೋಧ, ಗಲಾಟೆ, ಅವರು ಕೆಲಸಕ್ಕೆ ಬರುವಾಗ ಪೆಟ್ಟುಡಿಯ ಕೊನೆಗೆ KPTC ಅವರು ಸರ್ಕಾರಕ್ಕೆ ಅಲ್ಲಿಂದ ನನಗೆ ಆದೇಶ ಬಂತು ಅದನ್ನೆಲ್ಲ ಸಾಲ್ವ್ ಮಾಡಿಕೊಳ್ಬೇಕು ಅಂತೇಳಿ. ನಾನು ಹೋಗಿ ಕೆಲವು ಕಡೆಯಲ್ಲಿ ಅದರ ನಾಗಬನ ನೋಡುವಾಗ ಅದು ಶಿಫ್ಟ್ ಮಾಡುವಂಥ ನಾಗಬನವೇ ಇಲ್ಲ, ಅದರ ಬೇರು ಪಾತಾಳದಲ್ಲಿದೆ. ಆ ರೀತಿ ಇದೆ. ಅದನ್ನು ಮತ್ತೆ ಲಾಸ್ಟಿಗೆ ನಾನು 4 ಕಡೆಯಲ್ಲಿ ಇಡೀ ಇದನ್ನು ಪೋಲನ್ನು ಬೇರೆ ಎಕ್ಸ್ಟ್ರಾ ಪೋಲನ್ನು ಹಾಕಿ ಅದನ್ನು ನೀವು ಬರೆದು ಕೊಡಬೇಕು ಹೇಳಿದೆ. ನಾನು ಅದನ್ನೆಲ್ಲ ರಿಪೋರ್ಟ್ ಎಲ್ಲ ಬರೆದೆಲ್ಲ ಕೊಟ್ಟೆ. ಮತ್ತೆ ಅವರು ಹಾಗೆ ಅದನ್ನು ಹೀಗೆ ಒಂದು ರೌಂಡ್ ತಂದು ಅದನ್ನು ಎಲ್ಲ ಪಾಸ್ ಮಾಡಿ ಎಲ್ಲ ಕೊಂಡೋದ್ರು. ಇನ್ನು ಕೆಲವು ಕಡೆಯಲ್ಲ ಸಾಧ್ಯತೆ ಇತ್ತು ಅಂತಲ್ಲಿ ನೀವು ಚೇಂಜ್ ಮಾಡೋದು ಬೇಡ ಅಂತೇಳಿ ಹೇಳಿ ನಾವು ಪುನಃ ಇದನ್ನೆಲ್ಲ ವೈರ್ಸನ್ನೆಲ್ಲ ಹಾಕಿ ಇದನ್ನೆಲ್ಲ ಮಾಡಿ ಕೊಟ್ಟರು. ಹಾಗೆ ಭೂಮಿ ಈ ದಕ್ಷಿಣ ಕನ್ನಡ ಈ ಪರಶುರಾಮ ಸೃಷ್ಟಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಕಾಸರಗೋಡಲ್ಲಿ ನಾಗನಿಗೆ ಅತ್ಯಂತ ಪ್ರಾಶಸ್ತ್ಯ. ಯಾಕಂತೇಳಿದರೆ ಇದು ಅವರ ಮನೆ, ಅವರ ಮನೆಗೆ ಬಂದು ನಾವು ಅವರಿಗೆ ಅನ್ಯಾಯ ಮಾಡಿದರೆ ನಮಗೆ ಎಲ್ಲಿ ಒಳ್ಳೆಯದಾಗುತ್ತೆ ಅಲ್ವಾ ಅಂತಲ್ಲಿ ಅವರ ಇದು ಇಂತಹ ನಾಗಗಳಿಗೆ ಒಂದು ವಿಶೇಷವಾದ ಸಾನ್ನಿಧ್ಯ ಯಾಕಂತೇಳಿದರೆ ನೀವು ಬಾಕಿ ಕಡೆಯಲ್ಲಿ ನೋಡದೇ ಇರ್ಬೋದು, ಇಲ್ಲಿ ಎಲ್ಲ ದೇವಸ್ಥಾನದಲ್ಲಿಯೂ ಒಂದು ನಾಗನ ಕಟ್ಟೆ ಇದೆ, ನಾಗನ ಇದಿದೆ, ಸನ್ನಿಧಾನ ಇರುತ್ತದೆ ಎಲ್ಲ ಕಡೆಯಲ್ಲಿ. ಯಾಕಂತೇಳಿದರೆ ಇದು ಓನರನ್ನು ಅಲ್ಲಿರುವಂಥ ನಾವು ನಮ್ಮ ಇದರಲ್ಲೆಲ್ಲ ಇದೆಯಲ್ವ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ದೈವವನ್ನು ಪ್ರಥಮತಃ ಪ್ರತಿಷ್ಠಾಪನೆ ಮಾಡೋದೆಲ್ಲ ಇದೆ ಅಲ್ವಾ. ಇಲ್ಲಿ ಅಷ್ಟಮಂಗಲ ಪ್ರಶ್ನೆ ಇಟ್ಟರೆ, ಉದಾಹರಣೆಗೆ ಮಂಗಳೂರಿನಲ್ಲಿ ಇಟ್ಟರೆ ಸುರಿಗೆ ಕದ್ರಿಗೊಂದು ಏನಾದರೂ ಇದು ಮಾಡಿ ಅಂತೇಳಿ ಹೇಳುವಂಥದ್ದೆಲ್ಲ ಇದೆ ಆ ಊರಿನದ್ದಕ್ಕೆ. ಹಾಗಿರುವಾಗ ಎಲ್ಲಕ್ಕೂ ಮೂಲ ಈ ಭೂಮಿಗೆ ನಾಗದೇವರು. ಸೊ ಈ ನಮ್ಮ ಪರಶುರಾಮ ಸೃಷ್ಟಿಗೆ. ಹಾಗಿರುವಾಗ ಇಲ್ಲಿ ಒಂದು ಮಾಡಿದ ಅನ್ಯಾಯ ಅದು ಅವನಿಗೆ ಲೈಫ್ ಟೈಮ್, ಅವ ಸತ್ತರೆ ಸತ್ತು ಹೋಗ್ತಾನೆ ಇಲ್ವಾ. ಯಾಕಂತ ಹೇಳಿದ್ರೆ ಇಲ್ಲಿ ನಾಗದೋಷ ಕೆಲವರಿಗೆ ನೋಡಿದೆ, ನಾಗದೋಷದಿಂದ ಹೊರಗೆ ಬಂದವರು ಯಾರೂ ಇಲ್ಲ. ನಾಗದೋಷ ಅನ್ನೋದು ಇದ್ದೇ ಇದೆ ಯಾವಲ್ಲ ತುಂಬಾ ಜನರಿಗೆ. ಆದ್ರೆ ಬಟ್ ಅದರಿಂದ ಹೊರಗೆ ಬಂದವರು ಅಂತೇಳಿ ಇಲ್ಲ. ಇದು ಇಂಥದ್ದೆಲ್ಲ ಮಾಡಿ ಬೇಕು ಅಂತೇಳಿ ಅನ್ಯಾಯ ಮಾಡಿ ಮಾಡುವಂತಹದ್ದು. ಇದು ಮಣ್ಣು, ತುಳುನಾಡ ಮಣ್ಣು ನಾಗದೇವರಿಗೆ ನಾಗನಿಗೆ ಸೇರಿದ್ದು ಹೌದು? ಖಂಡಿತಕ್ಕೂ ಇದೆ, ಈ ಮಣ್ಣಿನಲ್ಲಿ ನಾಗನ ಶಕ್ತಿ ಇದೆ. ಹಾಗಾದ್ರೆ ನೋಡೋಣ, ದೇವರನ್ನು ನಂಬದವರು ನಾಗರನ್ನು ನಂಬ್ತಾರೆ. ಆ ರೀತಿ ಇದೆ. ಪ್ರತಿಯೊಂದು ದೇವಾಲಯಗಳಲ್ಲಿ ನಾಗನ ಕಟ್ಟೆ ಇದೇ ಇರುತ್ತೆ, ಎಲ್ಲಿ ಬೇಕಿದ್ರು ನೋಡಿ, ಎಲ್ಲಾ ಕಡೆಯಲ್ಲಿ ಇದೆ.
ಜೊತೆಗೆ ಇದು ಮತ್ತಷ್ಟು ವಿಚಾರಗಳಿದೆ, ಧಾರ್ಮಿಕವಾಗಿ ನಮ್ಮ ವೈದಿಕವಾಗಿ ನಾವು ನಂಬುವಂತ ವಿಚಾರಗಳ ಬಗ್ಗೆ ಪ್ರಶ್ನೆಗಳಿವೆ, ನಾನು ಕೇಳಬೇಕು. ಬಿಫೋರ್ ದಟ್ ಫಸ್ಟ್ ರಿಕ್ಷನ್ ಸರ್, ತಮ್ಮಣ್ಣ ಶೆಟ್ರು ಈ ಒಂದು ಘಟನೆ ಬಗ್ಗೆ ಫಸ್ಟ್ ರಿಕ್ಷನ್ ಏನ್ ಹೇಳಿ ಇಷ್ಟಪಡ್ತೀವಿ? ತುಳುನಾಡು ನಾಗಾರಾಧನೆ ಮತ್ತೆ ದೈವಾರಾಧನೆ ಇದೊಂದು ಸಂಬಂಧ ಇರುವಂತ ಒಂದು ಇಲ್ಲಿಯ ಮೂಲ ಜನಾಂಗದ ವ್ಯಕ್ತಿಗಳು ಈ ನಾಗಾರಾಧನೆ ಮತ್ತೆ ಇಲ್ಲಿಯ ಒಂದು ಏನು ತುಳುನಾಡಿನ ಸಂಸ್ಕೃತಿ ಆಚಾರ ವಿಚಾರಗಳ ಜೊತೆಗೆ ಈ ಆರಾಧನಾ ನಿಯಮವನ್ನು ತಂದವರು. ಈಗ ನೋಡಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಈಗ ನಿನ್ ಮೊನ್ನೆ ಇಲ್ಲಿ ಆದಂತ ಕಟೀಲಲ್ಲಿ ಆದಂತ ಏನು ಘಟನೆ ಇದೆ ನೋಡಿ, ಈ ಘಟನೆ ಆ ವ್ಯಕ್ತಿಗೆ ಒಂದು ಶಿಕ್ಷೆಯ ರೂಪದಲ್ಲಿ ಬಂದಿದೆ, ಅದು ಬೆಳಗಾವಿನ ಜನ. ಆದ್ರೆ ಇಲ್ಲಿ ನೋಡಿ, ಇಲ್ಲಿ ಒಂದು ದೈವಗಳು, ನಮ್ಮ ದೈವ ಮತ್ತೆ ನಾಗ ಅತಿ ಸೂಕ್ಷ್ಮವಾಗಿ ಕೆಲವೊಂದು ವಿಚಾರಗಳನ್ನ ನಮಗೆ ಮನದಟ್ಟು ಮಾಡ್ತದೆ. ಒಂದು ಒಳ್ಳೆಯ ದೇವಸ್ಥಾನಕ್ಕೆ ಕಲ್ಲ ಬರ್ತಾನೆ, ಬೆಂಕಿ ಬೀಳ್ತದೆ, ಕೆಲವೊಂದು ಅವಘಡ ಬರ್ತದೆ, ಅಪಸ್ಮರ ಬಾಧೆಗಳು ಸುತ್ತಮುತ್ತ ಬಂದ್ರೆ ಅದು ನಮಗೆ ಸೂಚನೆ, ದೈವಕ್ಕಲ್ಲ, ದೈವ ನಮಗೆ ಸೂಚಿಸಲಿಕ್ಕೆ ಕೊಡುವಂತ ವಿಚಾರಧಾರೆ. ಅಂದರೆ ಇದು ಸಹ ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ಇಡೀ ತುಳುನಾಡಿನಲ್ಲಿ ಇವತ್ತು ಕೈ ತಪ್ಪಿದಂತ ಒಂದು ದೈವಾರಾಧನೆಯನ್ನ ಮುಂದೊಂದು ದಿನ ಸರಿ ಮಾಡಬಹುದು. ಆದರೆ ನಾಗಾರಾಧನೆ ಸಂಪೂರ್ಣವಾಗಿ ಪ್ರಕೃತಿಯಿಂದ ಕಲಚಿತ ಪುಂಡಿಯಾಗಿಲ್ಲ. ಈಗ ಆರಾಧನೆಯ ರೂಪದಲ್ಲಿಯೂ ಇಲ್ಲ, ಒಂದು ವ್ಯವಹಾರಿಕ. ಈಗ ನಾಗನಿಗೆ ನೋಡಿ, ನಾಗನಿಗೆ ಅದರದೇ ಆದಂತ ವೈರಿಗಳಿದೆ. ನಾಗನಿಗೆ ವೈರಿ ಇದೆ, ಗಿಡುಗ, ಮುಂಗುಸಿ, ಇರುವೆ, ಈಗ ಮತ್ತೆ ಇನ್ನು ಬೇರೆ ಬೇರೆ ರೀತಿಯ ಒಂದೆರಡು ಮೂರು ಇನ್ನೊಂದು ಯಾವುದೋ ಇದೆ, ಅದು ಸಹ ನವಿಲು. ಇದು ನಾಗನ ವೈರಿ. ನಾಗ ಯಾವತ್ತು ಎಲ್ಲಕ್ಕಿಂತಲೂ ಸೂಕ್ಷ್ಮ, ಅತ್ಯಂತ ಮೆದು, ಸರ್ಪತೆ ಅಂದ್ರೆ ಅಷ್ಟು ಸೂಕ್ಷ್ಮವಾದಂತಹ ಒಂದು ಇನ್ನು ವಸ್ತು ಇನ್ನೊಂದಿಲ್ಲ. ಅದಕ್ಕೋಸ್ಕರ ನಾಗಬನಗಳಲ್ಲಿ ತೇರೆಯ ಮರ, ಈಂದಿನ ಮರ ಮತ್ತೆ ಇಂಥದ್ದೆಲ್ಲ ಈ ಮರೆ ಬರುವಂತ ನಂಜಿ ಕಾರುವಂತ ಮರಗಳು ಇರಬಾರ್ದು ಅಂತ ನಿಯಮಗಳಿದೆ. ಅಷ್ಟು ಮೆದುವಾದಂತ ಒಂದು, ಅದಕ್ಕೆ ಯಾವತ್ತು ಕಿವಿ ಕೇಳುದಿಲ್ಲ. ಚಕ್ಷುಶ್ರವ ಅಂತ ಕೆಲವುದಕ್ಕೆ ಕಣ್ಣಲ್ಲಿ ಕಾಣ್ತಾರೆ ಅಂತ ಹೇಳ್ತಾರೆ, ಅದಕ್ಕೆ ನಾಗನ ಇರ್ತಾರೆ. ಆದರೆ ಇದು ಏನಾಗಿದೆ ಇವತ್ತು ಅಂತ ಹೇಳಿದ್ರೆ, ಇಂಥ ಒಂದು ನಾಗನಿಗೆ ವೈರಿಗಳು ಅಂತ ಇತ್ತು. ಇವಾಗ ನಾಗನ ವೈರಿಗಳು ಯಾರಾಗಿದ್ದಾರೆ ಅಂತ ಹೇಳಿದ್ರೆ, ಒಂದು ವ್ಯವಹಾರಿಕದ ಪುರೋಹಿತರು, ಕುಟುಂಬದಲ್ಲಿ ಅನವಂತನಾದವನು, ಇವನಿಂದ ನಾಗನಿಗೆ ಇವತ್ತು ಬದುಕಲಿಕ್ಕೆ ಕಷ್ಟ ಆಗಿದೆ. ಒಬ್ಬ ವ್ಯವಹಾರದ ಪುರೋಹಿತನ ಹತ್ರ ನೀವು ಹೇಳಿದ್ರೆ ಅವನ ಮೊದಲ ಮಾತು ಏನಂತ ಹೇಳಿದ್ರೆ, ಈ ಕಾಡನ್ನು ಉಳಿಸಿ ಏನಾದರೂ ಇಲ್ಲೇ ಪ್ರಾಕೃತಿಕ ಉಳಿಸುವಂತವನು ಹೇಳುವುದೇ ಇಲ್ಲ. ಬದಲಾಗಿ ಮೊಟ್ಟ ಮೊದಲು ಇದನ್ನೆಲ್ಲವನ್ನು 1.5 ಲಕ್ಷದ ಬಿಲ್ಲು ಮಾಡಿ ಮರವನ್ನು ಕರೆದು ಇನ್ನು 20 ದಿನದಲ್ಲಿ JCP ಹಾಕಿ ಕಟ್ಟೆ ಅಂತಾನೆ. ವೈರಿ ಹೌದಾ ಅಲ್ವಾ ನಾಗಂದು? ಹೌದಾ ಅಲ್ವಾ? ಕಾರಣ ಈ ಕುಟುಂಬದಲ್ಲಿ ಏನೋ ಒಂದು ಹಿರಿಯರು ಮಾಡಿದಂತ ಒಬ್ಬ ವ್ಯಕ್ತಿಯಿಂದ ಎಲ್ಲೋ ಒಂದು ಪರದೇಶಕ್ಕೆ ಹೋಗಿ ಸ್ವಲ್ಪ ಅನ್ನಗಿನ್ನ ಮಾಡಿ ಒಂದು 4-5 ಜನ ಒಟ್ಟು ಸೇರಿ, ಇಲ್ಲದೆ ಕುಟುಂಬಕ್ಕೊಬ್ಬ ಯಜಮಾನ ಅಂತ ಬರ್ತಾನೆ, ಅವನು ಸ್ವಲ್ಪ ಇದೆಲ್ಲವನ್ನು ಮಾಡಿದಂತ ದೋಷ ಇವತ್ತು ದಕ್ಷಿಣ ಕನ್ನಡದಂತ ಲಕ್ಷಾಂತರ ನಾಗಬನಗಳು, ಕೋಟ್ಯಾಂತರ ಮರಗಳು, ಲಕ್ಷ ಮರಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ನಾಗರ ಎಲ್ಲದಕ್ಕೂ ತೊಂದರೆ ಮಾಡಿದಂತ ಜನರಿಗೆ ಸೂಚನೆಯಾಗಿ ಘಟನೆಗಳನ್ನು ತೋರಿಸ್ತಾ ಇವೆ. ಯಾಕಂತ ಹೇಳಿದ್ರೆ ಈ ತರ ಮಾಡಿದ್ರೆ ಅವನಿಗೆ ತೊಂದರೆ ಆಗ್ತದೆ. ಮುಂಚಿನ ಕಾಲಕ್ಕೂ ಸಹ ನಾಗನಿಗೆ ತೊಂದರೆ ಮಾಡಿದ ಒಂದು 3 ಕುಟುಂಬದ ಬಗ್ಗೆ ನಾನು ನಿಮಗೆ ಇಲ್ಲಿಂದ ಅವ್ರ ಹೆಸರು ಹೇಳೋದಿಲ್ಲ. ಕೋಲಿಯ ಗೂಡಿಗೆ ಬಂದಂತ ನಾಗನನ್ನ ಅದೇ ರೀತಿ ಇವರು ತಂದು ಒಂದು ಗೂಡಲ್ಲಿ ಹಾಕಿದ್ದು, ಕೊನೆಗೆ ಎಷ್ಟು ಒಂದು 3 ತಿಂಗಳ ಒಳಗಡೆ ಆ ಮನೆ ಯಜಮಾನ ಅದೇ ರೀತಿ ಸತ್ತ ಅಂತೆ. ಇನ್ನೊಂದು ಅದೇ ರೀತಿ ಸತ್ತ. ಒಂದು ನಾಗರಾವಿಗೆ ಗೊತ್ತಿದ್ದು ನಮ್ಮ ಇಡಿಸುಡಿಯ ಚಿಂಗ್ರನ್ನ ಕಣ್ಣಿಗೆ ಕುಟ್ಟಿದಾರಂತೆ. ಆ ಕುಟ್ಟಿದಂತ ಇದು ಮತ್ತೆ ಏನೋ ತೊಂದರೆಯಾಗಿ ಆ ಮಗುಗೆ 5-6 ಜನ ಆಕಳದ ಇದೊಂದು 40-50 ವರ್ಷಗಳ ಹಿಂದಿನ ಕಥೆ ಇದಾದದ್ದು. ಒಂದು 5-6 ಹೆರಿಗೆ ಆದದ್ದೆಲ್ಲ ಇದಾದದ್ದು. ಮತ್ತೆ ಒಂದೇ ಒಂದು ಮಗು ಏನೋ ಬದುಕಿದಂತೆ, 3 ವರ್ಷ 2 ವರ್ಷ ಆಗೋ ಮಕ್ಕಳು ಸಾಯಿತು. ಈ ತರ ಆದದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ಗೊತ್ತಿದ್ದು ತಿಳಿದು ನಾಗನಿಗೆ ನಾವು ಉಪದ್ರ ಮಾಡಿದೆ. ತುಳುನಾಡಿನ ಯಾವ ರೀತಿಯಲ್ಲಿ ನಾಗದೋಷ ತಟ್ಟದೆ ಹೋಗ್ಲಿಕ್ಕಿಲ್ಲ, ನಾಗಶಾಪದಿಂದ ಹೊರಗೆ ಬರ್ತಾ ಇಲ್ಲ. ಇಷ್ಟು ಮಾತ್ರ ಅಲ್ಲ, ಈಗ ಇನ್ನು ಮುಂದೆ ಇಲ್ಲಿ ಇಡೀ ತುಳುನಾಡು ದೊಡ್ಡ ಮಟ್ಟದ ಶಾಪಕ್ಕೊಳಗಾಗ್ತದೆ. ಯಾರ್ಯಾರು ಇದ್ದಂತ ಬಣಗಳನ್ನು ಕಡಿದಿದ್ದಾರೆ, ಕಡಿಸ್ಲಿಕ್ಕೆ ಪ್ರೇರಣೆ ಕೊಟ್ಟಿದ್ದಾರೆ, ಕಡಿಬಹುದು ಅಂತ ಹೇಳಿದ್ದಾರೆ, ನಾಗನಿಗೆ ನಿಲ್ಲಿಕ್ಕೆ ಆಶ್ರಯ ಇಲ್ಲದಾಗ ಮಾಡಿದ್ದಾರೆ, ಇವರು ಎಲ್ಲರೂ ಮುಂದೊಂದು ದಿನ ಇದೇ ರೀತಿಯ ಶಿಕ್ಷೆ ಒಳಗೆ. ಈಗ ಅನೇಕ ಕುಟುಂಬಗಳು ಇವತ್ತು ನೋಡಿ ಅಂತೆ, ಅನೇಕ ಕುಟುಂಬಗಳು ಬೇರೆ ಬೇರೆ ಸಮಸ್ಯೆಗಳು ಎದುರ್ತಾ ಇದೆ, ಮಾನಸಿಕ ನೆಮ್ಮದಿ ಮತ್ತೆ ಈ ತರ ಆಗ್ತಾ ಇದೆ. ಬಹುಶಃ ಈ ಮಣ್ಣಿಗೂ ನಾಗನಿಗೂ ದೈವಾರಾಧನೆಗೂ ಒಂದು ಸಂಬಂಧ ಇದೆ. ನಮ್ಮ ತುಳುವಿನಲ್ಲಿ ನೋಡಿ, ಒಂದು ಕಡಲಿಗೂ ನಾವು ಹಾಳಿರುತ್ತೇವೆ, ಪ್ರಕೃತಿಯ ಮುಖಾಂತರ ನಾಗನಿಗೂ ಹಾಳಿರುತ್ತೇವೆ, ನಾವಿವತ್ತು ಭತ್ತಕ್ಕೂ ಹಾಳೆರಿದು ಕೊಯ್ತೇವೆ, ತೊಟ್ಟಿಲ ಮಗುವಿಗೂ ಹಾರೆಯುತ್ತೇವೆ, ಎಲ್ಲದಕ್ಕೂ ಹಾಲೆರೆದು ಸ್ವಾಗತಿಸುವಂತಹ ತುಳುನಾಡಿನಲ್ಲಿ ಇವತ್ತು ಗಂಡಾಂತರಕಾರಿ ವಿಚಾರಗಳು ಬಂದಿದೆ. ನೀವು ಇವತ್ತು ನಾಳೆ ನೀವು ಮಾಧ್ಯಮ ನೀವು ಎಲ್ಲ ಒಂದು ದಕ್ಷಿಣ ಕನ್ನಡದ ಪೂರ್ತಿ ನೋಡಿದ್ರೆ ಒಂದೇ ಒಂದು ಸಾಂಪ್ರದಾಯಿಕ ಒಂದು ಕೆಲವು ಕಡೆ ಇದೆ,
ಕೆಲವು ಕಡೆ ಸಾಧಾರಣ 85-90% ಬಣಗಳು ನಾಶ ಆಗಿ ಎಲ್ಲವೂ ನಾಗ ಬಣಗಳು ಹೋಗಿ ನಾಗ ಕಟ್ಟಾಗಿದೆ. ಎಲ್ಲೂ ನಾಗನಿಗೆ ಬದುಕದ ರೀತಿಯಲ್ಲಿ ನಾವು ಮಾಡಿದ್ದೇವೆ ಈಗ. ಆಗಿರುವಾಗ ಇದು ನಮ್ಗೆ ಇದು ಸೂಚನೆ, ಯಾರಿಗೆ ಇಂಥ ಘಟನೆಗಳ ಸೂಚನೆ ಏನು ಅಂತ ಹೇಳಿದ್ರೆ ಇಡೀ ತುಳುನಾಡಿಗೆ ಸೂಚನೆ. ಮುಂದೊಂದು ದಿನ ನಿಮ್ಗೆ ಸಮಸ್ಯೆಗಳು ಇನ್ನೂ ಎದುರಾಗ್ತಾ ಇದೆ. ಒಂದು ನಾಗನಿಗೆ ಡಿಸಿಲ್ ಎರೆದ್ರೆ ಏನು ಸಮಸ್ಯೆ ಆಗಿದೆ ಅಂತ ಗೊತ್ತಾಗ್ತದೆ. ಹಾಗಾದ್ರೆ ನಾಗ ಸಂತತಿಯನ್ನೇ ನಾಶ ಮಾಡಿದ ತುಳುನಾಡಿನ ಪುರೋಹಿತರಾಗ್ಲಿ, ಕುಟುಂಬ ವರ್ಗಗಳಾಗ್ಲಿ, ಕೆಲವು ಗುತ್ತಿನ ಮನೆಗಳಾಗ್ಲಿ, ಅನೇಕ ಇವರಿಗೆ ಯಾವ ಶಿಕ್ಷೆ ಮುಂದೆ ಸಿಗ್ಬಹುದು, ಇದು ಸೂಚನೆ. ಸರಿ, ಏನಿದೆ ಇದು ನಾಗನ ಶಾಪ ಅನ್ನುವಂಥದ್ದು ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಚರ್ಚೆಗಳು ಬರುತ್ತೆ. ಅದನ್ನ ನಾನು ಚರ್ಚೆ ಮಾಡ್ತೀನಿ ಮುಂದಕ್ಕೆ. ಯಾಕಂದ್ರೆ ನಾನು ಹಾಗೆ ಹೇಳಿದಾಗೆ ಕೆಲವರಿಗೆ ಅಂದ್ರೆ ನಾವು ರಾಜ್ಯದ ಒಂದ್ ಕಡೆ ಆ ಕಡೆ ಈ ಕಡೆ ಹೋದಾಗ, ರಾಜ್ಯದ ಮೇಲ್ಭಾಗಗಳಿಗೆ ಹೋದಾಗ, ಉತ್ತರ ಕನ್ನಡ ಕಡೆಗಳಲ್ಲಿ ಹೋದಾಗ ನಾಗನ ಶಾಪ ಇರಲ್ವಾ? ಸೊ ನಾಗವನ್ನ ಅವರು ಏನೇನೋ ಮಾಡ್ತಾರೆ, ಬಿಸಿ ನೀರನ್ನ ಹಾಕ್ತಾರೆ ಅಥವಾ ಏನೇನೋ ಮಾಡ್ತಾರೆ, ಅವ್ರಗಳಿಗೆ ಏನಾಗಲ್ವಾ, ಬರೀ ನಮ್ಗಳಿಗೆ ಮಾತ್ರವಾ ಅನ್ನುವಂತ ಪ್ರಶ್ನೆಯನ್ನು ಕೇಳುವವರಿದ್ದಾರೆ. ತುಳುನಾಡಿಗೆ ಮಣ್ಣಿಗೆ ಮಾತ್ರವಾ ಅನ್ನುವಂಥದ್ದು. ಅಟ್ ದ ಸೇಮ್ ಟೈಮ್ ಎಲ್ಲಾ ನಾಗರ ಹಾವುಗಳು ಇದೇ ರೀತಿ ಇರುತ್ತಾ? ಒಳ್ಳೆಯ ನಾಗರ ಹಾವು ಅಥವಾ ಇನ್ನೊಂದು ರೀತಿಯ ನಾಗರ ಹಾವು, ಒಳ್ಳೆಯ ಜಾತಿಯ ನಾಗರ ಹಾವು, ಎಟ್ಟೆಂತಿನ ಹುಚ್ಚು, ಪಲ್ಪನಂಚಿನ ವಿಚಾರ ನಮ್ಮಪ್ಪ ಅನ್ನೋದಪ್ಪ. ಆ ಒಂದು ವಿಚಾರದ ಬಗ್ಗೆ ಸಂಕ್ಷಿಪ್ತವಾದ ವಿವರಣೆ ಬೋರ್ಡ್ ಯಾನ್ ಪಾತ್ರೊಟ್ಟಿಗೆ ಬಹಳಷ್ಟು ಜನರು ಕರೆಯನ್ನ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಜನರು ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಜೊತೆಗೆ ಕರೆಗಳನ್ನು ನಾನು ಸ್ವೀಕಾರ ಮಾಡ್ತೀನಿ. ಜನರ ಅಭಿಪ್ರಾಯವನ್ನು ಕೂಡ ಈ ವಿಚಾರದ ಬಗ್ಗೆ ನಾನು ಸಂಗ್ರಹ ಮಾಡಬೇಕು. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಮಾಡಿ ದಯಮಾಡಿ. ಓಕೆ, ಏನಿಲ್ಲ ಸರ್, ತಾವುಗಳು ಕರೆ ಮಾಡಿದಾಗ ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಯಾಕಂದ್ರೆ ಲೈವ್ ಅಲ್ಲಿ ಡಿಸ್ಟರ್ಬೆನ್ಸ್ ಬರುತ್ತೆ, ಜೊತೆಗೆ ಬಹಳಷ್ಟು ಕರೆಗಳು ಕಾಯ್ತಾ ಇರುತ್ತೆ. ಹಾಗಿದ್ದಾಗ ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ. ಹಾ ಸರ್ ನಮಸ್ತೆ, ತಮ್ಮ ಹೆಸರಲ್ಲಿಂದ ಸರ್? ಯಾನೆ ಸದಾಶಿವ ಬಂದು ಕುದ್ರಿಪದವ್. ಸದಾಶಿವ ಒಲ್ಪಡು ಸರ್? ಕುದ್ರಿಪದವ್ ಸದಾಶಿವ ಬಂದು ಕುದ್ರಿಪದವ್ ಪಾತ್ರಲೆ ಸರ್, ಸದಾಶಿವನ ಪಾತ್ರಲೆ. ನಮಸ್ಕಾರ ಉಡುಪಿಯರಿಗೆ ಬಕ್ಕ ಇರೆಗೆ ತಮ್ಮಣ್ಣ ಕ್ಷೇತ್ರಿಗೆ 4 ಜನಕ್ಕೆಲ್ಲ ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಪಾಲೆ ಸರ್ ಅಧ್ಯಕ್ಷರಿಗೆ ಎಲ್ಲ ಬಾರಿ ಮಾಡೋ ದೋಸ್ತಿ ಹೊರಗೆಲ್ಲ ಬರ್ತಿರ್ತೀರಿ. ಈಗ ಆಯ್ತ ವಿಷಯಗಳು ಬಾರ್ತೀರಿ ಎಂಕಲು ಹುಚ್ಚಿದ ಆ ಮಸ್ತ್ ಎಣ್ಣೆ ಇಲ್ಲದ ಅವರು ಒಂದು ಹುಚ್ಚಿ ಬಂದಾಗ ಅರೇನ್ ಫೋನ್ ಮಾಡ್ಬಿಟ್ಟು ಕೂಡ್ಲೇ ಬೈತಾರ ಅವ್ರು ಪೂರ ಬೇಳೆ ಬಂದಿದ್ದೀವಿ. ಬಾರಿ ಧೈರ್ಯದ ವ್ಯಕ್ತಿ. ಬಟ್ ತಮ್ಮಣ್ಣ ಕ್ಷೇತ್ರದ ಮಸ್ತ್ ನಾನು ವಿಡಿಯೋ ಮತ್ತೆ ಪೂರ ತಗೊಂಡು ಮಲ್ಲ ಅಭಿಮಾನಿ ಒಟ್ಟ ಯತೀಶರು ಒಂದು ಸಾರ್ವಜನಿಕವಾಗಿ ಹುಚ್ಚು ಬತ್ತನಿಂದ ಒಯ್ಕಲ ತಯಾರಾಗುವ ಒಂದು ವ್ಯಕ್ತಿ ಯತೀಶ್. ಬಕ್ಕ ನಾಗನ ಬಗ್ಗೆ ಬಂದ್ಕೊಂಡ ಎಂಕಲ್ನ ಇಲ್ಲಡು ಒಂದು ಪುಷ್ಕರಣಿ ಬಂದ ಒಂದು ಕುಯಲಿತ್ತು ಬಂದ ಐದು ವಾ ಅರೆಗೆಲ್ಲ ಬತ್ತನಲ್ಲ ನೀರು ಕಮ್ಮಿ ಹಾಕಿ ಮರೆಯಲ್ಲ ನೀರು ಹೆಚ್ಚು ಹಾಕಿ ಅಂಚಿನ ಒಂದು ಕುಯಲಿತ್ತು. ಅವು ಕುಯಲಿದ್ದು ಕೊಟ್ಟು ಬಾಡ್ರಜ್ಜಿ ಬಕ್ಕ ಏರ್ಲ ಪಿದೈದಕ್ಕೆ ಮುಟ್ರಜ್ಜಿ ಇಂಚ ಮಾತಾಕಿ ಕಟ್ಟು ಕಟ್ಟಲ್ಲಿ ಇತ್ತಿಲ್ಲ ಭೂತದ ಇಂಜಿನ ನೀರು ಭೂತ ಮತ ದೀಪಿನ ಭೂಯಲ್ಲಿ ಒಂದು ವೇಳೆ ಅಂಚಿನದ ಆನಂದ ಅವಳು ಒಂದು ಹುಚ್ಚು ಬರ್ತದೆ. ಅವಳಿಗೆ ಕಲ್ಲಿತ್ತನ ಕಲ್ಲದು ಕುದು ಕೆಂಡಲ ಚಿಕ್ಕೊಂಡಿತ್ತು, ತೂವಾರ ಚಿಕ್ಕೊಂಡಿತ್ತು. ಆಯ್ತಾ ಸೂಕ್ಷ್ಮ ಇಂಜಿನ ಹೆಂಗ್ ಗೊತ್ತಿತ್ತು ಎಂಟ್ಲ ಇಲ್ಲ ಪಣ ನಿಂತೀರಿ ಎಲ್ಲ ಹೂವೆಲ್ಲ ಮುಟ್ಟಚ್ಚಿ ಪಿದೈದಕ್ಕೆ ಮತ್ತೆ ಮುಟ್ಟಾರೆ ಬಂದು ಇದೆಲ್ಲ ಬಸ್ಟ ನನಗೆ ಹುಚ್ಚು ತೋಜು ಅವು ಮುಂಚ ಮುಟ್ಟದ್ರ ಆ ಹುಚ್ಚು ಕುದೊಂದು ತೂವಾರ ಚಿಕ್ಕೊಂಡಿತ್ತು. ಮತ್ತೆ ಕೆಲವು ಮಸ್ತ್ ಕಾರ್ಮಿಕರು ನಿಜ 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 ನಿಜ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕುಣಿಜಿ ಕಾಲರ್. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಜೊತೆಗೆ ಈ ಒಂದು ನಾಗನ ಶಾಪದ ವಿಚಾರವಾಗಿ ನಾನು ಮಾತಾಡಿದಾಗ ಜೊತೆಗೆ ಈ ಸಂದರ್ಭ ಸರ್ ನಾನು ಯತೀಶ್ ಅವ್ರ ಜೊತೆ ಕೇಳಬೇಕು, ಅದರ ಮೈಯಲ್ಲಿ ಉರಿ ಬರುವಂತಹ ರೀತಿಯಲ್ಲಿ ಆಗುತ್ತೆ ಅನ್ನೋದು ಅವನಿಗೂ ಕೂಡ ಅದೇ ರೀತಿ ಬಂದಿತ್ತು ಅನ್ನೋದು 1 ವಾರಗಳ ಸಂದರ್ಭ. ಏನ್ ಹೇಳ್ತೀರಾ ಸರ್? ಅದಂದ್ರೆ ಅವು ದಾನ ಬಣ್ಣಗ ಪಲ್ಲೆ ಸರ್ ಇತ್ತ ಪ್ರಕೃತಿ ದತ್ತವಾದ ಆಪಿನ್ಪುರ ಆಯಗ ದಾದಾತನ ಬಣ್ಣಗ ನಿಜವಾದ ನಾಗನ ಶಾಪಲಂಡು ದೋಷಲ್ಲ ಉಂಡೆ ಅಂಡ್ ಆಯ್ ದಾದ ಮಲ್ದೆ ಬಣ್ಣಗ ಆಯಗ ಈ ಹುಚ್ಚುನು ಕೀರ್ತಿ ಜೊತೆ ಅవి ನಮ್ಮ ರಕ್ಷಣೆ ಮಲ್ತನತೆ ಇದು ರಕ್ಷಣೆ ಮಲ್ತಿನ ದಾವಾರ ಆಯಗ ಮಾನಸಿಕ ಆದಾಯ ಕೊಂಚ ಪೋಡಿಗೆ ಶುರುವಾಡು
ಓಕೆ 50% ದೋಷದಲ್ಲ ಪರ ಒಂದುಪ್ಪು 50% ಬ್ಯಾಗ್ ಪೋಡಿಗೆ ಶುರುವಾನು ಪೋಡಿಗೆ ಒಂದಮ್ಮು ಪೋಡಿಯೇ ಅದಾಗ ದಾದ ಇತ್ತೆ ಒಂದ್ ಪನ್ಪಿನ್ನಮ್ಮ ಇತ್ತೆ ಒಂಜಿ 2 ಗಂಟೆ ಜ್ವರ ಬರುತ್ತಂದಂಡ ಆಯನೊಟ್ಟು ನಮ್ಮ ಇತ್ತಂದಂಡ ನಂಕಲ್ ಒಂಜಿ ನಮ್ಮನೆ ಡೌಟು ಇಂಕ್ಲ ಬರ್ಪುಡದನ್ನ ಅವೇನು ಏನೊಂದ ಒಂಜಿ ವಾರ ಪೋಯದಂಡ ಆಗ ಬರ್ಪುಡಿ ಸ್ವಾಭಾವಿಕ ಅಂಚೆನೆ ಬ್ಯಾಗ್ ಬ್ಯಾಗ್ ನನ್ನ ದೋಷ ತಗೊಂಡು ಅನ್ನ ಪನ್ಪಿನ ಒಂದಿಟ್ಟು ಅವು ಉಲ್ಬಣ ಆಡಾಕ ಇಡೀ ಜೀವನ ಪೋಡಿಗೆ ಶುರು ಆಡಾಕ ಆ ಟೈಮ್ ಕೊಡತ್ತೆ ಅವು ಏರ್ಲ ಆ ಟೈಮ್ ಅಂಚಿನ ಇನ್ಸಿಡೆಂಟ್ ಆನಾಗ ಏರಿಗಲ ಜೀವದಲ್ಲಿ ದಾದಾಬು ಅಂಚ ದಾದ ಅಂತ ಬಂದಾಗ ಆಗ ಆತಿನಂದು ಊರಿ ಬೈದಿಲ್ಲಂದು ఆయన ಮೇಲ್ಡ್ ಕೆಂಪುದ ಈ ಒಂದು ನನ್ನ ಪೇರು ಅಪ್ಪ ಅವು ಪೂರ ಬೂರ್ದು ಅಂಚ ఆయన ಪಕ್ಕದಾದ ಮೇಲೆ ಬಂದಾಗ ಊರ್ದಾಗಲೇ ಫೋನ್ ಮಾಡ್ತೀಗೆ ಊರ್ದಾಗಲೇ ಫೋನ್ ಮಾಡ್ತಾ ಬಂದಿರಿಗೆ ನಿಕುಲು ಅವಳು ಉಂತಂದು ಆಪುಜಿ ನಿಕುಲು ఆయన ಬೇಗ ಇಡೆ ಬಲ್ಲಿ ಬಂದ ಅವಳು ದಾದ ಬಂದಾಗ ಒಂಜಿ ಬೆಚ್ಚ ನೀರು ಬುರುಂಡ ಬೊಕ್ಕ ರಡ್ನೆ ಅದು ತೂ ಬುರುಂಡ ಮೇಕ್ ಮೀನು ತೂ ಮೀನು ಬುರುಂಡ ಆಯ್ತಾ ಊರಿ ಉಂಡತೆ ಅವೇ ನಾವು ಪಂಡಿತರು ನಾವು ಗೆಪ್ಪು ನಾಕು ಡಾಕ್ಟರ್ ನಾಕು ಪಂಡಿತರು ಆಕಲ ಊರುಡು ಅಕುಲಂಚ ಆ ಊರಿನ ಗೆಪ್ಪು ಅಂಚೆನೆ ಬ್ಯಾಗ್ ನಾಗನಂದತಿ ಬ್ಯಾಗಲೇ ಫೋನ್ ಮಾಡಿ ಬಂಡೆಗೆ ನಮ್ಮ ಊರುಡು ನಮ್ಮ ಏತು ಕೇರ್ಮಲ ನಂಗೆ ದಾಳಾಪುಜಿ ಅಂಡ ಮೂಲು ತೆನ ಖಾಲಿ ಡೀಸೆಲ್ ಸೇತಿನ ಹತ್ರ ಒಂಜಿ ವಾರದಲ್ಲಿ ಎಂಕ್ ಇಂಚಾಂಡು ಇಂಕ ಪೋಡಿಗಳ ಶುರುವಾತುಂಡು ಬೊಕ್ಕ ಮೀಟ್ಲ ಎಂಕ್ ಇಂಚ ಊರಿ ಬರೋದುಂಡು ದಾದ ಮಲ್ಪುಂಡು ಬಲ್ಲೆ ಅಂಚೆ ಬೊಕ್ಕ ಲಾಸ್ಟ್ಗೆ ಆ ಬಂಡೆಗೆ నీకు నవ్వులు మర్ద పడిచి దాని ఉంతుల్లో పడిచి నీకు సీదా ఊరు బల్లి నంచి అక్కడ ఊರಿಗೆ పోయినాము ಓಕೆ ಓಕೆ ಸರ್ ಯಾನೊಂದು ಈರುಡಕ್ಕಿಯನ್ನು ಈ ವಿಚಾರಡೆ ಈ ಸಾರತ್ತ ಇರುವ ನಾಗರ ಹಾವನ್ನು ರಕ್ಷಣೆ ಮಾಡ್ತಾರೆ ಈ ನಾಗ ಶಾಪ ಪಂಪನಂಚಿನ ಉಂಡೆ ఈరడకి ఉండు 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 అవుతాయి ఇన్ని అత్తందండల ఎప్పాండల వంటి సమదలై అయితే ಶಾಪ ఉండే ఉండే ಒಂದು ಖಂಡಿತ ಕೀರೆಗೆ ರೆಸ್ಕ್ಯೂ ಮಾಡಿ ರಕ್ಷಣೆ ಮಾಡ್ನಾಗ ಪೋಡಿಗೆ ಅಬ್ಜಿದ ಬಡ ಎಡ್ಡೆಂತಿನ ಉಚ್ಚು ಅವಿನ ಮುಟ್ಟೊಂದುಲ್ಲ ಅವು ಪೋಂದುಂಡು ಅವಿನ ನಮ್ಮ ಮುಟ್ಟೊಂದುಲ್ಲ ಪಂಪಿನ ಸಂದರ್ಭ ಇರೆಗೆ ಅವು ದಾದ ಗೊತ್ತ ಒಂದು ಪ್ರಕೃತಿ ದತ್ತವಾದ ಆಪಿನಿ ಒಂದು ದೇವರೇ ಒರಿಯನು ಸೆಲೆಕ್ಟ್ ಮಲ್ಪುನು ಓಕೆ ಮಾತೆಲ್ಲ ಪತ್ತರ ಆಪುಜಿ ಏನ್ ದಾದ ಒಂಜಿ ಧೈರ್ಯ ಅನ್ನು ಕಡುಪುಡ್ದಿರು ಪೋ ಇಂಚ ಪತ್ತಲ ಇಂಚ ಮಲ್ಪಲ ಅನ್ಬಲ್ ಇತ ಮರಣಿದ ಇನ್ಸಿಡೆಂಟ್ ಲಂಚನೆ ಎಂಕ ನಿಜವಾದ ಹೆಂಗ್ ಗೊತ್ತುಜ್ಜಿ ಅವು ನಮ್ಮ ಶಾಂಪು ಮಾಡುಡು ಅಯ್ಯ ಬಕ್ಕ ನೀರು ಬಾರ್ದು ಮಲ್ಪೋಡು ಬಕ್ಕ ಬಾಕ್ಸ್ ಬಾಡ್ ಅವು ದಾದನ ಬಂದಾಗ ಪ್ರಕೃತಿ ದತ್ತವಾದ ದೇವರೇ ನಂಗೆ ಆ ಒಂದು ಪ್ರೇರೇಪಣೆ ಕೊಡ್ತೀನಿ ಅಂಚೆ ಎನ್ನ ಕೆಲಸನೇ ಅನ್ನು ಮಲ್ತದೆ ದೇವರ ಇಂಚ ಕೊಡ್ತೀರ ಆ ಮನಸ್ಸಡೆ ಅನ್ನು ಮಲ್ತಂಗ್ ಪೋತೆ ದಾದನ ನಾಗದೇವರನ್ನು ನಿಜ 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 ಪ್ರಾಮಾಣಿಕವಾದ ಪಾತ್ರ ಒಂದು ದಯಪಡಾಗ ಗೊತ್ತುಜಿ ಎಂಕ್ ಶಾಂಪು ಮಾಡೋಲಿ ಆತು ಎಂಚಿನ ಮನ್ಪೋಲಿ ಅಲ್ಲ ಡೀಸೆಲ್ ಪಾಟ್ನಾಗ ಶಾಂಪು ಪೋಪು ಬಂಚಿನ ವಿಚಾರ ಗೊತ್ತಿತ್ತಂಡೆ ಅಂಡ್ ದೇವರ ಮಿತ್ ನಂಬಿಕೆ ಉಂಡು ಅಂಚೊಪ್ಪನಾಗ ದೇವರ ಕಾಪರ್ ಬಂದು ನಂಬಿಕೆ ಉಂಡು ಅಂಚೆ ಎಡ್ಡೆ ಮನಸ್ಸಿಡೆ ಆರು ಪ್ರಾಮಾಣಿಕವಾದ ಬೇಲೆ ಅಂತಾರೆ ಅವು ನಿಜವಾದ ಸಕ್ಸಸ್ ಅಂಡ್ ದಯಪನಾಗ ಎಡ್ಡೆ ಮನಸ್ಸಿಡೆ ಎಡ್ಡೆ ಬೇಲೆ ಮಾತ್ರ ದೇವರ ಕಾಯಿ ಬಿಡ್ಬಿಟ್ಟು ಯತಿ ಶೆಟ್ರು ಅತ್ಯಂತ ಪ್ರಾಮಾಣಿಕವಾದ ಹೆಂಚಿನ ಪಾತ್ರ ನೋ ಡೌಟ್ ಒಂದು ವಿಚಾರ ದಯಪನಾಗ ಗೊತ್ತಿತ್ತಚಿ ಬಟ್ ಸ್ಟಿಲ್ ಎನ್ನ ಮೈಂಡ್ ಇಡ್ತೀನಿ ಅವು ಓರಿಯೋಡು ಅವು ಬದುಕೋಡು ಬಂದ ವಿಚಾರ ಅಂಚೊಪ್ಪನಾಗ ದೇವರ ದಾರಿ ತೋಜಾದೇರು ಅವೇ ಆಯ್ತ ವಿಚಾರಡ್ ನೀಚ ಕೃತ್ಯ ಮಲ್ತಿನ ಕುಲಿತ್ತೆ ಓಲ್ಲೆ ಆಸ್ಪತ್ರೆ ಕುಡುಜಿ ಕಾಲ್ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಧ್ವನಿ ಕರಿತಾ ಇದೆಯಾ ಸರ್ ಹಾ ಸರ್ ನಮಸ್ತೆ ಯಾನ್ ಸದಾನಂದ್ ಓಲ್ಪಡ್ದೆ ಸರ್ ಯಾನ್ ಮಂಜುನಾಟಿ ಮೊಂಟೆಪದವರು ಮಂಜುನಾಥಿ ಮೊಂಟೆಪಡ ಗೊತ್ತಿಲ್ಲ ಸರ್ ಎನ್ನೆಲ್ಲ ಹಂಗೆ ಹುಚ್ಚಿದ ಸಮಸ್ಯೆ ಅದಕ್ಕೆ ಮೂಲಿಡಿಲ್ಲ ಸರ್ ಅವೇ ಆನೆಯರು ಇದಕ್ಕೆ ಫೋನ್ ಮಾಡ್ತಿದ್ದೇನೆ ಸರ್ ಎಂಕೆ ಬೇತ ಒಂಜಿ ಸೈಡ್ ಫೋನ್ ಮಾಡ್ತಿದ್ದೇನೆ ಯಾನಿಟ್ಟು 20-40 ಅಂತಾರೆ ಮೂಲೆಡ್ ಅದು ಒಂದ ಅವಂಗೆ ಸಾಣದ ಬೇಲೆ ಮಾಡ್ತೀನಿ ಸರ್ ಯಾನು ಸಾಣದ ಬೇಲೆ ಸಾಣದ ದೈವ ಪಂಜುರ್ಲಿ ಸಾಣದ ಬೇಲೆ ಮಾಡ್ತೀನಿ ಪಂಡಾಯ್ತು ಪುಂಚೆ ಬರ್ತಿತ್ತು ಸರ್ ಓಕೆ ఆయన జీర్ణోద్ధర మల్పర పంటది సుమారు రైతు దాల దీప దాల ఇచ్చాను బాయి నీరు అంటే ఆయన ఆ జాగదారు రోడ్ మల్పర పంటది అయితే భూతను సారే బట్టర్ బರ್ತది తెర బట్టర్ పండారు ఒక్క బంద్ ಮಾಡ್ತು ನನ್ನ ಗರಿಪಲ್ಲೆ ಬಂದಾರು అంటే ಯಾನೆ ನರ್ಗೆ ಐದು ಕಾರು ಜಾಗದಾರು ಬರುಲೆ ಕೋಟು ಪಿಕಪ್ ಬಂದು ಬಾಕಿಲ್ಲ ತರ ಬರ್ತಾರೆ ದಾಲ ಅವನ್ ಬಾಕಿ ಕೊಲ್ತದೆ ಇದೀನಿ అంటే ఐదు కారు జాగదారు ಪಿಕಪ್ ಬಂದು ತೊಂದರೆಜಿ ಯಾನ ದಾಲಾಪಜಿ ಯಾನ ಗಂಟೆ ಬಂದು
అయితే అడ్డ వద్దు జరుగుతుంది ಹಾ ಹಾ అంటే ఇంకా 5 దారనే దీని మంది ಗೊತ್ತಿದ್ದೇನೆ ಸರ್ ಏನ್ ಕೊಂಚ 3 ವರ್ಷದ ಬೊಕ್ಕ ಗೊತ್ತಾಗಿನಿ ಅಯ್ಯೋ ಅಯ್ಯೋ ಇದಾದ ಒಂದ್ರಿ ಎನ್ನ ಕುಟುಂಬದ ಇವ್ರದಾರ ಗೊತ್ತಾಯಿನಿ ಹಂಗಿರ್ಲಿ ಕಂಡು ನಿಂತೆಂಚ ಎನ್ಮನೆ ಸಾನ ನೆಟ್ಟ ಬೇಳ ಮಲ್ಕೊಂಡ ಗಣಿಕೆ ಹಾಕ್ತೀನಿ ಒಂದು ಕಂಡು ಪಣ್ಣಾಯ್ತು ಎಸ್ತಿನಿಗೆ ಜಿಡೆ ತೆತ್ತಿ ಅಶಾಸನಿಗೆ ಎನ್ನ ಕಾಯ್ತು ಇರ್ನ ಕೈಟ್ ಪೆಟ್ಟಾತ ಲೈಕ್ ಸಂಗತಿ ಗೊತ್ತಿದ್ದೇನೆ ಸರ್ ಮಸ್ತ್ ಕಾಸು ಖರ್ಚು ಮಾಡುತ್ತೆ ಐದ್ರೊಕ್ಕ ಎನ್ನ ಕುಟುಂಬದ ಅದೇ ಹೋದು ಮಲ್ಕೊಡು ಅರೇಂಜ್ ಆಗಿದೆ ಮಾತು ನಟ್ಟೋಡು ಬಂದೆ ಅಂಚೆ ರಿಚ ಮಲ್ತೊಂದು ಹೋದು ಹೆಂಗ ಪಾಡಿ ಅದೇ ಹೋದು ಅವು ಪಂಜಿಕಲ್ ಪೋಡು ಪಂಜಲ್ ಗ್ರಾಮ ಉಂಡದೆ ಅದೇ ಪೋಡು ಅನ್ನ ಇಲ್ಲ ಪಪ್ಪಮ್ಮನ ಇಲ್ಲ ಉಳ್ಳೆ ಯಾನಿಚ್ಚ ಕುಡ್ಲಾಡ್ ಉಳ್ಳೆ ಕುಡ್ಲಾ ಬತ್ತು ಸುಮಾರು ಓದ್ತಾನೆ ಅನ್ ಮಾತ್ರ ಕುಡ್ಲಾ ಅಂಚೆ ಇನ್ನು ಈ ಕಾರೆಂಟ್ ಒಂದು ಬೂರ್ದಿತ್ತೆ ಬೂರ್ದಿ ಅನ್ನ ಅಂತ ಇಲ್ಲಲ್ಲಿತ್ತೆ ಒಂದು 5 ತಿಂಗಳು ಕಾರದಲ್ಲ ಎಫೆಕ್ಟ್ ಆದಿದ್ದೇನೆ ನನ್ನ ಕೈಗೆ ಮಾತ್ರ ಒಂದು ಎಫೆಕ್ಟ್ ಆದಿತ್ತು ಕಾರು ಅಂತ ಬೇನೆ ಇತ್ತು ಅಂದ ಕಂಕನಟ್ಟು 1 ತಿಂಗಳು ಇತ್ತೆ ಅದು ಸರಿಯಾದಿತ್ತು ಕಾರು ಕೈ ಮಾತ್ರ ಒಂದು ತಂದಿತ್ತು ಅಂತ ಯಾರನ್ನ ಇಲ್ಲ ತೋಟದ ಬೆಲೆ పోయినప్పుడు కాయని సార్ అంటే అంటే పోదు సుమారు సారి మాటి నట్టరే పోయే ಅವರು 6 ಮಂದಿ ಕೊಡಮಂದ ಇದಕ್ಕೆ ಹಿಂಗ ಅವರು ಸೋನದ ಒಂದು ಅప్పుడు ಗರಡಿ ಇಲ್ಲದ ಪಂಜಲ್ ಗರಡಿ ಅಂಚೆ ಸೋನದ ಕುದ್ದಕ್ಕೆ ನೇಮ ಬಂದ ಅప్పుడు ಕೊಡಮಂದಾಗೆ ಆಡಕ್ಕೆ ಹಿಂಗ ಆಯ್ಕೆ ಕೊಡಮಂದ ಅಂಚನೆ ಕಂಡು ಐಕ್ 6 ಜಾಗದಾರು ಬಂದಿರು 6ಗೆ ಎಂಟು ಬರ್ತೀನಿ ಎಂಟು ಬರಬೇಕು ಬಂದು ಐಕ್ 6 ಕೊಡ ಬಂದ ಜೊತೆಗೆ ಬಂದು ಇರೆಗ್ಯುಲ ಬೈದ ಬೋಟ್ನ ಕಟ್ಟಿ ಮಲ್ದಾರದ 6ನ ಇದಕ್ಕೆ ಒದ್ದಾದಿತ್ತು ಅರೆ ಫುಲ್ಲು ಸಾಗಿನಿ ಇತ್ತೆ ಫುಲ್ಲು ಕಾರ್ ತಿಂತಾರೆ ಎನ್ನ ಕಾರ್ 24 ವರ್ಷ ಸರ್ ಬೆನೆರೆ ಅಂದ ಇಲ್ಲ ಅಲ್ಲಿ ಒತ್ತಿ ಬಂದು ಅವರು ಸರಿ ಮುಜರೆ 4,000 ರೂಪಾಯಿ ಮದ್ದು ಖರ್ಚಿಂದು ಅದೇ ಚೇಂಜ್ ಇಂಕದಲ್ಲಿ ಒಂದು ಸಹಾಯ ಮಾಡ್ಕೊಳ್ಳಿ ಬಂದು ಅದು ಯಾಂದರ ಅನ್ಕೊಂಡು ಅಂಚೆ ಇಂಚೆ ಬಂದು ಒಂದು ಇಲ್ಲ ಸರ್ ಕೋಡ ಮೂರಲ್ಲಿ ಸ್ಥಿರ ಫೋನ್ ಮಾಡ್ತೇವೆ ಇಂಕದಲ್ಲಿ ಒಂದು ಹೆಲ್ಪ್ ಮಾಡ್ಕೊಳ್ಳಿ ಇಂಕ ಮದ್ದು ಖರ್ಚು ಉಂಟು ಹಾಲು ಒತ್ತಿ 85,000 ಬೊಬ್ಬಲು 10,000 ಸಂಬಳ ಒಂದು 5 ಕೆಜಿ ಒಂದು ಸರಿ ಬಂದು ಹಾಕ್ಬೋದು ಸರ್ ಓಕೆ ಸರ್ ಇತ್ತೆ ಯಾನೊಂಜಿ ವಿಚಾರ ಸತ್ಯನ್ ಪಾಪಾರ್ ಬೇಜರ್ ಬುಲ್ತೊಂದುಲ್ಲೇರ ಫ್ರಾಂಕ್ಲಿ ಅರೆಗಿ ಸರ್ ಇರೆಗಿ ನಡಪರ ಆಪುಜಿ ಸರ್ ಇತ್ತೆ ನಡಪರ ಚಿಕ್ಕಡಿ ಬಂಗ್ ಮಾಡ್ಕೊಂಡಿಲ್ಲ ಸರ್ ಬೊಕ್ಕ 10 ಇಂಚಿ 40 ಆಪುಜಿ ಡಾಕ್ಟರ್ ನದು 4 ಕೆಜಿ ಅಂತಾರೆ ಆಪರೇಷನ್ ಮಾಡ್ಕೊಂಡು 6 ಲಕ್ಷ ಬೋತುಂಡೆ ಓಕೆ ಇತ್ತೆ ತುಲೆ ಸರ್ ಇರೆಗಿ ಇತ್ತೆ ನಡಪರ ಕಷ್ಟ ಆವುದುಂಡೆ ಅಂದು ಸರ್ ಸ್ಟಿಕ್ಡ್ ಓಪನ್ ಸ್ಟಿಕ್ಡ್ ಓಪನ್ ಓಕೆ ಮಧ್ಯಾಹ್ನ ಒಟ್ಟ ಪೋಪೆ ಅಂಗಡಿ ಓಕೆ ಸರ್ ಇತ್ತೆ ಸಾರಿ ಸರ್ ಇತ್ತೆ ಓಕೆ ಓಕೆ ಇತ್ತೆ ಇರು ನಮ್ಮ ದೈವಲಡ ಇರ್ಕೇಂಡರತೆ ಅಪ್ಪಗ ಪಂಡರೆ ನಾಗಗದ ಪೆಟ್ಟಾದನ್ ಪಂಡಿರದ ಅದಾತ ನನ್ ಪನ್ಪಿನಿ ನಾಗನ ಅವಳು ಕೊಡಮಂದ ದೈವ ಬಂದು ಅವು ನಾಗ ಗಿಡ ಕಚ್ಚಿ ನಾಶ ಆಗ್ತಂದು ಒಂದು ಬಂದಿರು ಅವ್ರು ಹೋದು ಮಾತಿನಾಡ್ತೋಡು ಆ ಜಾಗಿದ್ದಾರೆ ಮಾತಿನಾಡ್ತೋಡು ಸರಿ ಹೋಗ್ತಾರೆ ಅದೇ ಹೋದು 5 ಲಕ್ಷ ಕೊಡಮಂದ ಅವ್ರ ಜಾಗದನೆ ಕೊಡಮ ಅವೇ ಜಾಗದನೆ ಅಲ್ಪ ತಿರುವಳು ಹೋಪನ ಅಲ್ಪದ ತಿರೋಡೆ ಸಂಗಿರ್ಲಿ ಸಾನಪ್ಪನ ಅಣ್ಣ ಒಂದು ಮಿನಿಟ್ ಅಣ್ಣ ಕೇಂದ್ರ ಯಾನ್ ಪಾತ್ರನ ಕೇಂದ್ರ ಇರಗೆ ಕೇಂದ್ರ ಸರ್ ಕರೆಕ್ಟ್ ಪನ್ಪುನ ಕೇನ್ಲೆ ಇತ ಹುಚ್ಚು ನಾಶ ಆಯ್ನಾಡು ಕೆತ್ತಿ ನಾಶ ಆಯ್ನೇನು ಓಲಾಂಡಲ ಇರ್ನ ಕನ್ನಡ ತೂತಾರೆ ಕನ್ನಡ ಬಂದ ಪುಂಚೆ ಬರ್ತಿತ್ತು ನಾನು ಅವತ್ತೇನೆ ಕನ್ನಡ ತೂತಾರ ಅಂದಕ್ಕೇನೆ ಕನ್ನಡ ತೂತಾರ ಇಜ್ಜಾತಿ ಕನ್ನಡ ಬಂದ ಎಂಟು ತೋಜಿದಿ ಸರ್ ಐಕತ್ ಯಾನ್ ಕೇಳನೆ ದಯಪಂಡ ಕೆಲವೊಂಜಿ ವಿಚಾರಧಾರೆಲು ನಮ್ಮ ಪುಟ್ಟುನಗನೆ ನಮ್ಮ ಪ್ರಾರಬ್ಧ ಕರ್ಮೋಡ್ದಾದ ಪಡೆಯೊಂದು ಬರೋಡಾಪುನು ದೈವಲು ನೇರ ಓಲ್ಲ ಕಾರಣಲತ್ತು ನಾಗೆ ಅವರು ದೈವ ಯಾನ್ ದಾಯಪನ್ನೆ ಅಂದ್ ಕೇಂಡ ಒಂಜಿ ಹುಚ್ಚು ಅತ ಯಾನ್ ಪರ್ಪನಗೆಲ್ಲ ಅಣ್ಣ ಇರೆ ನನ್ನ ಈವಲ್ಲ ಪಾತೆ ಯಾನ್ ಪನ್ನಿನ ಮಾತ್ರ ಕೇನೊಂದು ಬತ್ತಾರ ನಾ ಅದೇ ಬುಕ್ಕ ಕ್ವಶನ್ ದಯಪಂಡ ಇರೆಗೆ ಯಾನ್ ಪನ್ಪುನಿನ ಕೇನ್ಲಿ ಮಾತ್ರ ಚೂರು ಗೊತ್ತಾನ ಇರೆಗೆ ಬುಕ್ಕ ಅನ್ಕೊಂಡು ಇಲ್ಲಡೆ ಭೇಟಿ ಆಪೆ ಯಾನ್ ಈಡ ಮಾಹಿತಿ ದೆಪ್ಪು ಯಾನ್ ಈತ ಯಾನ್ ಪನ್ನಿನ ಮಾತ್ರ ಕೇನ್ಲಿ 5 ಬುಕ್ಕ ಇರಿಂದ ಯಾನ್ ಪಾತಿರ್ಲೇರು ಯಾನ್ ನನ್ಕೊಂಜಿ ಬಾರಿ ಮಲ್ಲ ಒಂದು ಆತಂದು ಕೆಲವು ಜನಕ್ಕಲಿಗೆ ದಾದಾದ ಮಣ್ಣಾಗ ದೈವ ಸರಿ ಇಜ್ಜಿ ಪನ್ಪು ನಾವು ದೈವ ಉಪದ್ರ ಕೊರ್ಪುನು ನಾಗೆ ಉಪದ್ರ ಕೊರ್ಪು ನಾಗೆ ತುಲಿ ಸಮಾಜೋಡಿ ನೀ ಬೆತೆ ಬೇತೆ ಮಸ್ತ್ ಅನಿಸ್ತದ ಎಲ್ಲ ನಾಗೆ ಹೊರತೇಕ ಬುದ್ಧಿ ಬರಿಯರೆ ಆತನ ದೈವಲು ಕಾತದ ಓಲ್ಲ ಇರೆಗೆ ದೈವಲು ನಮ್ಮ ಪ್ರಾರಬ್ಧ ದೋಷನು
ಬರ್ಪುನಂಚಿನ ಕೆಲವೊಂಜಿ ವಿಚಾರಧಾರೆಲು ಒಂಜಿ ಪನ್ಪರತೀರಿಗೆ ಕೆಲವು ಸರ್ತಿ ನಮ್ಮ ಹಿರಿಯಾಕ್ಲಿರ್ದು ಪೂರ್ವ ಹಿರಿಯಾಕ್ಲಿರ್ದು ಬತ್ತನ ಕರ್ಮಾಂಗದ ದೋಷೋರ್ದಾದ ಕೆಲವು ಸಮಸ್ಯೆಯಲ್ಲಿ ನಮ್ಮ ಅನುಭವ ಪಡಾಪುಂಡು ಈ ಜೀವನೋಡು ಐಕ್ ನಮ್ಮ ದಾದವನ್ಪ ಗೊತ್ತು ನೀರಿಗೆ ಹುಚ್ಚು ಸೈತನ ಬುಕ್ಕೊಂದು ಸೈತನ ಈ ಮಾನಸಿಕತೆಗೆ ಬರ್ಪುನೆತ್ತ ಬದಲು ಇರು ದಾಲ ತೊಂದರೆಜ್ಜಿ ಇರೆಗ್ ಒಂಜಿ ಹುಚ್ಚುದ ದೋಷ ನಂಗೆ ಹುಚ್ಚು ಸೈತದನ್ನ ಕೆತ್ತಿ ನಾಶಾತನಂದು ಓಲ ಎರಡಲ ಪನ್ಪುನವು ಐನು ಏಪಲ ದೋಷದ ಪಟ್ಟಿಗೆ ಪಾಡು ನುಡ್ಚಿ ಹುಚ್ಚು ಕನ್ನಡ ತೂನ ಮಾತ್ರ ಹುಚ್ಚು ಸೈತದಂತೂನ ಮಾತ್ರ ನಂಗೆ ದೋಷ ನಮ್ಮ ಕೈಟ್ ನಾಶಾತನ ಬಂಡ ನಂಗೆ ದೋಷ ಐರ್ದಾದಿರೆಗೆ ಪುಂಚ ಪನ್ಪುನಂಚಿನ ಜಾಗ ಏಪಲ ನಾಗನ ಸೊತ್ತಾವೆ ಪುಂಚ ಉಜಲ್ದ ಪಟ್ಟು ಪುಂಚ ನಾಗನ ವಸ್ತು ಪುಂಚೋಗಳ ನಾಗಗಳ ಸಂಬಂಧ ಅಜ್ಜಿ ಪುಂಚ ಒಂಜಿ ರೆಸ್ಟ್ ಐನೊಂಜಿ ಐಕ ಪೋದು ತನುದೆ ತೊನ್ನಂಚಿನೊಂಜಿ ಜಾಗೆ ಮಾತ್ರ ಐದಾದಿ ಇರು ಓಲ್ಲ ಗಡಿಬಿಡಿ ಅವರ್ಚಿ ಆ ಗ್ರಾಮ ದೆಯ್ಯೋಗೊಂಜಿ ಪೋದು ಇರು ಐನು ಓಲ್ಲ ನನ್ನ ದಾಲ ಇಂದು ಆದಿತ್ತಲ್ಲ ಐಕೊಂಜಿ ಯಥಾಂಶಕ್ತಿದ ಕಾಣಿಕೆ ಬಾರ್ದು ಒಂಜಿ ಪೊರ್ಲುದ ಎಡ್ಡೆ ಆಯುರ್ವೇದಿಕ್ ಒಂಜಿ ಅದನ್ನ ಮರ್ದು ಮನ್ಪಲೆ ಬೊಕ ಇರ್ನ ಓಲನಲ್ಲ ನಂಬರ್ ಇರ್ತನೆ ಎಂಕುಲ್ ಬತ್ತು ಮೀಟ ಇರನ್ ತಿಕ್ಕುವ ಮುಖ ಧೈರ್ಯದ ತೋಲೆ ಏಪಲ ಜೀವನೋಡು ಪೊಕ್ಕಡೆ ನಮಕ್ ಏಪಲ ಆ ದೈವ ಈ ದೈವ ಓಕೆ ಸರಿ ಅವನಿ ನಂಬಿಕೆ ಅದು ಮನ್ಪಿನಿ ಒಂಜಿ ಮನ್ಪ ಸರಿ ಇತ್ತ ಎರಡೇ ಅನ್ಕೆ ಏನು ಅನ್ನಗ ಅಲ್ಪ ಓಕೆ ಇರಾಗ ಬೇಲೆ ಕೊಡ್ತೀನಿ ಆರೆಂಜ್ ಒಳ್ಳೆ ರೆಡ್ ಒಳ್ಳೆರೆ ಇರಾಗ ಬೇಲೆ ಕೊಡ್ತೀನಿ ರೆಡ್ ಒಳ್ಳೆರೆ ತೊಂದರೆ ಯಾರು ಅವೇ ಪಂಜಾಲದ ಗರಡಿದ ಬೇರೆ ಓಕೆ ಆ ರೆಡ್ ಒಳ್ಳೆರತ್ತೆ ತೊಂದರೆ ತಾನಡು ಪೀರ ಅಂಚನೆ ಕೈ ಮುಗ್ಗಿರ್ ಪ್ರಾರ್ಥನೆಗೆ ಎರಡು ಮೂರು ಸರಿ ಪೋಯತಾರೆ ಓಡು ಬಂದಿರು ಬೊಕ್ಕ ಪರಕ್ಕೆ ಕೊರಡು ಬಂದಿರು ಪುಲಿದ ತೆಚ್ಚಿ ಬಂಗಾರದ ಜಿಡೆ ಕೊರಡು ಬಂದಿರು ಅಂಚೆ ಇತ್ತಿನ ಗ್ರಾಮ ಸಂಬಂಧ ವಿಷ್ಣುಮೂರ್ತಿ ದೇವಸ್ಥಾನ ಉಂಟು ಐಕು ಕೊರಡು ಬಂದಿರು ಅದೇ ಕೊರಿಯ ಪರಕ್ಕೆ ಐದು ತೀರ ಪ್ರಾಂತ ಅದಕ್ಕೆ ಕೈ ಮುಗ್ಗೆರನ್ನು ತೀರ పోయిన ఐదు జాన్ ఫస్ట్ పోనగానే అవు తీర దుమ్మించి ఆసన అంచెనే ఉంది సార్ పుంచ అయితే తీర పెద్దదు బాకిల్ పెరబత్తారు దాదాపు పిదేడ్ ఐదు దాదాపు పూని ఇదియోడు అంటే పిదేడ్ ఇదియోడు ఉలే పెరబత్తారు దాదాపు బాకిల్ పెరిగితే లజ్జి అయితే ಅಂಚೆನೆ ಆತನವು ದೋಷ ಅರೆಗೆ ಹೊರಡಿತ್ತಾನೆ ಅಂದೆ ಅತತ ಈಚ ಅಂಜಿ ಅರೆಗೆ ಪೈದನ್ ಸರ್ ಬತ್ತಂದು ಆರು ಸುಬ್ರಹ್ಮಣ್ಯ ಬೋದು ಗಡಿ ಮಲ್ತದೆ ರೇಕ್ ಅವು ಮಲ್ತದೇರು ಪೂರ ಮಲ್ದೇರು ಸುಬ್ರಹ್ಮಣ್ಯ ಪೋದು ಎಂಕ್ ಪಂದೇರ ಆರೆ ಎನ್ನೋ ನಂಬಿಕೆದ ಪ್ರಕಾರ ಓಕೆ ಆರ್ ಸುಬ್ರಹ್ಮಣ್ಯ ಪೋಯಿರ್ ಸರ್ ಈರ್ ಪೋತು ಜಾರೆ ಯಾನು ಸುಬ್ರಹ್ಮಣ್ಯ ಪೋತಿ ಸರ್ ಬಂದ ಎಂಕ್ ಮೂಜಿ ವರ್ಷದ ಬೊಕ್ಕ ಗೊತ್ತೇನೆ ಐದಾರ ಬೈದಿನಿಂದ ಇಷ್ಟೆಲ್ಲ ಕೈಟ್ ಕಾಸುದಾಲ ಅಡಿಗೆ ಎಂಕ್ಲೆಂಟೆ ಪ್ರಕಾರ ಬಂತೆ ಅನ್ನದ ಒಂಜಿ ಬಂತೆ ಯಾನ್ ತೆರಿನ ಯಾತ್ ಬಟ್ ಸ್ಟಿಲ್ ಯಾನು ತುಳುನಾಡು ಮಣ್ಣು ಯಾನ್ ಪುಟ್ಟಿ ಬೊಕ್ಕ ಎನ್ನ ಪ್ರಕಾರ ನಮ್ಮ ನಂಬುನು ಕುಕ್ಕೆ ಸುಬ್ರಹ್ಮಣ್ಯ ಆದಿದೇವ ದೇವರು ಬಂದು ಅಂಚೊಪ್ಪನಾಗ ಈತ ಉನ್ಮಲ್ಪನೆ ಹಿಡಿದು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋದು ನಮ್ಮ ಒಂಜಿ ಅಲ್ಪ ಉಪ್ಪುನಂಚಿನ ಸೇವೆ ಮಾತ್ರ ನಿಜವಾದ ಒಂಜಿ ಈ ಒಂಜಿ ವಿಚಾರ ಪರಿಹಾರ ಆಪುಣು ಎನ್ನ ಭಾವನೆ ಬಟ್ ಏನ್ ಖಂಡಿತ ಅವ್ರ ಗುಣ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ಅವರಿಗೆ ಕುಕ್ಕೆ ಸುಬ್ರಹ್ಮಣ್ಯ ನಾಗಾರಾಧನೆ ಪ್ರಾರಂಭವಾದಂತಹ ಬಟ್ ಒಂಜಿ ಪಾತ್ರ ಕೇಳ್ಕ ಎಸ್ ಸರ್ ನಾಗಾರಾಧನೆ ಪ್ರಾರಂಭವಾದಂತಹ ಸ್ಥಳ ನೋ ಡೌಟ್ ಸುಬ್ರಹ್ಮಣ್ಯದ ಸ್ಕಾಂದ ಪುರಾಣ ಪ್ರಕಾರ ತಕ್ಷಕ ಭೂಮಿಗೆ ಬಂದವ ಅವನಿಗೆ ಗರುಡ ಹುಂಚು ಹಾಕ್ತಿದ್ದ ಇದರ ಸರ್ಪದ ರೂಪದಲ್ಲಿ. ಆಗ ಅದನ್ನು ಸುಬ್ರಹ್ಮಣ್ಯ ಕೇಳಿದರೆ ಕಾಮ ಇಂದ್ರನ ಸಮಾನ ವ್ಯಕ್ತಿ ಅವನು ಇದು ಗೊತ್ತಾಗಿ ಅವನನ್ನು ಅಲ್ಲಿಂದ ಕರ್ಕೊಂಡು ಹೋಗಿ ಆ ಸ್ಥಳದಲ್ಲಿ ಇಟ್ಟು ಅವನನ್ನು ರಕ್ಷಣೆ ಮಾಡ್ತಾನೆ. ಸೊ ಇದು ಅಲ್ಲಿದು ನೆಕ್ಸ್ಟ್ ಅದು ದೊಡ್ಡ ಸುಬ್ರಹ್ಮಣ್ಯ ಕ್ಷೇತ್ರ ಆಯಿತು, ನಾಗನ ಸರ್ಪರೂಪಿಯಲ್ಲಿ ಇದಾಯಿತು. ಈಗ ಅವರು ಹೇಳ್ತಾ ಇದ್ದಾರೆ ಒಂದು ಅವನಿಗೆ ನನ್ನನ್ನು ಮಾಡಿಸಿದವರಿಗೆ ಏನಾಗಲಿಲ್ಲ ಅಂತೇಳಿ. ಒಂದೊಂದು ಮನುಷ್ಯನಿಗೆ ಹುಟ್ಟುವಾಗ ಒಂದು ದೇವರು ವರ ಕೊಟ್ಟಿರ್ತಾರೆ, ಆ ವರವನ್ನು ಯಾವತ್ತೂ ದೇವರು ವಿಡ್ರಾ ಮಾಡಲ್ಲ. ಅವನು ಎಷ್ಟೇ ಅನ್ಯಾಯ ಮಾಡಿದ್ರೆ ಒಳ್ಳೇದಾಗ್ತಾ ಇರ್ತಾನೆ, ಯಾಕಂದ್ರೆ ಅವನು ಜನ್ಮಾಂತರದ ಫಲ ಅದು, ಹುಟ್ಟುವಾಗ ಹಿಡ್ಕೊಂಡು ಬಂದದ್ದು. ಅವ ಬೇಡದ್ದೇ ಮಾಡ್ತಾನೆ ಜೀವನದಲ್ಲಿ, ಯಾರ್ಯಾರಿಗೆ ಏನೇನು ಎಷ್ಟು ಮಾಡ್ಲಿಕ್ಕೆ ಅನ್ಯಾಯ ಸಾಧ್ಯ ಉಂಟು ಅಷ್ಟನ್ನು ಮಾಡ್ತಾನೆ. ಬಟ್ ಅವನು ಒಳ್ಳೇದೇ, ಅದು ದೇವರು ಅವನಿಗೆ ಹುಟ್ಟುವಾಗ ಕೊಟ್ಟ ವರ. ಹಾಗೆ ಅಂತೇಳಿ ಅವನು ಅನ್ಯಾಯ ಮಾಡಿ ಒಳ್ಳೇದಾಗಿ ಹೇಳುವಂತ ಅದು ನಮ್ಮ ಬುದ್ಧಿವಂತಿಕೆ ಅಲ್ಲ. ನೋಡಿ ಇದೀಗ ಏನಾಗಿದೆ ಅಂತ ಹೇಳಿದ್ರೆ ಇವರಿಗೆ ಅವರಿಗೆ ಏನು ಒಳ್ಳೆ ಆಗಿದೆ ಯಾರು ಎಂತ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಅವ್ರಿಗೇನೋ ದೇವರು ಹುಟ್ಟುವಾಗ ಸಾವಿರ ತನಕ ಒಂದು ಏನೋ ಒಂದು ವರ ಕೊಟ್ಟಿದ್ದಾನೆ, ಪೂರ್ವಜನ್ಮ ಆರ್ಜಿತ ಪಾಪ ಅಂತೇಳಿ ಹೇಳ್ತಾ ಇದ್ದಾನೆ, ಆರ್ಜಿತ ಪುಣ್ಯರು ಅವರು ಇದು ಮಾಡ್ತಾ ಇದ್ದಾರೆ. ಬಟ್ ಆ ವರಕ್ಕೆ ಒಂದು ಲಿಮಿಟೇಷನ್ ಇದೆ. ಅವನು ಒಂದು ದಿವಸ ತಡ್ಕೊಳ್ಳಿಕೆಗೆ ಕೂಡದಷ್ಟು ದೊಡ್ಡವಂತಹ ಒಂದು ಇದನ್ನು ಮಾಡಿದರೆ ಅದಕ್ಕೊಂದು ಸ್ಟೇ ಇದೆ. ಅದು ಸ್ಟೇ ಆದರೆ ಅದು ಅಲ್ಲಿ ಸ್ಟಾಪ್ ಆಗಿ ಹೋದರೆ
ಅವನಿಗೆ ಇನ್ನಲ್ಲ ಇನ್ನು ಯಾವ ಜನ್ಮದಲ್ಲಿ ಅದನ್ನು ರಿಲೀಸ್ ಮಾಡಿಕೊಳ್ಳಿಕ್ಕೆ ಸಾಧ್ಯ. Okay. ಈಗ ಹಾಗೆ ಮತ್ತೆ ಇವರು ಹೇಳುವಂತಹದ್ದು ಈಗ ನಾಗದೋಷ ಅಂತೇಳಿ. ನಾಗದೋಷ ಹೌದಾ ಅಲ್ವಾ ನನಗೆ ಗೊತ್ತಿಲ್ಲ, ನಾನು ಅವರನ್ನು ನೋಡಿಲ್ಲ ಎಂತ ಅಂತೇಳಿ ಗೊತ್ತಿಲ್ಲ. ನಾಗದೋಷ ನಾನು ಒಂದು ವಿಷಯ ಹೇಳಿದ್ದೇನೆ, ಫಸ್ಟ್ಗೆ ಹೇಳಿದೆ, ನಾಗದೋಷ ಬಿದ್ದವರು 1000 ಇದ್ದಾರೆ, ಅದರಿಂದ ಹೊರಗೆ ಬಂದವರಿಗೆ ಯಾರೂ ಇಲ್ಲ. ನಿಮಗೆ ನಾಗದೋಷದಿಂದ ಹೊರಗೆ ಬರಲಿಕ್ಕೆ ಒಂದೇ ದಾರಿ. ಇವತ್ತು ಭಾರೀ ದೊಡ್ಡ ದಿವಸ, ನೀವು ಅನಂತ ವ್ರತ ಹೇಳಿದರೆ ಸರ್ಪಪಣ ಮಾಡಿ, ಸರ್ಪಪಣದಲ್ಲಿ ಆ ನಾಗನ ರೂಪದಲ್ಲಿ ನಾವು ಶೇಷನನ್ನು ಇದು ಮಾಡಿ ಪೂಜೆ ಮಾಡಿ ಅದರಲ್ಲಿ ಮೇಲೆ ಅನಂತ ಪದ್ಮನಾಭ ದೇವರನ್ನು ಪೂಜೆ ಮಾಡುವಂತಹ ದಿವಸ ನಿನ್ನೆ, ಇವತ್ತಿನ ದಿವಸ ಆ ಕಲಶ ದಿವಸ. ಆ ದಿವಸ ನೀವು ಕಲಶ, ನನ್ನ ಲೈಫಿನಲ್ಲಿ ನಾಗದೋಷದಿಂದ ರಿಲೀಫ್ ಹೊಂದಿದವರು ಕೇವಲ ಆ ಕಲಶವನ್ನು ದರ್ಶನ ಮಾಡಿ ಆ ಕಲಶದ ಪ್ರಸಾದ ಮಧ್ಯಾಹ್ನ ಏನು ಪ್ರಸಾದ ಇದೆಲ್ಲಿದೆ ಅದನ್ನು ಕ್ರಮ ಪ್ರಕಾರ ತಗೊಂಡವನು ಮಾತ್ರ ಅವನು ಸಾಧಾರಣ ಮಟ್ಟಿಗೆ ಸ್ವಲ್ಪ ದಿವಸದ ಮಟ್ಟಿಗೆ, 1 ವರ್ಷದ ಮಟ್ಟಿಗೆ ನಾಗದೋಷದಿಂದ ಹೊರಗೆ ಬರ್ತಾನೆ. ಮತ್ತು ನಾಗದೋಷ ಎಂತಂತೇಳಿ ಹೇಳಿದರೆ ಅದು ಒಂದು ನೀವು ಹುಟ್ಟುವಾಗಲೇ ಒಂದು ಪಡ್ಕೊಂಡು ಬಂದಿರಬೇಕು. ಈಗ ನಾವು ತುಂಬ ದೇವೀವ ಧರ್ಮದೇವಿ ಅಂತೇಳಿ ತುಂಬ ಒಂದು 14 ನಮೂನೆ ದೋಷ, ಅದು ಎಲ್ಲ ದೋಷ ಕೂಡಿದ್ರೆ ಕೊನೆಗೆ ನಾಗದೋಷ ಬರ್ತದೆ. ಅದು ಎಲ್ಲವನ್ನು ಸುತ್ತು ಹಾಕಿರ್ತಾರೆ. ನಾಗದೋಷ ಬಂದರೆ ಮತ್ತೆ ಇದಕ್ಕೆ ಪರಿಹಾರ ಮಾಡೋದು ವೇಸ್ಟ್. ಈಗ ಇವರಿಗೆ ಸರ್, ಇವರಿಗೆ ಪರಿಹಾರ ಇಲ್ವಾ ಅನ್ನುವಂಥ ಪ್ರಶ್ನೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ಸಂಸ್ಕಾರಗಳನ್ನು ಮಾಡ್ತೇವೆ, ಅಲ್ಲಿ ಇತರ ಸೇವೆಗಳು ನಾವು ಮಾಡ್ತೇವೆ, ಮಾಡಲಿಕ್ಕೆ ಅಲ್ಲಿ ನಾಗ ಹತ್ಯೆ ಆಗಿಲ್ಲ ಅಂತ ಹೇಳುವಂಥದ್ದು. ಇದೀಗ ನೋಡಿ ಅವರು ಹುಟ್ಟುವಾಗ ಪಡ್ಕೊಂಡು ಬಂದದ್ದು. ಯಾಕಂತ ಹೇಳಿದ್ರೆ ನಿಜವಾದ ಅಪರಾಧಿ ಯಾರು ಹುತ್ತವನ್ನು ಕೊಯ್ಸಿದ್ದಾನೆ ಅವನು ನಿಜವಾದ ಅಪರಾಧಿ. ಇವರು ಪಾಪ ಒಂದು 10 ರೂಪಾಯಿ ಏನೋ ಒಂದು ದಿವಸದ ಪಡಿ ಮಾಡಬಾರ್ದಿತ್ತು ಇವರು ಆ ಕೆಲಸ ಅಂತೂ ಮಾಡಿದೆ. ದಿವಸದ ಒಂದು ಪಡಿ ಸಿಗ್ತಾರಲ್ಲ ಅಂತೇಳಿ ಮಾಡಿದವರು. ಬಟ್ ಏನೇ ಇರಲಿ, ಬಟ್ ಅದಕ್ಕೆ ಅವರಿಗೆ ಅದಕ್ಕಿಂತಲೂ ಸುಲಭ ಉಪಾಯ ಅಲ್ಲಿ ಹತ್ರ ಇಲ್ಲಿ ಅದು ಅನಂತ ವ್ರತ ಬರುವ ವರ್ಷ, ಈ ವರ್ಷ ಇವತ್ತಾಯ್ತು, ಇವತ್ತಿಗೆ ಮುದ್ದಾಯ್ತು. ನೋಡಿ ಕಲಶವನ್ನು ದರ್ಶನ ಮಾಡಿ ಅದಕ್ಕೊಂದು ದಮ್ಮಯ್ಯ ಹಾಕಿದ್ದ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಅವರು ಅದರ ಪ್ರಸಾದ ಇದನ್ನೆಲ್ಲ ತಗೊಂಡ್ರೆ ಅದರಿಂದಾಗಿ ಖಂಡಿತ, ನಾನು ಯಾಕಂತ ಹೇಳಿದ್ರೆ ಎಲ್ಲಿಯೂ ರಿಲೀಫ್ ಇಲ್ಲದ್ದು, ಇದರಲ್ಲಿ ರಿಲೀಫ್ ಆಗ ಸುಬ್ರಹ್ಮಣ್ಯಕ್ಕೆ ಹೋದಾಗ ಒಳ್ಳೆ ರಿಲೀಫ್ ಸಿಗ್ತದೆ. ಆ ಒಂದು ವಿಚಾರದಲ್ಲಿ ಏನ್ ಹೇಳ್ತೀರಾ ಭಟ್ರೆ ಇವರಿಗೆ? ಯಾಕಂತ ಹೇಳಿದಾಗ ಅವರ ಯಾರು ಇನ್ನೊಬ್ರು ಹೇಳಿದ ಯಜಮಾನರು ಹೇಳಿದಂತ ರೀತಿಯಲ್ಲಿ ನಡ್ಕೊಂಡ್ರು, ಯಜಮಾನರು ಅಲ್ಲಿಗೆ ಹೋಗಿದ್ದಾರೆ, ಪಾಪ ಇವರು ಹೋಗಿಲ್ಲ. ಸರ್ ಹಿಡ್ದಾಯ ಪೋಯಿಚಾರ ಸರ್ ಒಂಜಿ ಅರಡಗಾಸಿಜ್ಜಿ ಪಾಪ ಅಂತೆ ಸರ್ ಉಳ್ಳರೆ ಸರ್ ಪಲ್ಲೆ ಸರ್ ಪಲ್ಲೆ ಅತ್ತ ಈರು ಸುಬ್ರಹ್ಮಣ್ಯಕ್ಕೆ ಪೋಯಿಚಾರತೆ ಅಂದ 6 ಪೋತೇರತೆ 6 ಪೋತೇರ ಓಲ್ಬಲ್ಲ ಜಾಗವೋಲಿಯೇ ಅವು ಪಂಜಿಕಲ್ ಗ್ರಾಮ ಪಂಜಲ್ ಗರಡಿ ಜಾಗ ಅಂಚೆ ನೋಡಿ ಏ ತೋರ್ಚಂಡಿ ಈ ಘಟನೆಗಳ ಇರಲಾದ 24 ವರ್ಷ ಆನು ಸರ್ ಕ್ಷೇತ್ರ ಇತ್ತೆಂಚೊಂಡು ಆ ಕ್ಷೇತ್ರ ಅವಳು ಇತ್ತ ಕ್ಷೇತ್ರ ಎಂಚೊಂಡು ಇರಾನಿ ಪಿಕಾಸ್ ನಾವು ಕ್ಷೇತ್ರ ಎಂಚೊಂಡು 5 ಡಬಲ್ ಆತನ್ ಸರ್ ಮಿತ್ತು ಮುಟ್ಟ ಬರ್ತನ್ ಕುಬ್ಬಲ ಮುಟ್ಟ ಅಪ್ಪಗಲ ಇತ್ತನ 5 ಕುಬ್ಬಲ ಮುಟ್ಟ ಬಾಕಿಲ್ಲ ಪರ ಇರೆಗ ಜಾಗೆಗೆ ಈರ ಗ್ರಾಮ ಸಂಬಂಧಿ ಅಥವಾ ಕುಟುಂಬ ಸಂಬಂಧಿ ದಾದಂಡ ಸಂಬಂಧ ಉಂಡ ಇರೆಗ ಅತ್ತನ ಕುಟುಂಬ ಜನಕ್ಕೆಲ್ಲ ಎನ್ನ ಗ್ರಾಮನೇ ಅವು ಯಾವ್ದು ಎನ್ನ ಪಪ್ಪ ಮನೆ ಇಲ್ಲ ಅವಲೇ ಎನ್ನ ಅದತ್ತ ಇರೆಗ ಇತ ಗ್ರಾಮ ದೈವಗುಲ ಇರೆ ಗ್ರಾಮ ಸಂಬಂಧ ಉಂಡ ಯಾನ್ ಕುಡ್ಲಾಗತ್ತದು ಸದಾ ನೀವು ಕೊಡ್ತಾನೆ ಸರ್ ಕುಡ್ಲಾಡ ಆ ದೈವವು ಪಂಜಿರ್ಲಿ ಸರ್ ದಾಳಾವು ಆ ಕಾರಣ ನೋಡ್ಲ ಇರೆಗೆ ಇನ್ನು ಎಲ್ಲೆಲ್ಲ ಕುಡಕೇನ್ಲೆ ನಾಗದೋಷ ಅಂತೂ ಖಂಡಿತ ಹತ್ತಿರೆಗಾವೆ ನಾಗದೋಷ ಸ್ಪಷ್ಟ ಇರೆಗೆ ಬೋಂಡ ಯಾರ ಒಟ್ಟಿಗೆ ಬೋದೆಲ್ಲ ಪ್ರಶ್ನೆಗಳನ್ನು ಕೂಡ ಯಾನ್ ಈ ರೀತಿನಲ್ಲೇ ಬರ್ಪೆ ದಾಯ ಗೊತ್ತು ನಾಗದೋಷ ಖಂಡಿತ ಅನ್ನರೆ ಆನೆ ಬೈಯಡೆ ಅವಳೇ ತಾಗದು ಅದು ಮನಸ್ಸಲ್ಲಿ ಕಾಂಡ ಲಕ್ಕಣಕ್ಕೆ ಬಿಟ್ಟು ಕಪ್ಪು ತುಂಬಾಯಿನಿ ಇಡೀ ಕಾರು ಒಟ್ಟಾಯಿನು 5 ಪಕ್ಕ ಡಾಟ್ ಮದ್ದು ಅಂತ ಮದ್ದು ಆ ಪಕ್ಕ ಡಾಟ್ ಸಮಸ್ಯೆ ಏನಂತ ಬಂದ್ಪೆ ಅಂತೆ ರಾತ್ರಿ ಇಂಚ ಆಡ ಪನ ಮನದ ಇಂಚ ಪ್ರಾಬ್ಲಮ್ ಶುರು ಆತು ನಾವೇನಾರು ಬಂದ್ರೆ ಅರೇನಾರು ಅವೇನಾರು ಒತ್ತೊಂದಿರ್ತೆ ಮಸ್ತ್ ಜನಕ್ಲ ಸ್ಕಿನ್ ಡಿಸೀಸ್ ಪುಣಿ ಚರ್ಮಕ್ಕೆ ಸಂಬಂಧಪಟ್ಟಂತ ವಿಚಾರ ಅದ ಆಗಿಬ್ರು ಪಣ್ಣಾಗ ಇಂಚಿನ ಪನ್ಪೇರು
ಅವು ಕೆಲವು ಅಕ್ಲು ಬಳಲದ ಐಟು ಬೇಸದ ಇರೆಗೆ ನಂಜಿ ಪನ್ಪುನ ತುಲೆ ಇರು ಪುಂಚದೊಲ ಐಪೋದುಪ್ಪಾರು ಇರೆ ಪುಂಚದೊಲ ಪುಂಚ ಬಂಡಿ ಬೇಟಿಗೆ ಇರೆಗೆ ಆ ಸ್ಕಿನ್ ಮಂತ್ರಿ ಹೌದು ಸರ್ ಸಂಕೋಚದಾಲ ಮಂತಿ ಹೌದಾ ನಾಗದೋಷ ಅನ್ನರೆ ಇರೇ ಕುಡಂಜಿ ಕುಡಂಜಿ ಒಯಪ್ಪಲ ಯಾನು ನನೊಂಜಿ ಇರೆಗೆ ಪನ್ಪುನು ಅನ್ನ ಪ್ರತಿ ಕುಟುಂಬ ದೈವೋಲು ಅತ್ತನ ಗ್ರಾಮ ದೈವೋಲು ನಮ್ಮ ಅಲ್ಪ ಅನೂಕೇನಿರತ್ತಂದೆ ಒವ್ವೇ ಒಂಜಿ ಕಟ್ಟಿ ನೇಮುಡು ಬಲಿಮೆ ಮನಿಯ ರಜ್ಜಿ ಪನ್ಪುನ ಒಂಜಿ ನಿಯಮಲುಂಡು ಇರೆಗೆ ವಾ ದೋಷ ಈರ್ನ ಸಮಸ್ಯೆ ಅಂದು ಕಟ್ಟಿ ನೇಮುಡು ಪನಿಯರ್ನೇ ಇಜ್ಜಿ ಕಟ್ಟದನ ನೇಮ ಇಂಚಿನ ಅಂದ ಕೆಂಡ ಇತ್ತೆ ಮಲ್ರಾಡನ ಪಿಲ್ಚಂಡಿಡನ ಪಂಜುರ್ಲಿಡನ ಎನ್ನ ಇಂಚಿನ ಬೇಲೆ ನೆನೆತದೆ ಆ ಯಾನುಲ್ಲೆ ಅಭಯನು ಕೊರಿಯರತ್ತು ನಾವು ದೈವ ಬಲಿಮೆ ದೈವ ಪನ್ಪುನ ಹತ್ತು ಆಂಡಾಲ ಇರೆಗೆ ಗುಣಾವಡ ದೇವರದಾಯ್ತು ಆ ಪಂಜುರ್ಲಿಗೆ ಒಂಜಿ ಕೈ ಮುಗಿದು ಬೊಕ್ಕ ಈರ್ನಂಜಿ ಕುಟುಂಬ ದೈವದ ಈರ್ನ ಸುಬ್ರಹ್ಮಣ್ಯ ಬೇರೆ ಕಷ್ಟ ಅಂಡ ಈರ್ನ ಕುಟುಂಬದ ನಾಗದಡೆಬಹುದು ಆ ಮಣ್ಣುಡೊಂಜಿ ಪೊರ್ಲುಡು ಅಡ್ಡ ಬುರ್ದು ಬಲೆ ಇರೇ ಖಂಡಿತ ಒಂಜಿ ಎಡ್ಡೆ ಫಲಿತಾಂಶ ಉಂಟು ಆತೇ ಮಂತಾರನೆ ಅವ್ರು ಸದ್ಯದ ಮಟ್ಟಿಗಿತ್ತಾವೆ ಓಕೆ ಓಕೆ ಎಸ್ ಸರ್ ಎಸ್ ಸರ್ ಸರ್ ಇರ್ನ ಒಂಜಿದ ಸಮಸ್ಯೆ ಉಂಟು ಆ ಸಮಸ್ಯೆ ಬಗೆಹರಿಯಡ ಪಂದೆಂಕುಲ್ ಕೇನೊಂದುಲ್ಲ ಆಂಡ ಒಂಜಿ ವಿಷಯ ಬಂದ ಈ ರೀತಿ ಎಣ್ಣೊಂದು ಪುನತ್ ಎಂಕು ದೋಷ ಉಂಡು ದಯಪಂಡ ಕಾಠೋಪನಿಷತ್ತುಡು ಒಂಜಿ ಪಾತ್ರ ಬರ್ಪುಂಡು ಯಮೆ ನಚಿಕೇತಗ ಬಂದ್ಬೆ ಭೂರಿತಿ ದೇವತಾ ಉಪಾಸ್ಯು ತೇನ ಭೂತಿದಹ ಹಂತಾರಂ ಹಿ ಉಪಾಸ್ಯು ರಾಕ್ಷಸ ತೇನ ಹಂತದಹ ಅಂದ್ ದೇವತೆಲು ಭಗವಂತನು ಎಂಕ್ಲಿಗೆ ರಕ್ಷಣೆ ಕೊರಪೆ ಎಂಕ್ಲಿನ ಐಶ್ವರ್ಯ ಕೊರಪೆ ಎಂಕ್ಲಿನ ಅಭಿವೃದ್ಧಿ ಕೊರಪೆ ಎಂದು ಪಡೆದು ಉಪಾಸನೆ ಮಂತರಿಗೆ ಜನರು ಮಾತಲ್ಲ ಕುರ್ತು ಬಿಡಿಯೇ ಎಂಕ್ಲಿನ ಕೆರ್ಪೆ ಎಂಕ್ಲಿನ ಬದುಕರ ಬಿಡುಪು ಜೇಂದ್ರ ರಾಕ್ಷಸರು ಎಣ್ಣೊಂದೇ ಇತ್ತರಿಗೆ ಅಂಚನೇ ಮಂತು ಬಿಡಿಯೇ ಅವಿನ್ ನಮ್ಮ ಎಣ್ಣರೆ ಬಲ್ಲಿ ಎಂಕ ಅವು ಉಂಡು ದೋಷ ಉಂಡು ಉದು ಉಂಡು ಎಣ್ಣರೆ ಬಲ್ಲಿ ಎಣ್ಣೆಣ್ಣೊಂದಾಂಡ ಆಯಗ ದೋಷ ಬರ್ಕೊಂಡು ಗ್ಯಾರಂಟಿ ದಯಗೋಸ್ಕರ ಪಂಡಗ ಈ ದೋಷಲು ಮಾತ ಈ ಪ್ರೇತ ಒಂದು ಮಾತ ಒಂಜಿ ಹೈಡ್ರಾಲಿಕ್ ಬೆಲೂನ್ದ ಲೆಕ್ಕ ಅದಕ್ಕೆ ಹೊಟ್ಟೆ ಮಂತ ಎಂಕ್ಲಿಗೆ ಸಂಪರ್ಕ ಸ್ಟಾರ್ಟ್ ಆಗ್ಬೋದು ಬೊಕ್ಕ ನಮ್ಮ ಸಂಪರ್ಕ ಬಿಡ್ದು ಹೋಗ್ಬಿಟ್ಟು ಒಂಜಿ ಜೀರ್ಣೋದ್ಧಾರ ಮಲ್ಪೊಡುದಂಡ ಸೀತಾಪೋದ್ ನಮ್ಮ ಗರ್ಪನ ತಾವಿನ ಸಂಕೋಚ ಮಲ್ಪೊಡು ಈಗ ಮಾಡುವ ಸಂಕೋಚ ಏನ್ ಗೊತ್ತುಂಡ್ರ ನಿಜವಾದ ಒಂಜಿ ಇತ್ತೆಲ್ಲ ಇತ್ತೆ ಇರೋಗಿ ದುಂಬದ ಮತ ಇರೋಂಜಿ ಹೊಸ ಇಲ್ಲು ಕಟ್ಟುಂಡ ಇತ್ತೆ ಪೋದು ಇರೋಗಿ ಕೆಸರ್ಗಲ್ಲ ಪಾಡ್ನೇಕ ಕ್ರಮವನ್ನು ಆಕ್ಚುಲಿ ಒತ್ತು ಈರೊಂಜಿ ಒವ್ವೇ ಒಂಜಿ ಇಲ್ಲು ಮಂತಾರನಾಂಡ ಆ ಇಲ್ಲಡೆ ಬೋದು ಆ ಜಾಗೆಗೆ ಬೋದು ಒಂಜಿ ಬಾರ್ಗಿ ಇರು ಮಾತದೀದು ಭೂಮಿಡ ಪ್ರಾರ್ಥನೆ ಅನ್ಪೆರಂಡು ಯಾನು ಈ ಜಾಗೆ ನಿತಿನ್ ಸಾಲಿಯನ್ ಈ ಜಾಗೆಡ್ ಒಂಜಿ ಇಲ್ಲು ಕಟ್ಟೋಡೊಂದು ಆಯ್ಕೆ ಮಂತದೆ ಎನ್ನ ಲೆಕ್ಕನ ಈ ಭೂಮಿಡು ಸಕಲ ಜೀವರಾಶಿಗಳ ಬದುಕುನ ಹಕ್ಕಿತ್ತು ನಿರ್ದಾದು ನೆಟ್ಟಿತ್ತು ಇಂಚಿನ ಪಕ್ಷಿ ಜೀವ ಜಂತು ಹುಚ್ಚು ಗಿಚ್ಚು ಎಂಚಿನ ಇತ್ತಲ್ಲ ನಿರ್ದು ತೆಲದುಂತಾಡುವಂಡ ಪ್ರಾರ್ಥನೆ ಅದು ಐಕ ಬಾರ್ ಪಾರದು ನೀರು ಪಾರದು ಭೂಮಿಗೆ ದ್ರಾವಿಡ ಸಂಸ್ಕೃತಿ ಪ್ರಕಾರ ಕೈ ಮುಗಿದಾದು ಬುಕ್ಕ ಇರಗ 21 ದಿನೋಡದು ಬುಕ್ಕ ಐಕ ಪಿಕ್ಕಸ್ ಮಾಡೋದು ಆತ್ರೆ ಟೈರ್ ಮುಟ್ಟೆರೆ ಬಲ್ಲಿ ಮೂಜಿ ಸರ್ತಿ ಆನಿ ಪಿಕ್ಕಸ್ ಬರ್ದು ಬರ್ರೆ ದಯಪಂಡ 21 ದಿಂತ ದಯಪಂಡ ಕಿನ್ನಿನು ಆದಿತ್ತನ ಮಲ್ಲ ಹಾಪುಂಡು ಕೆತ್ತಿತ್ತನ ಒಡೆಪ್ಪುಂಡು ಅಡೆಗಟ್ಟು ಹುಚ್ಚು ಐರ್ದು ಬುಕ್ಕ ಇರಕ್ಕೆ ಕಲ್ಲು ಪಾಡ್ಯಾರನಲ್ಲ ಇರೆಗೆ ದೋಷ ಹಚ್ಚಿ ಈ ಸಂಕಲ್ಪ ಜೀವನದ ಫಸ್ಟ್ ಮನ್ಪುಡಾಯನೆ ಐನತೆ ಏರ್ಲ ಮಂತೊಂದು ಜಿರ ಆ ಸಂಕಲ್ಪ ಈತರಿಗೆ ಸೀದಾ ಹೋದು ಜಾಗೆ ಇರ್ದೆತ್ತಾರೆ JCB ಬತ್ತನೆ ದರವರ ಬಂತನೆ ఒక ಪಂಚಾಂಗ ಬಂತನೆ ಐನಾಡಿಟ್ಟು ಅವರ ಹತ್ರ ಬರ ತಿಕಲ್ದಾಟ ತಿಗಂತ ಪಾಡ್ದು ಇರ್ನ ಭೂಮಿ ಪೂಜೆ ಬಿದ ನಾವು ಭೂಮಿ ಪೂಜೆ ನೆತ್ತಿ ಅವು ಕೆಸರು ಕಲ್ಲು ಎತ್ತಿ ನಿಜವಾಯಿನ ಕೆಸರು ಕಲ್ಲು ಭೂಮಿ ತಾಯಿಡ ಜಾಗಿನ ಕನ್ವರ್ಷನ್ ಮಂತ್ಗೆ ತೊಗೊಳ್ಲೆಕ್ಕ ಈ ಭೂಮಿಡ ಸಂಪೂರ್ಣ ಇರೋ ಹಕ್ಕನಿಗೆ ತೊನಡು ನಿಟ್ಟಿತ್ತನ ಪೂರ ಜೀವರಾಶಿ ಪಕ್ಕಿ ಪರಾನೆ ಜೀವರಾಶಿಲ್ ತೆಲದುಂತಾಡು ಈ ಭೂಮಿ ನಿಂಗೆ ಬುರ್ದು ಕೊರಲ ಅಂದ್ ಭೂಮಿಡಕ್ಕೆ ಏನ್ ಹಿಡಿದು ಬುಕ್ಕ ಪಾಡೋಡು ಇನಿ ತೌತಿ ಖುಷಿ ಅವಳು ಇರೋ ಸಮಸ್ಯೆ ಬರ್ಪಣ ಸಕಲ ದೋಷಲ ಖಾಲಿ ಸಂಕಲ್ಪಡೆ ಪೋಯರೆ ತುಳುನಾಡದ ಪ್ರತಿ ಒಂಜಿ ವಿಚಾರಧಾರೆಗಳೆಂಚಿನ ಅಂದಕೆಂಡ ಪ್ರಾರ್ಥನೆಯೊಂದೇ ಪರಿಹಾರ ಬೊಕ ಓಲ ಪರಿಹಾರ ಐತೆ ಇರೇಗ ಹಿಡಿದು ಬುಕ್ಕ ದಯಪಂಡ ಇರೇ ಪೌರೋತ್ಯಾತನ ವಿಚಾರಧಾರೆ ಬೇತೆ ಬೇತೆ ಬರ್ತನೆ ಅಲ್ಲ ಸರಳಾರಾಧನೆ ಪಂಪನ ಒಂಜಿ ದ್ರಾವಿಡ ಮೂಲ ಪರಂಪರೆದ ಮುಲ್ತ ಮೂಲ ಜನಾಂಗದ ಕಲ್ಪದ ಕೊರನಂಚಿನ ಒಂಜಿ ತುಳುನಾಡು ಈ ತುಳುನಾಡದ ಒಂಜಿ ರೀತಿ ಈ ರೀತಿಯ ಆರಾಧನಾ ನಿಯಮ ಉಂಟು. ಓಕೆ ಸರ್ ಎಸ್ ಸರ್ ಬರ್ಬೇಕು ಕುಡಜಿ ಕಾಲರ್ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಸರ್ ಓಕೆ ನಾನು ವಾಮನ್ ಪದ ಅವ್ರದ್ದು ದೇವಿ ಪ್ರಸಾದ್ ಶೆಟ್ಟಿಯಿಂದ ದೇವಿ ಪ್ರಸಾದ್ ಶೆಟ್ಟಿ ವಾಮನ್ ಪದ ಪಾತ್ರಲಿ ಸರ್ ಹಲೋ ತಮಿಳು ಸೆಟ್ ನಮಸ್ತೆ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ಎಂಕ್ ದಾದ ಗೊತ್ತುಂಟು ಎಂಕ್ ಈ ನಂಬಿಕೆ ಬಗ್ಗೆ ಬಾವಿ ಮಲ್ಲ ಡೌಟ್ ಉಂಟು ಓವನ್ನ ಓಯ್ನಾ ಈ ನಂಬಿಕೆ ನಿಪ್ಪುಡದೆ ಗೊತ್ತಾಯ್ಜಿ ದದೆ ಹಲೋ ಆ ಪಲ್ಲೆ ಪಲ್ಲೆ ನಂಬಿಕೆಲ ಮೂಢ ನಂಬಿಕೆಲ ಐತ ಮಿತ್ತ ಡೌಟ್ ದಯಪಂಡ ಈ ದೇವ ಆದನಲ ನಾಗಗಾದನಲ ಐಕದಲ ಸಂಬಂಧ ಉಂಡ ಪ್ರಮುಖವಾಯಿನ ಅಂದು ಉಂಜಿ ಉಂಡು 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 ಪಲ್ಲೆ ಕುಡಂಜಿದಾಲ ಪಂಡ ಈ ಜ್ಯೋತಿಷ್ಯ ನಕುಲು ಪುಂಚೋನ ಕಲ್ಪನಾಗ ಪಂಚೇಳು 10 ಕೊಟ್ಟಿಗೆ 10 ನಮೂನೆ ಅಂತೇಳು
ಒಂಜೊಂಜಿ ಕೊಟ್ಟು ಪುಂಚೆ ಗರ್ಪುಳು ಬಂತೆ ಒಂಜೊಂಜಿ ಕೊಟ್ಟು ಪುಂಚೆ ಗರ್ಪೊಚ್ಚು ಅಂತೆ ಓಕೆ ಹಾ ಅಣ್ಣ ದೇವ್ರೆ ಬಾವಿ ಮಲ್ಲ ಸಮಸ್ಯೆ ಈ ನಮ್ಮ ಜನಕ್ಕೂ ದಾದ ಮನ್ಪೋಡು ಒಂದು ಕೃಷಿ ಮನ್ಪುಣ ಎಟ್ಟೆ ಪುಂಚಲು ಪತ್ತಿಪ್ಪು ಗರ್ಪುನಾಗ ಎಂಚೆ ಗರ್ಪೋಡು ಜ್ಯೋತಿಷ ಎಲ್ಲ ಜುತ್ತ ಹೋಗಿ ಎಂಗ್ಲೆಡ್ಡೆ ಎಂಕ್ಲೆ ಗೊಂಜಿ ಓಕೆ ಓಕೆ ಒಕ್ಕೊಂಜಿ ನಮ್ಮ ಕೃಷಿಕೆ ಮಂಜಿ ಉಪಕ ಸಾಂಕುನ ಕೋಳಿ ಸಾಂಕುನ ಎಟ್ಟು ಉಚ್ಚುದ ಬಾವಿ ಮಲ್ಲೊಂಜಿ ಸಮಸ್ಯೆ ಉಚ್ಚು ಬತ್ತದ ಸೆತ್ತಿ ತಿನ್ಪುನು ಕೋಳಿ ತಿನ್ಪುನ ಆ ಉಚ್ಚುlen ದಾದ ಮನ್ಪೋಡು ನಮ್ಮ ಕಡಪುಂದ ಕುಡ ಬಾಕ್ಪುಂಡು ದೋಸೋಡು ಬಾಕ್ಪುನ ಅತ್ತು ನಮ್ಮ ಕೋಳಿದ ಆಸೆಡ್ ಬಾಕ್ಪುನ ಐಕೊಂಜಿ ಪುಗ ಸಾದಿ ಬಿಡತ ನಂಗೆ ಉಚ್ಚು ಕೋರಿ ತಿನ್ಪುಂಡು ತೆತ್ತಿ ತಿನ್ಪುಡು ಅದೇ ಅಂದ್ರೆ ಇದ ಉಚ್ಚು ನಂಗಿನ ಉಚ್ಚು ಏಪಲ್ ಇಪ್ಪುಡೆ ಕಿನ್ನಿಲ ತಿನ್ಪುಂಡು ತೆತ್ತಿ ತಿನ್ಪುಂಡು ಉಚ್ಚು ಓಕೆ ಓಕೆ ಅವೇನಮ್ಮ ಎಂಚವೇನ ಐಕ್ಯ ದಾದ ಮನ್ಪುಡು ದಾದ ಮಲ್ಪೋಡು ಒಂದು ಉತ್ತರ ಬೋಡಿಗೆ ಆ ಉಚ್ಚು ನಮ್ಮ ದಾದ ಮನ್ಪೋಡು ಉಚ್ಚು ಪಕ್ಕದ ಕೊನದಿಂದ ಕುಡಂಜಿ ಒಟ್ಟು ಗುಡ್ಡೆರ ಕುಡ್ಪುನತೆ ಓಕೆ ಓಕೆ ಎಡ್ಡ ಪ್ರಶ್ನೆ ಅಂಚೆ ಪುಂಚನ್ ಕಲ್ಪನಾ ದಾದ ಅನ್ಬಿಡು ಮಗ ನಂಜೆ ನಂಜೆ ಹೋಯ್ತು ತೀಯ ಪುಂಚನ್ ಕಲ್ಪನಾಗ 4 ಲಕ್ಷ 5 ಲಕ್ಷ ಅಂತ ಅಂತೇವೆ ಬಟ್ ನಾಕು ಗಲ್ತಿನ ಕಾಸು ಕೊಡ್ಪ ಅಂದು ನಿಕ್ಲು ಇಲ್ಲ ಕೊಡಂತೆ ಕಾಸು ಅಂಚೆ ಕೂಡ ಸಮಸ್ಯೆ ಇಪ್ಪುನಾಗ ಅವೇನು ಇಂಚೆ ದಾದ ಮನ್ಪೋಡು ಪುಂಚೋನ ಎಂಕ್ಲು ಇಂಚೆ ಕಲ್ಪೋಡು ಒಂಜಿ ಕೊಟ್ಟು ಲೆವೆಲ್ ಮನ್ಪುನಾಗ ಓಕೆ ಓಕೆ ಐ ಕೂತ್ತಾರೆ ಯಾವ ಕೊರ್ಪೆ ಓಕೆ ಓಕೆ ಎಸ್ ಸರ್ ಓಕೆ ಥ್ಯಾಂಕ್ ಯು ಬೆಲ್ಲ ಕೊಡ್ಪೇರಿ ಕೊರ್ಕಾಯಿರಿಗೆ ನಮಲ ಕೊರ್ಕ ಬೊಕ ಎಂಕ್ಲೊಟ್ಟಿಗೆ ಜ್ಯೋತಿಷರ್ಲ ದಯಪಂಡ ಮಾತೇನ ಪ್ರಶ್ನೆ ಉತ್ತರ ನಗತ್ತೆ ದೇವಿಯನ್ನ ಇರ್ನೊಟ್ಟಿಗೆ ಮಾತ ಸಮಾಜಗಳ ಉತ್ತರ ಓಕೆ ಬರ್ಪೆ ಸರ್ ಕುಡಂಜಿ ಕಾಲರ್ ಉಳ್ಳೇರ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಇರ್ನ ಪುದರ್ ಒಲ್ಪಡ್ದೆ ಸರ್ ಸರ್ ಪ್ರಕಾಶ್ ಕಿನ್ನಿಗೋಳಿ ಪ್ರಕಾಶ್ ಕಿನ್ನಿಗೋಳಿ ದೇಶ ಪಾತ್ರಲೆ ಸರ್ ಇನ್ನಿತ ನಾಗಶಾಪದ ಈ ಕಾರ್ಯಕ್ರಮದ 3 ಜನ ಇದ್ದೆ ಜನಕ್ಲೇನು ಸೆಲೆಕ್ಟ್ ಮಾಡಿ ನೀತಿನ ಓಕೆ ಸರ್ ಥ್ಯಾಂಕ್ ಯು ಬಾರಿ ಸರ್ ಅದು ನಮ್ಮ 24x7 ಇಂಚ ಉಂಟು ಅಂಚನೆ ಎಂಗ್ಳೂರ್ದ ಎಫಿಷಿಯಂಟ್ ಇಲ್ಲ ಹೂವಿನ ಸಂದರ್ಭಡ್ಲ ಇಂಚಿನ ಉಚ್ಚಿಂಚ ಹೂವನ್ನ ವಿಸರ್ಜನ ಪೊರ್ತುಡು ಅದಕ್ಕೆ ಏತ್ ಪೊರ್ತುದು ಕಾಲ್ ಮಲ್ತಂದಲ್ಲ ಆರು ಬರ್ತದ ಈಗ ಸ್ಪಂದನೆ ಕೊಡ್ತದೆ ಯಾಕೆ ವಿಶೇಷವಾದ ಈ ಒಂದು ನಿಕಲ ಚಾನೆಲ್ ಮೂಲಕ ಅಭಿನಂದನೆ ಸಲ್ಲಿಸೋದು ಓಕೆ 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 ಯತಿಶಣರೆ ಓಕೆ 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 ದಯಪಡ ಗಿಜ್ಜಪ್ಪ ಎಡ್ಡ ಬೆಲೆ ಬಂದೆ ಟು ಬಿ ಫ್ರಾಂಕ್ಲಿ ಬಂಪೆ ಎಂಕುಲ್ಲ ಬಾರಿ ಪೆರ್ಪೆ ಪಡ್ಪುನ ವಿಚಾರ ದಯಪಡಗ ಆ ಪಾಪ ದಾಲ ಮನ್ಪಂದಿನ ಅವನಿ ಜೀವಿಗೆ ಅನ್ಯಾಯ ಅನಗ ಬತ್ತದ ದಾಲ ತೋಳಂದಲ್ಲ ದಾಲ ಆವಡು ಬಂದ ದೈವ ಪ್ರೇರಣೆ ಬಂದ ಮಲ್ತಿನ ಬೇಲೆ ಅವ್ ನಿಜವಾದ್ಲ ಓವೆ ನೇಮ್ ಸೇಕ್ ಗಾತ್ ಸೊ ದಟ್ಸ್ ವೈ ಎಂಕುಲ್ಲಾರಿಗೆ ಹ್ಯೂಜ್ ರೆಸ್ಪೆಕ್ಟ್ ಫಾರ್ ದಟ್ ಕುಡಂಜಿ ಕಾಲರ್ ಲೇರ್ ಹಲೋ ಸರ್ ನಮಸ್ತೆ ಹಲೋ ನಮಸ್ತೆ ಸರ್ ನಮಸ್ತೆ ಮೇಡಮ್ ಇರ್ನ ಪುದರ್ ನಮಸ್ತೆ 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 ಮೇಡಮ್ ರಾಧೆ ಗೊತ್ತಲ್ಲ ಎಂದಂಗೆ ಪ್ರಶ್ನೆ ದುಂಬುದ ಕಾಲೋಡುಂಡತೆ ಬನೊಟ್ಟು ಉಚ್ಚು ಕುಲೋ ನಿಜವಾದ ಪುಂಚು ಹೊಡಿತಜಿ ದುಂಬು ನಮ್ಮ ಬನೊಟ್ಟು ಬನಪುದ ಮರ ನೋಕಟದ ಮರ ಅವು ಮಾತಾಡ್ತೀನಿ ನೋಕಟ ನಮ್ಮ ನೋಕಟ ಅಂದತೆ ಬಕ್ಕ ಪಲ್ಲೆದ ಬೂರು ಪಲ್ಲೆ ಮಂಜೊಟ್ಟಿ ನೋಕಟೆ ಪೊನ್ನೆ ಪಲ್ಲೆದ ಬೂರು ನಿಜವಾದ ಹೈಟ್ ದುಂಬು ನಾಗೆ ಇತ್ತೀನಿ ಬನೊಟ್ಟು ಐತಿ ಜಸಂತಿ ನಿಜವಾದ ನಾಗಾಗ ಒಂದು ಒಂದು ನಮ್ಮ ಪಿಜಿನ ಮಾತೊಂಡ ಮಲ್ಪೆರೆ ಇಜ್ಜಿ ಪನ್ನ ನಾಸೈತೆ ಮೆಯ್ಯ ಆತ ಮೆದು ನಾಗನ ನಾಗೆ ಎತ್ತಿನ ಬನತ್ತ ಕೈತಲ್ಲ ರೆಚ್ಚೋ ನಡಿಯರೆ ಬಲ್ಲಿ ಬಾರೆ ನಡಿಯರೆ ಬಲ್ಲಿ ನುರ್ಗೆ ನಡಿಯ ದಾಯಬಣ್ಣ ನುರ್ಗೆದರ ನಮ್ಮ ನಡ್ಪೋ ದಾಯಬಣ್ಣ ನಾಗನ ಬೀದಿಗೆ ಬರಿಯರೆ ಬಲ್ಲಿ ಇನ್ನು ನುರ್ಗೆ ಅಲ್ಲ ಗೋಸಂಪ ಇದ ಓಕೆ ಅಲ್ಪ ಅರೆ ಸಮ್ಮನ್ನ ಶೆಟ್ರೆ ಗೊತ್ತುಪ್ಪ ಸರಿ ಯಾನ ಐಕ್ ಮನ್ಪುನ ಎಂಜಿನೆ ಗೊತ್ತನೆ ನಾಗಾಗ ನಿಜವಾದ ನಾಗಮಂಡಲ ಮಲ್ಪೀರಿ ಇತ್ತು ಖರ್ಚು ಮಲ್ತದು ಎನ್ನ ಲೆಕ್ಕ ನಾಗಾಗ ವಿಶೇಷವಾಯಿನ ಪೂಜೆ ಬಂಡ ಆಸ್ಲೇಸ್ ಪೂಜೆಗೆ ಪ್ರತಿ ಒಂಜಿ ನಾಗನ ಪ್ರತಿ ಒಂಜಿ ಇತ್ತಿನ ಕುಟುಂಬ ಇತ್ತಿನ ನಾಗನ 1000 ಒಂಜಿ ಏತ ಪನ್ಪೆರತೆ ಐಕ್ಲೆಗೆ ಸಂದುನು ಮನ್ಪೀರ್ ನಾಗಮಂಡಲ ಏತ ಗೌಜಿಡ್ ಮಲ್ತಂಡಲ್ಲ ನಾಗಾಗ ಒಪ್ಪುನ್ ಖಾಲಿ ಆಸ್ಲೇಸ್ ಪೂಜೆ ಪವಿತ್ರವಾಯಿನ ಪೂಜೆ ಪನ್ಪೇರು ಪನ್ಪಿನಾಗೆ ಎಂದಿನಿ ಗೊತ್ತನೆ ನಮ್ಮ ನಿಜವಾದ ನಮ್ಮ ತುಳುಸ ನೆಸ್ಟ್ ನಾಗೆ ನಂಗೆ ಸೈಸಿನ ಸಿಕ್ಕನಿಂದ ಅಂಡ ನಮ್ಮ ಅವನು ಸುಯಿಪೇಟಿಗೆ ಒಂದು ಕುಂಟಾಂಡಲ ಪಾಡೋಡು ಒಂದು ಒಂದು ಕುಂಟಾಂಡಲ ದಯಪಣ್ಣ ನವಿಲು ದೇಶದಲ್ಲ ಕೊನಂಡ ನಂಗೆ ತೋಟಂಡು ಒಂದು ನಮ್ಮ ಬರ್ತದ ಅವನು ಕೊನೆಯುವ ಕಾಯ್ತ ಪೂಜೆ ಇಟ್ಟು ದಿನ ಉಪ್ಪು ನಮ್ಮ ಆಯ್ತು ಸಿಲೆಟ್ ಉಳ್ಳುವ ಸರಿ ಮೇಡಮ್ ಅವನು ಮಲ್ಪ ಅಂಡ ತಾದೆ ಗೊತ್ತನೆ ಯಾನಾರ್ಡ ತಮ್ಮಣ್ಣ ಶೆಟ್ರಡೆಕೆನ್ನು ತುಂಬ ನಿಜವಾದ ನಾಕೆ ಪುರ ಬನೊಟ್ಟು ಬೂರ್ಗ ಮಿತ್ತಿಜ ತೊಂತೀನಿ ಪನ್ಪುನೊಂದು ತುಂಬುದಾಕಲು ಎಂಕುಲ ಹಿರಿ ಹಾಕಲು ಅವೇ ಪುರ ಮರ ಇತ್ತೀನಿ ಅಂದ ಅರ್ಧ ಒಂದು ಪ್ರಶ್ನೆಯನ್ನ ಕೇಂಡೆ ಇತ್ತನೇಟ್ರಿ ಅತ್ಯಂತ ಸರಳವಾಯಿನ ಆರಾಧನೆ ಕಮ್ಮಿ ಖರ್ಚಿದ ಆರಾಧನೆ ಎಂದು ಕೇಂದ್ರ ನಾಗನವು ಇನ್ನಿನಂಕ ಬಾರಿ ಪಿರಿಯಾದ ಸಮಸ್ಯೆ ಆಗ್ತದೆ
ಈರು ಪನ್ನಂಚಿನ ಆಶ್ಲೇಷ ಪೂಜೆಲ ಇಂಚೋಗು ಶುರುವಾಯಿನ ಒಂಜಿ ವ್ಯವಸ್ಥೆ ಅವು ನಾಗಾಗಿ ಈತೆ ಬೇಲೆ ನಾಗ ಬನತ್ತ ಪಿದಾಯಿಪೋದು ಪೊರ್ಲೋಡು ಕೈ ಮುಗಿದು ಒರ್ಸೋಡು ಒಂಜಿ ದಾದಾನಲ ಇಕ್ಕೊಂಜಿ ಆ ಕಲ್ಲಿಗೆ ಗುರುತಿಸದು ಆ ಕಲ್ಲನ್ನು ಒಂಜಿ ಗುರುತಿಸದು ಆ ನೆಕ್ ಕೈ ಮುಗಿಪುನವಲ ಬೊಕ್ಕ ಬೇಸಿಯದ ಇರೆಗ್ ಏಪ್ರಿಲ್ ಮೇಟ್ ತನುದೀಪನವೇ ನಾಗಾರಾಧನೆ ಮಲ್ಲ ಪೂಜೆ ನಾಗಾರಾಧನೆ ನಾಗನಕ್ಲಿನ ಬದುಕವನೇ ಒಂಜಿ ಮಲ್ಲ ಪೂಜೆ ಅಂತ ಬುಡ್ನಂದ ಅದಕ್ಕೆ ದೀಪ ಧೂಪದ ಬೇತೆ 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 ವಿಚಾರ ಇತ್ತ 12 ನಮ್ಮ ಜ್ಯೋತಿಷ ಆ ವಿಚಾರ ಬೇತೆ ಉಂಡು ಅವು ಒಂಜಿ ತತ್ವ ಉಂಡು ಮೂಲ ಇರೆಗ್ ದ್ರಾವಿಡ ಪರಂಪರೆದ ಒಂಜಿ ಎಂಗ್ಲ ಮೂಲ ಜನಾಂಗದ ಒಂಜಿ ಪರಂಪರೆ ಉದಿರಿಗೆ ಬಾಕುಡ ಜನಾಂಗ ಮುಂಡಾಳ ಜನಾಂಗ ಮೇರ ಜನಾಂಗ ಮಲೆಕುಡಿಯ ಮುಕ್ಕುಲು ಆರಾಧನೆ ಮಂತೊಂದಿತ್ತದು ಐನ ಉಲಾಯಿ ಇತ್ತದು ಅಕಲೇ ಉಲಾಯಿಪೋದು ಅಕಲೇ ಬೂರು ಪೆಟ್ಟಿದು ಐನ್ ದಯಪಂಡ ನಂಗೆ ಮುಳ್ಳುದ ಸೆರೆಟೆ ನಂಗೆ ಬಗರ ಗೊತ್ತುಂಡ ಹುಚ್ಚು ಸಹಿತ ನಂಗೆ ಬಗರ ಗೊತ್ತುಂಡ ನಮಕಿದೆ ಕಾಡದ ಉಲಾಯಿಡೆ ಪೋದು ಐನ ಸಂರಕ್ಷಣೆ ಮಂತ ಕಾತಿದ್ದೀರಿ ಇನಿ ನಮ್ಮನೇನು ಬಲಿ ಕೊಡ್ತಾರೆ. ಎಸ್ ಸರ್ ಓಕೆ ಮೇಡಮ್ ಥ್ಯಾಂಕ್ ಯು ಸುಲ್ಮೇಲೆ ಕುಡಂಜಿ ಕಾಲರ್ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ? ಎಸ್ ಸರ್ ತಮ್ಮ ಹೆಸರಲ್ಲಿಂದ ಸರ್? ಸರ್ ಅರುಣ್ ಕದ್ರಿ ಇನ್ನೊಬ್ಬರು ಸರ್ ಅರುಣ್ ಕದ್ರಿ ಅರುಣ್ ಕದ್ರಿ ಎಸ್ ಮಾತಾಡಲಿ ಸರ್. ಸರ್ ತುಳುನಾಡದಿಂದ ನಮ್ಮ ಗುರುತ ಪರ್ವ ಮೊದಲ ಪರ್ವ ನಾಗರ ಪಂಚಮಿ ನಾಗರ ಪಂಚಮಿ ನಾಡಿಗೆ ದೊಡ್ಡದು ಬಂದಿದೆ. ಈ ನಾಗರಿಕ ಬಂತ್ರ ಬುದ್ಧರ ಬೈದಿನಿ ನಾಗನ ನಮ್ಮ ಮಾತೃ ನಾಗನ ಕುಲ ತಗುಲಾನಿಟ ನಾಗರಿಕ ಬಂದ ಬುದ್ಧರು ಬರ್ತದೆ ದೀಪಕ ಮಣ್ಣುಗಳ ನಾಗಗಳ ಅವಿನಾಭಾವ ಸಂಬಂಧ ಉಂಟದೆ. ಇದು ನಮ್ಮ ಶರೀರನ ಒಂದು ನಾಗಲೆಕ್ಕ ದಾದ ಬಣ್ಣ ಬಂಜಿದ ಕರ್ಲು ಮೆದುಳು ನಾಲಿಗೆ ಪೂರ ಲೆಕ್ಕನ ಕೂಡು ನಮ್ದ ಪಾತ್ರನ ನಾಲಿಗೆ ನಾ ಅಂದ್ಲಿ ಬರ್ತದೆ. ಇದು ಮಾತ್ರ ವಿಚಾರ ಮತ್ತು ಇತ್ತು ಅಂದಲ್ಲ ಇದು ನಮ್ಮ ನಾಗಮಂಡಲ ಮಲ್ಪ ಕೋಟಿ ಗಟ್ಟಲೆ ಖರ್ಚು ಮಾಡ್ತಿದ್ದು ನಾಗೆ ಪಂಡ ನಮಕ್ ಭೂಮಿದ ಮಿತ್ರ ಸರ್ಪ ಸಂಸ್ಕಾರ ಮನ್ಪದೆ ನಾಗನ ಪ್ರತಿಷ್ಠೆ ಮಲ್ಪ ಬಂದಾಗ ನಾಗ ಪ್ರತಿಷ್ಠೆ ಮನ್ಪ ಸರ್ಪ ಮನ್ಪು ಜಲ್ಪ ನಮ್ಮ ಆಂಡ ನಾಗಮಂಡಲ ಮಲ್ಪನ ಮಾತ ಪಂಚರು ಅವು ನಾಗದೇವರಿ ನಮ್ಮ ಅನ್ನು ಮಲ್ಪಿ ವೇಳ ನಮ್ಮ ಲೆಕ್ಕ ಮಾಡಿದೆ ಮಟ್ಟಿಗೆ ಯೂತ್ ಪ್ರದೇಶ ನಾಗಮಂಡಲ ಆ ಫ್ಯಾಮಿಲಿ ಬಗ್ಗೆ ಬರ್ಬಾತಾಯಿ ಮತ್ತು ಹೆಜ್ಜಾತಿನ ಬಾರಿ ಕಮ್ಮಿ ಸರ್. ಓಕೆ ಒಂದು ಇರ್ನ ಅಭಿಪ್ರಾಯ ಅದ ನಾಗಮಂಡಲ ವಿಚಾರದ ಬಗ್ಗೆ ಅವರು ಅಭಿಪ್ರಾಯ ಬಿಡ್ತಾರೆ. ಸರಿ ತುಕ್ಕ ಪಾತ್ರಿಕ ಕುಡಂಜಿ ಕಾಲರ್ ಹಲೋ ಸರ್ ನಮಸ್ತೆ. ಸೊಲ್ಮೇಲೆ 4 ಜನ ನಮಸ್ಕಾರ ಸರ್. ಎಸ್ ಸರ್ ಪಾತ್ರೆ ಸರ್ ಗಂಗಾಧರ ಪೂಜಾರ ಪಾತ್ರೆ ಸರ್ ಪಾತ್ರೆ ಗಂಗಾಧರಣ್ಣ ಪಾತ್ರೆ ಒಂದು 35 ವರ್ಷದ ದುಂಬಾತಿನ ಸತ್ಯ ಘಟನೆ ಬಂತು ಎನ್ನ ಓಕೆ ಯಾನೊಂದು ನಾಟಕ ಪಾರ್ಟ್ ಮಾಡ್ಪುನಾಯಿ ಪಲ್ಲೆ ಸರ್ ಒಂಚೂರು ಬೇಗ ನಾಗ ಬನತ್ತವಳು ಪ್ರತಿಷ್ಠಿತವಳು ಯಾನು ನಾಗಬನ ನಮಸ್ತೆ ಆಯ್ತು ವಿಲನ್ ಪಾರ್ಟ್ ಮಾಡ್ತೊಂತೀನಿ ಅವಳು ನಾಗಕ್ಕೆ ದೂಷಣ ಮಾಡ್ತದೆ ಅವಳು ಡೈಲಾಗ್ ಕೆಲವು ಅಂಚಾನು ನಾಟಕ ಪಾರ್ಟ್ ಮಾಡ್ತಾರೆ ಅವಳು ಕೈ ಮುಗಿದು ಪೂರ ಆ ನೆಟ್ಟು ಉಂಡ್ ಮಾಡ್ತದೆ ನಾಟಕ ಸ್ಟಾರ್ಟ್ ಮಾಡ್ತಾರೆ ಕಾಂಡ ಇಲ್ಲದೆ ಬಣ್ಣದಿಂದ ಮೇಲ್ದು ಕೆಂಪುದ ಬುರ್ರ ಶುರುವಾನ ಗುಳ್ಳೆ ಬುರ್ರ ಶುರುವಾನ ಅಂಚೆನ್ನ ಅಮ್ಮ ಕೊಡುಪುಗು ಪರಕೆದಿದು ಅವು ಪೋಯಾನು ಸುಮಾರಾನು ನಾಗನ ಒಂದು ನಿಜವಾದ ಎನ್ನ ಪಾಠ ಅವು ಎನ್ನ ಆತ್ಮಡು ಎನ್ನ ಪಾಠ ಮಾತ್ರ ಅಂಚ ಉಂಡಾಯ್ತು ಬರುತ್ತಿನ ಅನ್ನ ಅಂಚ ಅದನ್ನ ಮಾತ್ರ ಒಕ್ಕ ವಿಶೇಷ ಎಂಡ ಇತ್ತ ಉಂಡ ಇತ್ತ ಒಂದು ಆಡಂಬರದ ಬಂದ ಆತ ನಾವು ದುಂಬು ಯಾನು ಎಲ್ಲಿ ದುಂಬು ನಾಗಮಂಡಲ ಬಂಡ ಇಡೀ ಒಂದು ಗ್ರಾಮದ ಒಂಜಿ ಆತ ಗ್ರಾಮದ ಲಜ್ಜಿ ಗ್ರಾಮದ ಒಂದು 2-3 ಗ್ರಾಮಡು ಎಂಕ್ಲು ಅಪ್ಪ ಕೊಂಚ 15-20 ಕಿಲೋಮೀಟರ್ ನಾಗಮಂಡಲ ಇತ್ತ ಶೋ ಆಗ್ತದೆ ಐದು ಶೋ ಮಾಡ್ತದೆ ನಿಜವಾದ ಭಕ್ತಿ ಪೂರ್ವಕ ನಾಗೆ ನಿಜವಾದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದು ನಾಗೆ ಅವು ಪ್ರಥಮ ಆರಾಧನೆ ನಾಗನ ನಂಗೆ ಲೆಕ್ಕ ಪ್ರಕಾರ ಆನ ಇತ್ತೆ ಮಾತ್ರ ದಾದಮತಿಯರು ಪಂಡ ಪೂರ ನಾಗಮಂಡಲನೇ ನಿಜವಾದ ಎನ್ನ ಲೆಕ್ಕ ಬಂದ್ಬಿಡಾನು 5 ಪಾಪದ ಪುಂಜೋಕ್ರಿಗೆ ಮದ್ಮೆ ಮಲ್ತುಕೋದ್ರಿಂದ ಕೋಟಿ ಗಟ್ಟಲೆ ಬರ್ತಿದ್ದ 5 ಮಲ್ಲ ಪರಿಹಾರ ದಿಕ್ಕು ಎನ್ನ ಲೆಕ್ಕ ಅప్పుడు ಸರಿ ಎನ್ನ ಲೆಕ್ಕ ಅಂಚ ಸರಿ ಎಷ್ಟು ಜನ ಇನ್ನೊಂದು ಬೇರೆ ಕೂಡ ಕೆಲವು ವರ್ಷದ ದುಂಬು ಭಿನ್ನ ವರ್ಷದ ದುಂಬು ಐತಿ ದಾಳಿ ಆಗ್ತದೆ ನಾಗ ದರ್ಶನ ಇಲ್ಲದೆ ಅಂಚೆಂದ ಕಾಶಕ್ತಿ ಕುಡುಪಡು ಕೆಲವು ವರ್ಷ ಇತ್ತತ್ತು ಸರಿ ಸರ್ ಕೈತಾರೆ
ದಾರಿ ಆಗ್ತದೆ. ಓಕೆ ಸರಿ, ಥ್ಯಾಂಕ್ ಯು, ಧನ್ಯವಾದ. ಒಂಜಿ ಪಾತ್ರ ಪಂಡರ್ ಇರೆ ಗಾಯನಂಚಿನ ಒಂಜಿ ಘಟನೆದ ಬಗ್ಗೆ ಪಂಡರ್ ಪಣಗ ನಾಗದೇವರಿಗೆ ನೆರ್ಪುನ ಕ್ಯಾರೆಕ್ಟರ್ ಜಸ್ಟ್ ನಾಟಕ ಅವು ಒಂದಿರ್ ಪಂಡರ್ ಬಟ್ ಐಟ್ಲ ಒಂಚಿನ ಸಮಸ್ಯೆ ಅಂಡ ಅಪ್ಪ ಕುಡುಪುಗು ಪರಕೆ ಪಂಡರ್ ಕುಡುಪು ಪರಕೆ ಪನ್ನಾಗ ಪರಿಹಾರ ಅಂಡ ಅವೇತೋ ಅಂಚಿನ ನಂಬಿಕೆ ನಮ್ಮ ಕರಾವಳಿ ಬಗ್ಗೆ ತುಳುನಾಡು ಉಂಡು. ಮಸ್ತ್ ಕಾಲ್ ಬರೋದುಂಡು ಆಗ ಇಕ್ಕಡದಕ್ಕೆ ಒಂಜಿ ದಯ ಮಲ್ತದೆ ಒಂಜಿ ಹೋಲ್ಡ್ ಮಲ್ತದೆ ಒಂಚೂರು ಹೋಲ್ಡ್ ಮಲ್ತದೆ ಒಂಜಿ ಕಾಲ್ ದೆಪ್ಪೇನೆ ಬೋಟಂಡ. ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ಓಕೆ ಓಕೆ ಎಸ್ ಹೋಲ್ಡ್ ಮಾಡಿ. ತದನಂತರ 1 by 1 ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು, ಅದಕ್ಕೆ ಉತ್ತರವನ್ನ ಬೇಕಾಗಿದೆ. ಅದಕ್ಕಿಂತ ಮೊದಲೇದಾಗಿ ಎಸ್ ನಾನು ಕೇಳ್ತಾ ಇರುವಂತದ್ದು, ಒಳ್ಳೆಯ ನಾಗರ ಹಾವು ಜೊತೆಗೆ ಗೊತ್ತಿಲ್ಲ ಈ ನಾಗರ ಹಾವು ಏನ್ ಮಾಡ್ಬೋದು ಪರವಾಗಿಲ್ಲ ಅನ್ನೋಂಥದ್ದು ನನಗೆ ಇದು ಕನ್ಫ್ಯೂಷನ್ ಸರ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಧಾರ್ಮಿಕವಾಗಿ ನೋಡಿ? ಸರಿಯಾಗಿ ನಾಗನ ಗುರುತ ನನಗೂ ಇಲ್ಲ. ಯಾಕಂತ ಹೇಳಿದ್ರೆ ಅದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವರಿಗೆ, ಹಳ್ಳಿಯಲ್ಲಿ ಆ ನಾಗನನ್ನು ನೋಡಿದವರಿಗೆ ಸರಿಯಾಗಿ ಇದು ಇರ್ತದೆ. ಅಂತೂ ಒಂದು ವಿಚಾರ ನಾನು ಫಸ್ಟ್ಗೆ ಒಂದು ಹೇಳಿದೆ, ಒಳ್ಳೆಯ ನಾಗ, ಒಳ್ಳೆಯ ಜಾತಿ ಹೇಳಿದರೆ ಪಾತಾಳ ಲೋಕದ ಪುತ್ರನಾಗಿ ಬಂದಂಥವನು, ಅವನ ನೆಲದಲ್ಲಿ ಹರಿದಾಡ್ತಾ, ಈ ನಮ್ಮ ಪರಶುರಾಮ ಸೃಷ್ಟಿಯ ನೆಲದಲ್ಲಿ ಹರಿತಾ ಇಡುವಾಗ ಅವನ ರೆಪ್ರೆಸೆಂಟೇಟಿವ್ ಸ್ವರ್ಗಲೋಕದಲ್ಲಿ ಒಂದು ನಾಗ ಹರಿದಾಡ್ತಾ ಇರ್ತಾರೆ. ಸೊ ಅದು ಸಂಬಂಧಿಕವಾಗಿ ಇರ್ತದೆ. ಈ ನಾಗನಿಗೆ ಏನಾದರೂ ಮಾಡಿದರೆ, ಅನ್ಯಾಯ ಮಾಡಿದರೆ, ತೊಂದರೆ ಮಾಡಿದರೆ ಅದಕ್ಕೆ ತೊಂದರೆ ಆಗೋದು ಗ್ಯಾರಂಟಿ. ಈಗ ಇವರೊಂದು ಹೇಳಿದ್ರು 20-45 ವರ್ಷದ ಮೊದಲು ನಾಗದ ಕೋಳಿಗೆ ಊಡಿಗೆ ಬಂದಂತಹ ನಾಗನ, ಅದು ಈಗೊಂದು 8 ವರ್ಷದ ಮೊದಲು ಬಂಟ್ವಾಳದ ಹತ್ರ ಒಂದು ಕಡೆಯಲ್ಲಿ ಆಗಿದೆ ಆ ಘಟನೆ. 8 ವರ್ಷ ಹೆಚ್ಚು, 20-50 ವರ್ಷಕ್ಕೆ ಹೋಗುದು ಬೇಡ. ಅದು ಬಂದರೂ ಅದು ಅವನು ಬಹಳ ಸಮಸ್ಯೆಲಿದ್ದ, ಮಾತ್ರ ನಮ್ಮ ಟೈಮ್ ಲ್ಯಾಪ್ಸ್ ಆಗಿದೆ, ಇದನ್ನೇನು ಮಾಡ್ಲಿಕ್ಕೆ ಆಗೋದು ಸಂದರ್ಭ ಕಷ್ಟ. ಕಂಕನಿ ಅಡಿಯಲ್ಲಿ ಕೊನೆ ಹೆಸರು ಹೇಳ್ದ. ಇವರಿದನ್ನು ಬಿಟ್ಟು ಅದೆಲ್ಲ ಬಿಡಿ, ಈಗ ಅಂಥದ್ದೆಲ್ಲ ತುಂಬ ನಡೀತಾ ಇರ್ತದೆ. ಬಟ್ ಇವರಿಗೆ ಹೇಳುವಂತಹದ್ದು ನಾಗಮಂಡಲ ಮತ್ತೆ ಇದರ ಬಗ್ಗೆ ಕೇಳ್ತಾ ಇದ್ದಾರೆ. ನಾಗಮಂಡಲವನ್ನು ಬ್ರಹ್ಮವೈವರ್ತ ಪುರಾಣ ಹೇಳ್ತಾರೆ, ಬಟ್ ಆ ಪ್ರಕಾರ ಅದರಲ್ಲಿ ಕ್ರಮವನ್ನು ಹೇಳುವುದಿಲ್ಲ. ಮತ್ತು ಆಶ್ಲೇಷ ಬಲಿಯನ್ನು ಸರ್ಪ ಪ್ರೀತಿರ ಅವಶ್ಯಮೇವ ಕರಣೆ ಆರೋಗ್ಯ ವಿತ್ರಾಪ್ತಯೇ ಅಂತೇಳಿ ಹೇಳಿ ಪ್ರಶ್ನಮಾರ್ಗಕರ್ತ ಉಲ್ಲೇಖ ಮಾಡ್ತಾನೆ. ನಾವೀಗ ಮಾಡ್ತಾ ಇರತಕ್ಕಂತಹ ನಾಗಾರಾಧನೆ, ನಾವು ಕೊಡುವಂತಹ ಬ್ರಹ್ಮಚಾರಿ ಆರಾಧನೆ, ಇದನ್ನು ಶಾಸ್ತ್ರ ಹೇಳುವುದಿಲ್ಲ. ಬೋಧಾಯನ ಸಂಹಿತೆ ಬ್ರಾಹ್ಮಣ ಆರಾಧನೆಯನ್ನು ಹೇಳ್ತದೆ, ಅಲ್ಲಿ ಒಂದು ವಿಷಯ ಬೇರೆ ಆಯ್ತಲ್ಲ. ಇದು ಒಂದು ಪಾರ್ಟ್ ಆಯಿತು. ಇನ್ನೊಂದು ಪಾರ್ಟಲ್ಲಿ ನೀವು ನೆನೆಸ್ತೀರಾದ್ರೆ ನಾಗಮಂಡಲ ಅಲ್ಲಿರುವಂತಹದ್ದ ಇಲ್ಲಿರುವಂತಹದ್ದ. ನಿಜವಾಗಿ ಸಹ ನಾಗಮಂಡಲ ಮಾಡಬೇಕಾದವರು ಯಾರು? ಸಾಮುಗ ಫ್ಯಾಮಿಲಿಯವರು. ಅದು ಒಂದು ಸಾಮವೇದವನ್ನು ಅಧ್ಯಯನ ಮಾಡಿ ಸಾಮುಗ ಫ್ಯಾಮಿಲಿಯವರು, ಪಂಚಮಿ ಕಾಡು ಯಾವರಿಗೆ ಕುಲದೇವರುಟ ಅಂಥವರು ಮಾಡಬೇಕು ನಾಗಮಂಡಲ ಅಂತೇಳಿ ಇದೆ. ನಮ್ಮಲ್ಲಿ ಕಟ್ಟುಪಾಡುಗಳು ಹೀಗೆ ಇರುವುದು. ಸದ್ಯಕ್ಕೆ ದೇವರ ದಯದಲ್ಲಿ ಯಾರೂ ಅಂಥ ಫ್ಯಾಮಿಲಿಯವರು ನಾಗಪಾತ್ರಿಗಳೇ ಇಲ್ಲ. ಎಲ್ಲರೂ ಅವರಿಂದ ನಾವು ಇದು ಪಡ್ತಿದ್ದೇವೆ, ಯಾವುದು ಮಂತ್ರಾಕ್ಷರ ತಗೊಂಡಿದ್ದೇವೆ, ಅವರಿಂದ ಪ್ರಸಾದ ಕೊಡುತ್ತೆ, ಹಿಂಗಾರ ತಗೊಂಡಿದ್ದೇವೆ. ಅದು ಇದರ ಬಗ್ಗೆ ನನಗೇನು ಹೇಳಲಿಕ್ಕೆ ಏನಾಗುವುದಿಲ್ಲ, ಯಾಕಂದ್ರೆ ನಾನು ನೋಡಲಿಲ್ಲ ಇದ್ರ ವಿಚಾರದಲ್ಲಿ ಅವ್ರು ಏನು ತಗೊಂಡ್ರೆ. ಅಂತೂ ಈಗ ಆ ಫ್ಯಾಮಿಲಿಯವರು ಯಾರೂ ನಾಗಮಂಡಲ ಮಾಡಿ ಯಾರು ಮಾಡಬೇಕು, ಆ ಫ್ಯಾಮಿಲಿಯವರು ಯಾರು ಫ್ಯಾಮಿಲಿಯವರು ಇದ್ದಾರೆ. ಒಳ್ಳೊಳ್ಳೆ ಪೋಸ್ಟ್, ಒಳ್ಳೊಳ್ಳೆ ವಿದ್ಯಾವಂತರು, ಒಳ್ಳೊಳ್ಳೆ ಇವರೆಲ್ಲ ಇದ್ದಾರೆ. ಬಟ್ ನಾಗಮಂಡಲ ಮಾಡುವವರು ಆ ಫ್ಯಾಮಿಲಿಯವರು ಯಾರೂ ಇಲ್ಲ. ಇದು ಒಂದು ದೊಡ್ಡ ವಿಷಯ. ಯಾಕಂತ ಹೇಳಿದ್ರೆ ಇಲ್ಲಿ ಎಷ್ಟೋ ಪರಂಪರೆ ತಂದೆಯಿಂದ ಮಗನಿಗೆ, ತಂದೆಯಿಂದ ಮಗನಿಗೆ, ತಂದೆಯಿಂದ ಮಗನಿಗೆ ಅದನ್ನು ಮಂತ್ರಾಕ್ಷರವನ್ನು ಕೊಟ್ಟು ಬರಬೇಕಿತ್ತು. ಈಗ ಅದೆಲ್ಲ ಸ್ಟಾಪ್ ಆಗಿದೆ, ಎಲ್ಲ ಕಟ್ಟಾಗಿದೆ. ಈಗ ಇರುವಂತಹ ಎಲ್ಲಾ ನಾಗಪಾತ್ರಿಗಳು ನಾವು ಅವರಿಂದ ತಗೊಂಡಿದ್ದೀವಿ, ಇವರಿಂದ ಒಂದೊಂದು ಹೆಸರು ಹೇಳ್ತಾ ಇರ್ಬೋದು, ಇಲ್ಲದೆ ಇರ್ಬೋದು. ಬಟ್ ಇವರಿಗೆ ಹೇಳುವಂತಹದ್ದು ಆಡಂಬರದ ವಿಚಾರ. ಬಟ್ ಆಡಂಬರದ ವಿಚಾರದ ಬಗ್ಗೆ ನಾವೇನು ಖರ್ಚು ಮಾಡುವವರು ಅದರ ಬಗ್ಗೆ ನಾನು ಕೂಡ ಕಮೆಂಟ್ ಮಾಡಿ ನನ್ನ ವಿಚಾರ ಇರುವಂತದ್ದು, ನಮ್ಮ ವಿಚಾರ ಇರುವಂತದ್ದು, ನಮ್ಮ ನಾಗನ ಒಂದು ವಿಚಾರವಾಗಿ ನಾನು ಮಾತಾಡ್ತೇನೆ. ನಾಗನ ಉಳಿವು ನೀವು ಚೆನ್ನಾಗಿ ಈಗ ಇರುವಂತಹದ್ದು ಎಂತ ಅಂತ ಹೇಳಿ ಒಂದು ವಿಷಯ ತಮ್ಮಣ್ಣ ಶೆಟ್ಟರು ಹೇಳಿದ್ರು, 100% ಸತ್ಯ. ಎಷ್ಟೋ ಕಡೆಯಲ್ಲಿ ನಾಗಬನವನ್ನು ಉದ್ಧಾರ ಮಾಡಲಿಕ್ಕೆ ಹೋಗಿ ಅವನ ಇನ್ನು 10 ಅಲ್ಲ 100 ಜನರೇಷನ್ ಹೋದ್ರು ಅವನಿಗೆ ನಾಗದೇಶ ಬಿಟ್ಟು ಹೋಗುದಿಲ್ಲ. ಯಾಕಂದ್ರೆ ಎಷ್ಟೆಷ್ಟೋ ಒಳ್ಳೆಯ ಬನ, ಎಷ್ಟೆಷ್ಟೋ ಒಳ್ಳೆಯ ಇದು, ಅದನ್ನೆಲ್ಲ ತೆಗೆದು ಇದು ಮಾಡಿ, ಅದನ್ನೆಲ್ಲ ತೆಗೆದು ಅದೆಲ್ಲ ಮಹಾ ಇದು. ಯಾಕಂತ ಹೇಳಿದರೆ ನಾವು ಎಲ್ಲ ಕರ್ಮ ಮಾಡುವ ಮೊದಲೊಂದು ಪುಣ್ಯಾಹ ವಾಚನೆ ಅಂತೇಳಿ ಮಾಡ್ತೇವೆ. ಅದರಲ್ಲಿ ನಾವು ಹೇಳ್ತೇವೆ ದೀರ್ಘನಾಘಾನದ್ಯೋ ಗಿರಯ 3 ವಿಷ್ಣು ಪದಾನಿಚ ಅಂತೇಳಿ. ನಮಗೆ ಅದನ್ನೆಲ್ಲ ಇದು ಮಾಡಲಿಕ್ಕೆ ಇವತ್ತಿಗೊಂದು ಗುಡ್ಡೆ ಇದನ್ನೆಲ್ಲ ಕಡಿತೇವೆ. ಅದನ್ನು ಮಾಡುವಾಗ ಅದು ವಿಷ್ಣುವಿನ ಪಾದ. ದೀರ್ಘಾನದ್ಯ ನಾಗಾನದ್ಯ, ದೊಡ್ಡ ದೊಡ್ಡ ನದಿಗಳು,
ದೊಡ್ಡ ದೊಡ್ಡ ಮರಗಳು, ಇದು ವಿಷ್ಣುವಿನ ಪಾದಗಳು ಅಂತೇಳಿ ಹೇಳ್ತೇವೆ. Okay. ಬಟ್ ನಾವು ಇಲ್ಲದ ಕೆಸರು ಹೊಲಸನ್ನೆಲ್ಲ ನದಿಗೆ ಬಿಡ್ತೇವೆ. Okay. ಮರವನ್ನು ಬೆಳಿಲಿಕ್ಕೇ ಬಿಡುವುದಿಲ್ಲ, ಮೂಲದಲ್ಲೇ ತೆಗಿತೇವೆ. ದೊಡ್ಡ ಗಿರಿ ಕಡಿದು ತೆಗೆಯುವಾಗ ನಾವು ಯಾವ ದೇವರನ್ನು ಯಾವುದನ್ನು ಇದು ಮಾಡ್ತಾ ಇಲ್ಲ. Okay. ಹಾಗಿರುವಾಗ ಇದೆಲ್ಲ ದೋಷಕ್ಕೆ ಕಾರಣ. ಓಕೆ ಸರ್, ಭಟ್ರೆ ಈಗ ಆ ಎಲ್ಲ ನಾಗರ ಹಾವುಗಳಲ್ಲೂ ಕೂಡ ಶಕ್ತಿ ಇರುತ್ತಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಎಲ್ಲ ಅದೇ ಹೇಳಿದಲ್ಲ ನಾನು, ಒಂದು ನಾಗರ ಹಾವು ಅದಕ್ಕೆ ಶಕ್ತಿ ಎಲ್ಲಿ ಹೇಳಿದ್ರಿ, ಹೀಗೆ ನಡೆದ ಅದೀಗ ಅವರಲ್ಲಿ ಅಲ್ಲಿ ಒಂದು ಫ್ಲಾಟ್ ಅಲ್ಲಿ ಬಂತು ಅಂತ ಹೇಳ್ತಾರೆ. ಬಹುಶಃ ಆ ಫ್ಲಾಟ್ ನಾಗನ ಹುತ್ತವ, ನಾಗನ ಸಾನ್ನಿಧ್ಯ ಇರತಕ್ಕಂತಹ ಒಂದು ಸ್ಥಳ. ಅಲ್ಲಿ ಅನ್ಯಾಯವಾಗಿ ಕಡ್ದು ಫ್ಲಾಟ್ ಕಟ್ಟಿದ್ದಾರೆ. ಅದು ಇನ್ನು ಯಾವ ಜನ್ಮದಲ್ಲಿಯೂ ಆ ಫ್ಲಾಟಿನಲ್ಲಿ ನಾಗದೋಷ ಹೋಗಲ್ಲ. ಇಲ್ಲ ಅಲ್ಲಿ ಅಂತ ದೋಷ ಇಲ್ಲಿದ್ರೆ ಅದು ಅವಂದು ಅಲ್ಲ ಅಂತೇಳಿ ಇದ್ರೆ ಅವ ಖಂಡಿತ ಬರೋಲ್ಲ. ಅದು ಅವನ ಸ್ಥಳ ಆದ ಕಾರಣ ಅಲ್ಲಿಗೆ ಬಂದವ, ಈಸ್ ದ ಓನರ್. ಈಗ ನಾಳೆ ನಿಮ್ಮ ತಂದೆ ಹೆಸರಿನಲ್ಲಿ, ನಿಮ್ಮ ಅಜ್ಜನ ಹೆಸರಿನಲ್ಲಿ ಒಂದು ಪ್ರಾಪರ್ಟಿ ಇದ್ರೆ ನೀವು ಇಡ್ತೀರಾ, ನೀವು ಅದಕ್ಕೆ ಕ್ಲೈಮ್ ಮಾಡೋದಿಲ್ಲ, ಅದು ನನ್ನದು, ನನ್ನ ಅಜ್ಜನ್, ನನ್ನ ಬಿಜ್ಜನ್ ಅಂತೇಳಿ. ಹಾಗೆ ಅವನದನ್ನು ಕ್ಲೈಮ್ ಮಾಡಿದ್ದು ಎಲ್ಲಿ ತಪ್ಪಾಗ್ತದೆ? ನಾವು ಕೊಟ್ಟದಲ್ಲಲ್ಲ, ಅವರಿಗೆ ಮಣ್ಣನ್ನು ಸೃಷ್ಟಿ ಮಾಡುವಾಗ ಅವರಿಗೆ ಭಗವಂತ ಕೊಟ್ಟಂತಹ ಇದಲ್ವಾ, ಯತೀಶ್ ಅವರು, ಎಲ್ಲಾ ನಾಗರ ಹಾವುಗಳು ಕೂಡ ಒಳ್ಳೆಯದು ಅಥವಾ ಕೆಟ್ಟದ್ದು ಅಥವಾ ಶಕ್ತಿ ಇರುವಂತದ್ದು ಹೇಗೆ ಗೊತ್ತಾಗುತ್ತೆ ಅನ್ನೋ ಪ್ರಶ್ನೆ. ಹಾಗೆ ಕೇಳಬಹುದು, ಟು ಬಿ ಪ್ರಾಕ್ಟಿಕಲ್. ನಾಗರ ಹಾವುಗಳನ್ನ ಈ ರೀತಿ ಮಾಡಿದ್ರೆ ಕೆಲವು ಝೂಗಳಲ್ಲಿ ಅಥವಾ ಕೆಲವು ಪಾರ್ಕ್ಗಳಲ್ಲಿ ನಾಗರ ಹಾವುಗಳನ್ನ ಬಂಧಿಸಿರ್ತಾರೆ, ಮ್ಯೂಸಿಯಂ ತರ ಮಾಡಿರ್ತಾರೆ. ಅಥವಾ ಈ ರೀತಿ ಇದ್ದಾಗ ಎಡ್ಡೆ ಹುಚ್ಚು ಎಡ್ಡಂತಿನ ಪನ್ಪುಣಂಚಿನ ಪಾತ್ರ ನಮ್ಮ ತುಳುಟು ಪನೊಂದುಪ್ಪ ಸಂಚುಪ್ನಾಗ ಓವು ಎಡ್ಡೆಂತಿನ ಅಂತ ಗೊತ್ತಾಪುನು ಇಂಚಾ ಪನ್ಪುಣಂಚಿನ ಪ್ರಶ್ನೆ. ಅಟ್ ದ ಸೇಮ್ ಟೈಮ್ ಇತ್ತನ ಒಂಜಿ ಪ್ರಶ್ನೆ ಕೇಳಿದ್ರೆ ಹುಚ್ಚು ಪನ್ನಾಗ ಅವು ತಿನ್ಪುಂದಾದೆ ಎಡ್ಡೆಂತಿನ ಹುಚ್ಚು ಆಡಲ್ಲ ಅವು ದಾ ತಿನ್ಪುಂದ ಪಂಡಗ ಕೋರಿ ತೆತ್ತಿದ ವಿಷಯ ಬತ್ತ ಯಾನ್ ಬನ್ಪಿನಿ ಇತ್ತ ಒಂಜಿ ನಾಗೆ ಓವೆನ್ಲ ಒಂದು ತರಕಾರಿದಾಗ ತಿನ್ಪುಡೆ ಅವು ತಿನ್ಪಿನಿ ಐಕ್ಲೆ ಬೋಡ್ತೀನಿ ತಿತ್ತಿ ಬಕ್ಕ ಈ ಎಲಿ ಈ ಓಂತಿ ಉಂಟದೆ ಓಂತಿ ಅವೇನು ಎಡ್ಡೆಂತಿನ ಹುಚ್ಚುಲ ಐಕ್ಳು ಬೇತದಾಗ ತಿನ್ಪುಜ ತರಕಾರಿ ಟೊಮೆಟೊ ತಿನ್ಪುಡ ಬಟಾಟೆ ತಿನ್ಪುಡೆ ಎಡ್ಡೆಂತಿನ ಹುಚ್ಚುಲ ಐಕಲ್ ಆಹಾರನೇ ಅವು ರಡ್ನೆ ದಾದ ಪನ್ನಗ ಒಂಜಿ ನಾಗೆ ಇಲ್ಲ ಬಾಕಿ ಇಲ್ಲ ಬತ್ತನು ಅನ್ಪೇರು ಇಲ್ಲ ಸುತ್ತ ತಿರ್ಗುಡು ಅತ್ರ ಎಂಕಲ್ ಇಲ್ಲದ ಉಲಾಯ್ ಬತ್ತನು ಅವು ದಾಯ ಬರ್ಪಿನಿ ಬನ್ನಾಗ ದೋಷೊಡ್ಲತ್ತ ದಾಲತ್ತು ಎನ್ನ ಪ್ರಕಾರ ದಾದ ಅಂತ ಬಂದಾಗ ಅವು ಓವೇನು ಬೇಟ ಮಲ್ತಂದು ಬರ್ಪುಡ ಅವು ಐತ ರಕ್ಷಣೆಗೆ ಪಾಪ ಇಲ್ಲದೊಳ ನೂರು ಈಜಿಂದ ಸ್ವಲ್ಪ ಇಲ್ಲದ ಬೈಟು ಸ್ವಲ್ಪ ಮಾತಾಡ್ತಾನೆ ಐಕು ನೂರು ಅವೇನು ತಿಂದ್ರೆ ಹತ್ರ ಬರ್ತೀನಿ ಒಂಜಿ ವಸ್ತುನು ಅವು ಬೇರಿ ಮೊತ್ತ ಬತ್ತಂಡ ಎನ್ನಲ್ಲ ಅಂದಾಜ್ ಪ್ರಕಾರ ಬತ್ತಂಡ ಅವೇನು ಪತ್ತಂಡ ಊಪುಚಿ ಆಂಡ ಆ ಸುತ್ತಮುತ್ತ ದಾದ ಬಂಪಿನ ಬಂದಾಗ ಅವು ದೋಷಡು ಬೈದಿನಿ ಬಂದು ದೋಷಡು ಎಬ್ಬಲ ಬರ್ಪುಜವು ಒಂದು ಏನು ಖಂಡಿತ ಬಂಪ ಬೊಕ್ಕ ರಡ್ನೇ ದಾದ ಬಂಪಿನ ಬಂದಾಗ ಐಕು ತಿನ್ಪಿನ ಆಹಾರನೇ ಉಂದೆ ನಾನ್ ವೆಜ್ ಈ ಗುಡ್ಡೆ ಪೂರ ಪೋಣದಂಡ ಮಿತ್ ಮರಕ್ ಮಿತ್ತರ್ದು ಐಟ್ ಗೂಡು ಗಾಟದಿಂದ ತೆತ್ತಿ ಕಿನ್ನಿ ಅಂಡ ಕಿನ್ನಿ ಪೂರ ತಿನ್ಪುಡು ಆಯ್ ಬಕ್ಕ ಎಲಿ ತಿಕ್ಕುಡು ಎಲಿನ್ ತಿನ್ಪುಡು ಆಯ್ ಬಕ್ಕ ಓಂತಿ ಯಾರೊಂದು ಕಣ್ಣಾರ ತೂತಿ ನಾನು ಒಂಜಿ ಕೊಟ್ಟು ಬಾರ್ ಗೋಣಿ ಅದು ರಾಶಿ ಮಲ್ದಿತ್ತೇರು ಅಡಿಗೆ ಒಂಜಿ ಹುಚ್ಚು ಬೇರೆ ಮತ್ತೊಂಬಾರ್ ಮತ್ತೊಂದು ಗೋಣಿ ಅಲ್ಪ 200 ಎಂಕುಲು ಲಾಸ್ಟ್ ಎಂಕುಲು ಓಪನ್ ಮಲ್ತು ತೂನಾಗ ದಾದ ಬಂದಾಗ ಪೂರ ಗೋಣಿ ಇರುವ ಕಾಲ ಎಂದು ಗೋಣಿ ಅವು ಆ ಗೋಣಿ ದೆತ್ತ ಲಾಸ್ಟ್ ಅವಳು ತುಪ್ಪ ಓಂತಿ ಉಂಡು ಓಂತಿದ ಬಾರಿ ಇಟ್ಟು ಒಂದು ನಾಗೆಲ್ಲ ಉಂಡು ಅವೇನು ಪತ್ತರ ಬೈತಿ ಬಕ್ಕ 6 ಮನೆ ಲೆಕ್ಕ ಪ್ರಕಾರ ಪೂರಾ ನಾಗನಕುಲ್ಲ ಎಡ್ಡೇನೆ ನಾಗನಕು ಎಡ್ಡೆಂತಿನ ಕೆಲವರಿಗೆ ಬಂದಿರ ಎಡ್ಡೆಂತಿನೇ ನಾಗೆ ಮಾತಾಲ ಬರ್ಕೊಂಡು ಬಂದಿರತ್ತೆ ಅಂಡ್ ಕೆಲವು ನಾಗನ ಬಂದಿ ಮಲ್ಪೇರೆ ಕೆಲವು ನಾಗನ್ ಪತ್ತುವೇರೆ ಅಥವಾ ಮ್ಯೂಸಿಯಂ ದೀಪೇರೆ ಕೆಲವು ನಾಗಡ ಶಕ್ತಿ ಉಂಡು ಬಂದ ವಿಚಾರ ಉಂಟು 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 ದಾದ ಬಣ್ಣಗ ಯಾರು ಬಂಪಿನಿಕೆಯಲ್ಲೇ ಒವೇ ಒಂದು ನಾಗಾಗಲ್ಲ ಐತೈತ ಶಕ್ತಿ ಉಂಡೆ 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 ಒಕ್ಕ ಒಂಜಿ ದಾದ ಬಣ್ಣಗಿತ್ತೆ ಮೇರೆ ಕಡೆ ಪಲ್ಲೆಕನೆ ಭಟ್ರ ಪಲ್ಲೆಕನೆ ನಾಗರಾವು ಮಾತನಾಗರಾವುಲ ಎಡ್ಡೆಂತಿನ ಹುಚ್ಚುಂದೆ ಪರಿಗಣನೆ ಕೆಲವು ದಾದ ಬಣ್ಣಗ ಕ್ಷೇತ್ರಪಾಲೆ ಪಡೆದು ಉಂಟು ಅವು ಕ್ಷೇತ್ರಪಾಲೆನೇ ನಾಗಿ ಆ ನಾಗಿ ಆ ಕ್ಷೇತ್ರ ಸಂಬಂಧ ಪಡೆದು ಪುಡು ಅವು ತಿರ್ಗೊಂಡು ಎಪ್ಪುಡು ಸರಿ ಜನಗಳು ಬಂಪಿಂದ ಬಣ್ಣ ಅವು ಕೇರೆ ಬಿಡಿದ ಅನ್ಪೇರು ಕೇರೆ ಬಿಡಿದ ಏಪಲಜ್ಜಿ ಕೇರೆ ಬಿಡಿದ ಅವು ಕೇರೆ ಮುಟ್ರೆ ಮಾಡುದು ಕೈತಾಲ್ ಮಾಡುದು ಬೊಕ್ಕ ಎನ್ನಂಗ್ ಪನ್ಪಿನ ಪ್ರಕಾರ ದಾದ ಬಂದಾಗ ವಾ ನಾಗಿಲ್ಲ ಐಕಲ್ ಆಹಾರನೇ ಒಂದೇ ಅಲ್ಲತಿ ಅಂತ ಮಣಿ ರಕ್ಷಣೆ ಮಾಡ್ತಿನ ಹುಚ್ಚು ನಾಗಿ ಉಂಡತೆ ಐತ ಉಲ್ಲ ಇನ್ನುಂಡು ಎಲಿ ಈತ ಮಲೆ ಎಲಿ ಉಂಡು ಅಲ್ಲಿ ಪೂಜನ ತೈಪಾಯ ಇಂಚ ಅವು ಎಲಿತ ಜಾಲು ಎಲಿತ್ತು ರಡ್ನೇದಾದ ಬಂದಾಗ
ಆರು ಪಂಡೆ ಕಂಡೋಡು ಪೂರ ಪುಂಚತ್ತನ ಪುಂಚ ದಾದ ಬನ್ನಗ ಒಂಜಿ ವೇಳ ಖಾಲಿ ಅವು ಉದಲ್ದ ಪುಂಚಂದಂಡ ಅವಿನ ಎಂಚಲ ಗರ್ಪುಲಿ ಅಂಡ ಗರ್ಪುಂಡಲ ಅವಿನ ಸಂಕೋಚ ಮಾಡ್ಬಿಡು ದಯ ಪನ್ನಗ ದೇವರನ ತೀರ್ಥಕಾಂತದ ಪ್ರಸಾದ ನವ ಪಾಡ್ನತ್ತವ್ ಅವು ಬಟರ್ನಗಳನ್ನೇ ಪಾಡ್ಬೋದು ಪಾಡ್ದು 5 ದಿನದ ಬಕ್ಕೊಂಡತೆ ಒಂದು ನೀರು ಪಾಡ್ದು ಪೈಪು ನೀರು ಪಾಡ್ದಣ್ಣಗೆ ಇಪ್ಪೋಡು ದಾಯ ನೀರು ಪಾಡ್ನ ಬನ್ನಾಗ ಒಂಜಿ ವೇಳೆ ಅವು 5 ದಿನ ಗ್ಯಾಪ್ ಪೋಯ್ಜಿಂದಂಡ ಲಾಸ್ಟ್ ನಮ್ಮ ನೀರು ಪಾಡು ನೀರ್ದ ಫೋರ್ಸು ಪೋಪುಡು ಐ ಬೊಕ್ಕ ಜೆಸಿಬಿ ಅಂಡ ಜೆಸಿಬಿ ಪಿಕ್ಕಾಸ್ ಮಾಡೋಣ ಪಿಕ್ಕಾಸ್ ಎಂಚೆಲ್ಲ ಮಲ್ಪಲ್ಲಿ ಪನ್ನಗ ಎನ್ನ ಸ್ವಂತ ಅನುಭವ ಯಾನ್ ಕಟೀಲ್ ಬ್ರಹ್ಮಕಸ ಟೈಮುಡು ಪಾರ್ಕಿಂಗ್ ಜಾಗಡು ಪೋರಿತ್ತಿನ ಪುಂಚ ಟೋಟಲ್ 37 ಪುಂಚಗೆ ಇದೆ ಅವು ಎಂಚಗೆ ಇದೀನಿ ಪನ್ನಗ ಫಸ್ಟ್ ಒಂಜಿ 5 ದಿನ ದುಂಬ ಐಕ್ ಪ್ರಸಾದ ಬರಬಾರ್ದು ಐ ಬೊಕ್ಕ ಟ್ಯಾಂಕರ್ ಕೊನದು ಟ್ಯಾಂಕರ್ ನೀರು ಪಾರ್ದು ಅದಾಗನೇ ಜೆಸಿಬಿ ತೆಪ್ಪೋಡು ನಾವು ಒಂಜಿ ಈತು ಕೋಡ್ ಏನ್ ಮಲ್ದಿಟ್ಟು ಒಂಜಿ ಕೋಡ್ ಮಾತ್ರ ಒಂಜಿ ಅಶ್ವತ್ಥ ಕಟ್ಟಿಡ್ ಮಾತ್ರ ಒಂಜಿ ಅಂಚೆ ನೀರು ಪಾಡ್ನಾಗ ಒಂದು ಪ್ರಸಾದ ಬಾರ್ದಿರ ಐದು ದುಂಬು ನೀರು ಪಾಡ್ನಾಗ ಒಂಜಿ ಸತ್ಪೆ ಮಾತ್ರ ಆ ಒಂದೆರಡು ಅಲ್ದಿನ ಎಂಕ್ ನಿದರ್ಶನ ನಿಂಡು ಯಾನ್ ಟೋಟಲ್ ಒಂಜಿ 5 ಅಜ್ಪ ಪುಂಚಗೆ ಇದೆ ಒಂದು ಸ್ವಂತ ಏನ್ ಅನುಭವ ತಮ್ಮಣ್ಣ ಶೆಟ್ರೆ ಪುಂಚ ಐತೆ ಅನ್ ಬೇರೆ ಬಂದಿರತ್ತೆ ಪುಂಚೋಗು ಬಟ್ರೆ ಪೇರು ಮೈಪೋಡು ನೀರು ಮೈಪೋಡು ತೀರ್ಥ ದಯದೀದು ಅವು ಮಾನಸಿಕ ಅಯ್ನ ಪಾಡಿಯರ್ನಿಜ್ಜಿ ಇರೆಗೆ ಪುಂಚ ಬನ್ಪುರೇನು ಇರೆಗೆ ಪುಂಚ ಬತ್ತ ಪ್ರಾಕೃತಿಕವಾದ ವಾ ಜಾಗೆಡ್ ನೀರುಂಡು ಅಲ್ತಿರ್ದೇ ಇರೆಗೆ ಪುಂಚ ಲಕ್ಕುನೆಂದಲ ಸ್ವಚ್ಛವಾಯಿನಂಚಿನ ಮಣ್ಣಂದಲ ಪುಂಚದ ಮಣ್ಣು ಅನೇಕ ಇರೆಗೆ ಕಂಚಿದ ಐಟಮ್ ಐಪುನೆಗೆ ಉಪಯೋಗಕಾರಿಯಿಂದಲ ಇತ್ತನ ಹಿಡ್ದಾದು ಪುಂಚ ಬುಕ ಉಚ್ಚುಗು ಸಂಬಂಧ ನೆಂಜಿ ತೀರ್ಥ ಪೂಜೆ ಪುರಸ್ಕಾರ ಮನ್ಪೆರೆ ನೆಜ್ಜೈಕ್ ನಂಕ್ ದಾದವಣ್ಣ ನಾಗನ ಆಶ್ರಯದ ಬನತ್ತ ಬರಿತಿತ್ತ ನಂಚಿನ ಮಾತ ಮುಟ್ಟೆರ ಬಲ್ಲಿಂದ ಬುಡ್ನಂದಾಂಡ ಲೆವೆಲ್ ಪ್ರದೇಶೋಡು ಏತೋ ಜಾಗೇಡು ಕಂಡ ಮನ್ಪುನಾಗ ಗರಿಪ್ಪುನಾಗ ಇರೇಗ ಮನ್ರ ಮನ್ಪೋಲಿಂದೆ ನಿಯಮ ಉಂಡು ತೀರ್ಥೋಗ್ಲ ಪ್ರಸಾದೋಗ್ಲ ಉಚ್ಚುಗ್ಲ ತದ್ವಿರುದ್ಧ ಉಂಡು ಮಂಜಲ್ದ ನೀರು ಪಾಡಿರಜ್ಜಿ ಬೊಕ ಇರೇ ಪ್ರಸಾದ ಪಾಡಿರಜ್ಜಿ ಬೊಕ ಬೆಲ್ಲದ ರವೆತ ಮುಟ್ಟೆರಜ್ಜಿ ದಯಮಾಡ ಒಂದು ನಿಯಮ ಐದಾದ ಜನಕ್ಲೆಗೆ ನಮ್ಮ ಎಡ್ಡೆ ಕಾನ್ಫಿಡೆನ್ಸ್ ಕೊರಡಾಪಣದ ಐದಾದ ವಿಷಯದ ಆದಾಗೆಂಡ ಓಲ್ಲ ಇರೆಗೆ ಪುಂಚ ಇತ್ತನ ಅಲ್ಪ ದಾದ ಬಂದಾಗ ಆ ಜಾಗ ಎಡ್ಡೆ ಪವಿತ್ರ ಮನ್ ಜಾಗ ಅಂತ ಸೂಚನೆ ಈ ಜಾಗ ನೀರುಂಡು ಪನ್ಪುಣವು ಸೂಚನೆ ಪ್ರಾಕೃತಿಕ ವಸ್ತು ಒಂಜೆವು ಬೊಕ ಇರೆ ಉಚ್ಚು ಮಾತಲ್ಲ ಇರೆಗೆ ಉಚ್ಚುಡಿರೆಗೆ ಎಡ್ಡೆಂತನ ಹಾಲಂದ ಇರೆಗೆ ನಾಟಕೊಡು ಮಾತ್ರ ಕುಲನಾಗಿ ಎಂದು ಪುದರ್ ಮಾತ ಬೈದನ್ ಬುಡ್ಡ ಉಚ್ಚುಡು ದಾಲಜ್ಜಿ ಉಚ್ಚುಡು ಇರೆಗೆ ಎಡ್ಡೆಂತನ ಎಂದೇ ಪನ್ಪುಣ ಈಗ ಪುದರೆ ಒಂಜಿ ಬೇತೆ ಐದು ಡಿವೈಡ್ ಬುಕ್ಕ ಇರೆ ಕಾಲಿಂಗೆ ಪಿಲ್ಕಂದಡಿ ಚಟ್ಟಗಂದಡಿ ಮಾತ ಇರೆಗು ಇರೆಗ್ ಇತ್ತ ಊರು ತುಳುನಾಡು ಇರೆಗ್ ಅವಲಿ ಜಿಲ್ಲೆ ಇತ್ತನಂಚಿನ ಎಂಚಿನ ಉಂಡ ಉಚ್ಚುಡಿರೆಗ್ 18 ಬಗೆತ ಉಚ್ಚೆಜ್ಜಿ ಒಂದೇ ಬಗೆ ಕುಲನಾಗಿ ಹಾಲು ಎಡ್ಡೆ ಎಂಚಿನಕ ಹಾಲು ಎಡ್ಡೆ ತೋಜುರು ಪನ್ನಾಗ ಇರೆಗೆ ಬನತ ಬರಿಯ ಬತ್ತಿ ಪೆಟ್ಟಿಗೆ ಎಡ್ಡೆಂತ್ರ ಏನ್ ಪನ್ಪುಂಡು ಇರೆಗೆ ಕೆಲವು ಸರ್ತಿ ಇರೇ ಪನ್ಪತಿ ನಮ್ಮನೆಗೆ ಪುದಾರ್ ದೀಪ ಬೆಂದ್ರದೈಟೆ ಬಸಲ್ದೈಟೆ ಮತ್ತೆ ಬರ್ಪುಣದಿ ಅಪಗಂದ ನೆಟ್ಟೆ ಬರುಚಿ ಎಡ್ಡೆಂತ್ರ ನಿನ್ನ ಪುದಾರ್ ತಪ್ಪ ದೀಪ ಎಂಕುಲೊಂದೈಕೆ ಕೆಬಿಗೆಂಜಿ ಆಂಡವ ನಮ್ಮ ಐಟೊಂದಿ ಬಾರಿ ಪ್ರೀತಿ ಉಚ್ಚುನು ದಾಯ ಎಡ್ಡೆಂತ್ರ ಏ ಪನ್ಪುಣೊಂದು ಕೇನ್ನಾಗ ಉಚ್ಚು ಏರೆಗಲ ನಂಗೆ ಮೋಸ ಮಂತೀಜಿ ಇರೆಗೆ ಕೈತಗಟ್ಟದೊಲೈ ಕುಲ್ಲುದವ್ ಕೊಡ್ತೀಜಿ ಗೊಬ್ಬರ ಬಡ್ನ ಗೊಬ್ಬರದಡಿಟ್ಟು ಕುಲ್ಲುದು ತರ್ತೀಜಿ ಮೂರ್ತಿಗೆ ತಾರಿಗೆ ಪೋನಾಗ ತಾರೀಡು ಕೊಡತೀಜಿ ಇದಕ್ಕೆ ಪುಲ್ಯಕಾಂಡ ಗುಡ್ಡೆ ಪೋನಾಗ ಗುಡ್ಡೇಡು ಕೊಡತೀಜಿ ಇರೆಗೆ ನಡತೊಂದು ಪುಲ್ಯಕಾಂಡ ಇರೆ ಕಂಡ ಪೋನಾಗ ಇರೆಗೆ ಇರ್ಲೇನು ಕೊಡ ಕೊಡತೀಜಿ ಅತ್ತಂದ್ರ ಜಾಗ ಓಲ್ನ ಕೊಡತೀಜಿ ಇರೆಗೆ ಐಕ ಬೋಡದ ಎಡ್ಡೆಂತನ ಎಂದೆ ಬಂತನೆ ಆ ಏಪಲ್ ಎಡ್ಡೆಂತನ ಏನ್ ಪರಪ್ಪನೊಂದು ಪುದಾರ ದೀಪದೆ ಅವು ಇರೆಗೆ ಶ್ವಾಸೋಡು ದುಂಬು ಓಪನೆ ಇಡ್ತಾದ ಇತ್ತ ಬಾಕಿದ ಮಾತ ಉಚ್ಚುಳು ಶರೀರನೇ ನೂಕೊಂಡು ಹೋಪುನು ಒಂದು ಶ್ವಾಸೋಡು ದುಂಬು ಓಪನೆ ಇಡ್ತಾದ ಈಗ ಪರಪ್ಪುಣ ಅಂದ್ ಪನ್ಪಿರಿ ಕುಡಲ ಒಂಜಿ ಇರೆಗೆ ಪರಪ್ಪುನ ಒಂಡ ಇನ್ನು ಓಲ ಒಂಜಿ ದಿಕ್ಕಡ ತೂದುಪ್ಪುವಾರು ಇಲ್ಲ ಜೆಪ್ಪನಾಗ ತರೆಟ್ಟಲ ಪರಪ್ಪುಣವು ತೂತರದೆ ಪಗೆಯಲ್ಲಿ ಒಂದು ನೆಕ್ಕಲ ಪರಪ್ಪುಣ ಅನ್ಪಿರ ಇಲ್ದಾದು ಉಚ್ಚು ಬಾರಿಂದು ಇತ ಕಾಲಿಂಗೆ ಪನ್ಪುಣವಾಗೆ ಕಾಲಿಂಗೆ ಸರ್ ಒಂಜಿ ದಿನೊಟ್ಟು 6 ಬೋಡದ 10 ಕಿಲೋಮೀಟರ್ ಹೋಪುಣಿಗೆ ಇರೆಗ ಆಗುಂಬೇರು ಮತ್ತೆ ಎತ್ತನ ಬೊಕ ಉಂದುಲ ಅಂಚನೆ ಹೊರ ಇರು ಒಂಜಿ ಜಾಗೆಡ್ ಬತ್ತು ಕುಲ್ಲುದು ಒಂಜಿ ತೂಂಡ ಐನು ಬೊಕ ತಿಂದು ಪೆಟ್ಟಿ ಬಡವ ತೆತ್ತಿ ಪೆಟ್ಟಿಗೆ ಅವ್ರು ರಟ್ಟು ಹೋದಾಗ ಬಡವ ಬಂದು ಬೋಪುಜಾವು ರಾತೆ ಉಚ್ಚು ಎಡ್ಡೆಂತನೆ ಉಚ್ಚುಡು ತರಾವಲಿಜ್ಜಿ ಪುಂಚೋಗು ತೀರ್ಥ ಪ್ರಸಾದ ಮಂತ್ರ ಕೊರಿಯರಜ್ಜಿ ಕೋರಿದ ಬುಕದ ಈತ ಕೋರಿದಾರ ಬಂಡ ಇರತ್ತೆ ಐಕ ಕೋರಿದ ತೆತ್ತಿದ ಐನ ಆರ ಐನ ಇರ್ದಾದು ಆ ಕಮ್ಮೆ ನೊಗ ಅವು ಇರೆಗ್ ಒಂದೇ ಜಾಗೆಡೆ ಬತ್ತುಂತರು ಹೊರ ಮಾತ್ರ ಸೂಚನೆ ಅಂಡ ಇರೆಗ ಬೇರೆ ಪತ್ತುಂಡೆ ಬೊಕ ಕುಂಬು ಕೆಲವು ಸರ್ತಿ ಇರೆಗ ಅರಾರಿ ಬೂರ್ನಂಚಿನ ಜಾಗೆ ಒಪ್ಪುಣತಿ ಇಲ್ಲಲು ಮತ್ತೆ ಕೆಲವು ರಿಪೇರಿ ಬಾಕಿ ಅದೆಲ್ಲ ಉಚ್ಚು ಬರ್ಪುಂಡು ಐನ ಉದಾಲ ಬೊಕ ಕುಂಬು ತಿನಿಯರೆ ಕುಂಬು ಐನ ಪುಡ್ಡೆ ಅಂಚಿನನೆ
ಅಂಚಿನ ಒಂಜಿ ಜಾಗೆಲಿಗೆ ಮಾತ ಬರ್ಕೊಂಡು ಬಿಟ್ಟು ಉಚ್ಚು ಬತ್ತಿ ಬೇಟಿಗೆ ದೋಷತ್ ಐನ ಆರೋಡ ನಾಡೊಂದು ಸರಿ ಇತ ಈ ಒಂದು ಎಡ್ಡೆ ಉಚ್ಚು ಅಂತ ಪನ್ನಾಗ ನಮ್ಮ ನಂಬು ನಂಚಿನ ಉಚ್ಚು ಎಡ್ಡೆ ಉಚ್ಚು ಪನ್ನಾಗ ಆ ಉಚ್ಚುದ ತಿನ್ಪುಲ್ಲ ಒಂದು ಊರ ಇರೆಗೆ ತೆತ್ತಿ ಮೀನು ಕೋರಿ ಕಪ್ಪೆ ಎಲಿ ಪೆರ್ಗುಡ ಇಂಚಿನೆಲ್ಲ ತಿನ್ಪುಡವು ಐಕ್ ಓಲ್ಲ ಇರೆಗೆ ದೈವಾರಾಧನೆ ಇಡ್ಲಾವು ಅವು ಓಲ್ಲ ಇರೆಗೆ ದೇವತಾರಾಧನೆ ಇಜ್ಜಿ ದೈವಾರಾಧನೆ ಇಡ್ತಾನೆ ತಂಬಿಲ ಬನ್ಪುನ ಪುದರ ಐಟೆ ಪುನ ಗುಲಿಗಾಗ ತಂಬಿಲ ಮಲ್ರಾಗ ತಂಬಿಲ ನಾಗಾಗ ತಂಬಿಲ ಗೊತ್ತಾನ ಇರೆಗೆ ಅಂದ ಐಕ್ ಓಲ್ಲ ತಂಬಿಲೋಡು ಉಂಡು ಇತ್ತಲ ಇರೆಗೆ ನಾಗೆ ಬನ್ಪುನ ಓಲ್ಲ ವೆಜ್ಜಿದ ನಾಗೆ ತಿಕ್ಕುಜಿ ಅಂತೆ ಓಡೆ ಮುಟ್ಟ ಬಂಡ ಕುದುಕೆ ತೆಕ್ಕರ ತಿನ್ಪುಣ ಮಂಗೆ ಅಂತಂದ್ರೆ ಗೊತ್ತುಂಡರೆ ಇಲ್ಲದ ಬೇಲದ ತೆಕ್ಕರಿನ ಕಂಡದು ತಿನ್ಪುಣು ದೂರು ಕುದುಕೆ ಅವರನ್ನ ಕೋರಿ ತಿನ್ಪುಣ ಸೊತ್ತು ತೆಕ್ಕರ ತಿನ್ಪುಣ ಸ್ವಾಮಿ ಸೇಮ್ ಟೈಮ್ ನಾಗನ ಶಾಪ ನಂಬೋರ್ ಅಂಚಣ 100% ನಂಬೋರ್ ಐನೀರು ಮುಟ್ಟಿಯನ್ನು ದಾಯ ಗೊತ್ತುಂಡೆ ಪ್ರಕೃತಿ ಮಿತ್ರೆ ನಾಗೆ ಇತ್ತನ ನಾಗಗಳ ಈ ಪ್ರಕೃತಿಗಳ ಐನ ನೆಕ್ಕಲ ಭಯಂಕರ ಸಂಬಂಧ ಉಂಡು ನಾಗನ ಮುಟ್ಟು ಸರಿ ಉತ್ತರ ಕರ್ನಾಟಕ ಮಲ್ತಿನಕ್ಲೆಗೆ ದಾಲ ಆ ಹುಡುಗಿನೇ ಪನ್ನೋದಿಲ್ಲ ಗಾಜನೇ ಪನ್ನೋದಿಲ್ಲ ಬೆಳಗಾವಿ ನಮ್ಮಲ್ಲಿ ಹೊಡಿತೀವಿ ಅನ್ನುವಂತ ವಿಚಾರಗಳಿದ್ದಾಗ ನಿಮ್ಮಲ್ಲೂ ಕೂಡ ಅದು ನಾವು ಮಾಡಿದ್ದೇವೆ ಅಂತ ಬಂದಾಗ ಅಲ್ಲಿ ಏನಾಗಲ್ಲ, ಇಲ್ಲಿ ಶಾಪತಾಗುತ್ತೆ ಅಂತ ಬಂದಾಗ ಏನ್ ಸ್ವಾಮಿ ಇಲ್ಲಿ ಗೋವಿನ ಬಗ್ಗೆ ನಮ್ಗೆ ಮೌಲ್ಯ ಇಲ್ವಾ? ನಾವು ಗೋವನ್ನು ದೇವರಂತ ಪೂಜಿಸ್ತೇವೆ. 60 ಕಿಲೋಮೀಟರ್ ಕೇರಳಕ್ಕೆ ಹೋದ ಕಾಸರಗೋಡು ದಾಟಿದ ನಂತರ ಎಲ್ಲ ಹೋಟ್ಲಲ್ಲಿ ಪದಾರ್ಥ ಅಲ್ಲ. ಈ ಶಾಪದ ಬಗ್ಗೆ ಬೆಚ್ಚಿ ಬಿದ್ದಂತಹ ಆ ವ್ಯಕ್ತಿ ಬೆಚ್ಚಿ ಬಿದ್ದಂತಹ ವಿಚಾರದ ಬಗ್ಗೆ ನಾನು ಕೇಳ್ತೇನೆ. ನಮ್ಮ ನಂಬಿಕೆಗಳು ಅವರ ಅಲ್ಲಿ ಯಾವ ರೀತಿ ಅನಾಗರಿಕತೆ, ಚೈನಾದಲ್ಲಿ ಹೋಗಿ ತಿಂತಾರಂತೆ. ಹಾಗೆ ಈಗ ಕೇರಳಲ್ಲಿ ಹೋದ್ರೆ ಗೋವನ್ನು ಯಾವ ರೀತಿ ಮಾಡ್ತಾರೆ, ಇಲ್ಲಿ ಗೋವನ್ನು ಈ ಒಂದು ವಿಚಾರದ ಬಗ್ಗೆ ಬೇತಕ್ಲೆಗೆ ಜಂಚಿದಕ್ಲೆಗೆ ಯಾವ ವಿಷಯಕ್ಕೆ ಜನ ಗೊತ್ತುಂಡೆ ಇರೆಗೆ ಒಂಜಿ ಮಾನಸಿಕ ವ್ಯವಸ್ಥೆಗಳ ಒಂದೆಕ್ಕಲ ನಂಗೆ ನಂಬಿಕೊಂಡು ಇತ್ತ ಇರೆಗೆ ಒಂಜಿ ಪಂಜುರ್ಲಿ ನನ್ನ ಮಲ್ರಾಯನ ಮುಗನು ಈರು ತುಯಿಪೇಟೆಗೆ ಅಡ್ಡ ಬಿಡು ಬರಂದೆ ಇರೆಗಿತ್ತ ಗೊತ್ತು ಜಿರೆಗೆ ಇರೆಗೆ ಒಲ್ಪರ್ದ ಒಂಜಿ ಬೇತಂಜಿ ಊರುಡ್ದು ಅಸಾಮುಡ್ದು ಬತ್ತನಾಗ ಆಯ್ತಿನ ದಾದ ಅನ್ಪಿ ಹಾಗೆ ವಸ್ತುದ ಲೆಕ್ಕ ತೂಪಿ ಭಾವನೆಗಳನ್ನ ನಿಮ್ಮ ಬದುಕಿನ ಜೀವನ ಶೈಲಿಯ ಒಂದಿಗೆ ಸಾಂಪ್ರದಾಯಿಕತೆಯೊಂದಿಗೆ ನೆಕ್ಕೆ ಪಂಪಣೆ ಕಠಿಣ ಕಟ್ಟುಪಾಡಿನ ನಿಯಮಗಳೊಂದಿಗೆ ಬದುಕುವಾಗ ಈರಿನ ಮನಸ್ಸದ ಭಾವನೆದೊಟ್ಟಿಗೆ ತೊಂದರೆ ಹಾಕೊಂಡು ಎನ್ನ ಅಪ್ಪ ಅಮ್ಮಗೆ ನಿರ್ನಾಗ ಕೋಪ ಬರ್ಪಣಜ್ಜ ಕರೆಕ್ಟ್ ಪಂಡ ಎನ್ನ ಅಪ್ಪ ಅಮ್ಮ ಗೊತ್ತುಂಟಪ್ಪ ಎನ್ನ ದೈವನ ಅಪಮಾನಿಸನ ಹೆಂಗ್ ಕೋಪ ಬರ್ಪಣತೆ ನಾಗೆಲ್ಲ ಹೆಂಗ್ ನಾಗೆ ನಿನ್ನ ಹಿರಿಯಕ ದಾದ ಬಂತೇರಿ ಈ ಮಣ್ಣಿಡ ನಾಗೆ ಪ್ರಧಾನ ನಿನ್ನ ದೈವ ನಾಗ ಪ್ರಧಾನ ಈ ಮಣ್ಣಿ ನಾಗೇನಿ ಸರ್ವಸ್ವ ಅಂತ ಪನ್ನೆಡ್ದು ಬುಕ್ಕ ಹಿರಿಯಕ ತೊಂದರೆ ಮಂತಾರ ನಾನು ಹೆಂಗ್ ಇಂದ ಅಪ್ಪನು ಬುಕ್ಕ ಎನ್ನ ನಂಬಿಕೆಗೆ ಇತ ದೈವಲೆಗಿಂತ ನೆಲಕಾಯಿ ಧರ್ತಿ ಬೇಟಿಗೆ ನೀವು ಸೋಲಾಗೆ ತಿರುಪುಣೆಂಚ ಉದಾಹರಣೆಗೆ ಈರ್ ನಮ್ಮ ನೀರು ಕೊರಗಜ್ಜನ ಭಕ್ತಿ ಈರ ಅವಲ್ಬೋದು ಇರಾಗ ಬೇನಾಯನಾಗಿ ಬಂದ್ಪಾರ ಈತ ದಿನೊಟ್ಟ ಫಲಿತಾಂಶ ಬತ್ತದ ಲಾಭ ನೀರೇ ನಂಬಿಕೆ ಉಂಡತಿ ಆ ನಂಬಿಕೆನೇ ನಾಗಿ ಆ ನಂಬಿಕೆನೇ ನಾಗಿ ಮೂಲು ಮುಟ್ಟುನಲ್ಲ ಮೂಲ ಆಯ ಮುಟ್ಟುನಲ್ಲ ಈರು ಮುಟ್ಟುನಲ್ಲ ಉಡುಪುಜವು ಈ ಒಂದು ವಿಚಾರ ಆ ವ್ಯಕ್ತಿ ಡೀಸೆಲ್ ಮೇಕ್ ಪಾಡಿಬೋಕ ಆ ವ್ಯಕ್ತಿನ ಮೇಲ ಕೆಂಪು ಬೊಕ್ಕೆ ಬರಬತ್ತದ ಮೇ ಉರಿ ಬರ್ಪುಡು ಈ ಒಂದು ವಿಚಾರ ನಂಬೋರ ಈ ನಂಬ ಚರ್ಮದ ಆಯನ ಘಟನೆ ಹತ್ರ ನಮ್ಮ ತುಳುನಾಡು ಆಯನ ಘಟನೆ ಹತ್ರ ಈ ಮನ್ನಡೆ ಉಂದು ನಾಗನ ಪ್ರಾಧಾನ್ಯತೆ ಮನ್ನಡೆ ಆಗಿ ಆಯ್ತ ಬೆಳಗಾಮಡ ಅಸ್ಸಾಂಡ ಹತ್ತೊಂದು ಆಗ ಸಮಸ್ಯೆ ಬೈದಂತ ನಂಬಿಕೆ ಹೆಜ್ಜೆ ಆಗಿ ಅಂದ್ರೆ ಆಗಿತ್ತೆ ಈ ತುಳುನಾಡಿನ ఆయన ಮುಟ್ಟುನಿಟ್ರೆ ಪವರ್ ಬರ್ತದೆ ಈ ನಾಗಲೆಗೆ ಶಕ್ತಿ ಉಪ್ಪು ತುಳುನಾಡಿನ ನಾಗಲೆಗೆ ಮಾತ್ರ ತುಳುನಾಡಿನ ನಂಬಿಕೆಗೆ ತುಳುನಾಡನ್ನ ಚಿಕ್ಕ ಜಗತ್ತು ಉಂಗುಲೇ ಇದೆ. ತುಳುನಾಡಿನ ಇರೆಗೆ ಮುಲ್ಪದೊಂದು ಆಗುಂಬೆ ಶೀರಾಡಿ ಚಾರ್ ಮಾಡಿದ ತಿರ್ತಲ ಇರೆಗೆ ಈ ಪರಿಸರದೊಂಜಿ ಬದುಕು ನೀನು ಜಗತ್ತದ ವಾಮೂಲೆಡ್ಲ ತಿಕ್ಕಂದ ಐದಾದ ಮುಲ್ಪ ದೈವಲೇ ಪ್ರಧಾನವಾಯಿನ ಶಕ್ತಿಯು ನಾಗೆಲ ಪ್ರಧಾನವಾಯಿನ ಮೂಲಪುರ ಇರೆಗೆ ಪ್ರಾಣಿದೊಟ್ಟಿಗೆ ನಂಬುದಿರದೆ ಪಿಲಿಟ ಪಿಲ್ಚಂಡಿ ಪಂಜಿಡ ಪಂಜುರ್ಲಿ ಮೊದಲೆಡ ಲೆಕ್ಕೆಸಿರಿ ನಾಗರ ಸರ್ಪಡ ನಾಗನ್ ನಂಬೋ ನಮ್ಮ ಗಣಪತಿನ ನಂಬುದ ನಮ್ಮ ಅವು ಹಿರಿಯಕ್ಕೆ ದಾಯ ಬಂಡ ಉಜ್ಜಾಡು ನಮ್ಮನ್ನಿರ್ದಾದು ಗಣಪತಿಲ್ಲ ಇತ್ತ ಮುರಡಿದ ಚೌತಿದ ಜನತಾನಿ ಪ್ರತಿ ತೊಳಸಿದಲ್ಪ ಬಾಕಿದ ದೈವದ ಲೆಕ್ಕನೆ ನಂಬುದು ನಕಲು ನಮ್ಮ ಪ್ರಾಣಿದೊಟ್ಟಿಗೆ ಒಡಂಬಡಿಕೆ ಎತ್ತದು ಪ್ರಾಣಿದೊಟ್ಟಿಗೆ ದೈವತ್ವಂತೂತು ಮಾನವಡ ದೇವರಂತೂತು ಜನಮ ಪ್ರಾಣಿಡ ದೈವತ್ವಂತೂತ ಇನಿಗಲ ನಾಗಡ ನಮ್ಮ ದೈವತ್ವಂತೂತ ನಾಗನ ಮುಟ್ಟುನ ಬುಡ್ಲಿ ನಾಗಗ ನಿರೇಲು ಬುರ್ದ ದೋಷ ಅಂತ ಬಂದ್ಕೊಂಡಿರ್ರಿ ಇರ ನಿರೇಲು ಸಮೇತ ಐಕ ಬುರ್ರವಲ್ಲಿ ಪುನಃ ಒಂದು ಅಬೇತೇನೆ ನಾಗಾಗಿ ನಿರೇಲು ಬುರಿಯರ ಬಲ್ಲಿಂದು ಓಕೆ ಸರಿ ಇತಂಚನ ಈ ಒಂದು ವಿಚಾರ ಆ ವ್ಯಕ್ತಿಗೆ ಮೈಟ್ ಕೆಂಪು ಬೊಕ್ಕೆ ಬರ್ಕೊಂಡು ನಾಗದೋಷ 100% ಅದು ಒತ್ತೊಂದೆ ಮಾತಾಡ್ತೇವೆ ಆಯನ ಇರೆಗೆ ಒಂಜಿ ರಡ್ಡು ಮುಜಿ ತಲೆಮಾರಿಗೆ ಕಷ್ಟ ಉಂಟು ಇರೆಗೆ ಇರೆಗಿತ್ತ ಇರೆಗೆ ಮುಗಿಜಾವು ನಾಗಾರಾಧನ ಇತ್ತ ಇರೆಗೆ ಈ ತುಳುನಾಡು ಬರ್ತದೆ ಪಿದಾಯಿದ ನಾಗಾಗಿ
సమస్య మంత్రి Okay. అదే గత్తి ఆయన మనమూజి తలమారు ముట్టాడు సమస్య ఉంటుంది ఇర్న ప్రಕಾರ ಪನ್ನಗ ಎಕ್ಕಡೊಂಜಿ ಬತ್ತಿನಂಚಿನ ವಿಚಾರ ನಾಗದೋಷ 10 ಪನ್ಪಂಚಿನ ಚೊರೆ ಅಂಡ್ ಮುಲ್ಪ ಆವು ಈ ವಿಚಾರ ಡೊಪ್ಪನಾಗ ಇರ್ನ ಪ್ರಕಾರ ನಾಗದೋಷ ಪನ್ನಗ ಆ ವ್ಯಕ್ತಿಗೆ ಕೆಂಪು ಬೊಕ್ಕೆ ಬತ್ತನ್ ಮೀಟ್ ಇಂಚಿನ ಬೇತೆ ವಾ ದೋಷನ ಇರ್ತೂತಾರ ಇರ್ನ ಪ್ರಕಾರ ಇತ್ತೆ ಎಂಕಲ್ನ ಕಣ್ಣಲೇಡು ಎಂಕಲಿ ಕೆಲವು ಮಸ್ತ್ ಈ ವಿಚಾರಡು ಫೋನ್ ಬರ್ಕೊಂಡು ಎಸ್ ಸರ್ ಇತ್ತೆ ಒಂಜಿ ಇಂಚಂಚಾನನ್ನ ಇರೆಗ್ ನಾಗನ ಎಂಕಲ್ ತುಯ್ಯ ದಾದ ಅನ್ಪಡು ಓಲ್ಲ ಒಂಜಿ ನೆನಪುದಿಲ್ಲೆ ಈತ ನಮ್ಮ ಕೈಟ್ ಕಣ್ಣಾರೆ ನಮ್ಮ ಕೈಟ್ ನಾಶ ಅಂಡ ಮಾತ್ರ ನಂಗೆ ದೋಷ ಅಂತಂದೆ ನಮ್ಮ ಪೋಪುನಂಚಿನ ಜಾಗೇಡು ಹುಚ್ಚು ಸೈತದಿತ್ತನ ದಾದಾಂಗಲ ವ್ಯತ್ಯಾಸ ಆದಿತ್ತನ ಅವೇನು ತುಯಿಪೆಟ್ಟಿಗೆ ನಂಗೆ ಅವು ದೋಷ ಹಾಪುಜಿ ಅವಳು ಆಯ್ನ ಘಟನಾವಳಿಲು ನಮ್ಮ ಇಂದ್ರಿಯೋಗು ಕನೆಕ್ಷನ್ ಆದಿತ್ತನ ನಮ್ಮ ಕೈಟ್ ಅವು ಸಯ್ಯರೆ ಕಾರಣಕರ್ತೆಯಣ ಮಾತ್ರ ನಂಗೆ ದೋಷ ಅಂತಂದೆ ಇಜ್ಜಿನ ಒವೇ ಕಾರಣೋಟ್ಲ ಅವು ನಂಗೆ ದೋಷ ತಪ್ಪು ಆದಿತ್ತು ಇದು ಯಾನ್ಕೆ ತೆರಿಯಂದೆ ಅನೇಕ ಜಾಗ JCB ಡ್ರೈವರ್ ನಕಲಿ ಅಲ್ಲರ್ದಲ್ಲ ಉಚ್ಚು ಬೂರ್ದು ಮೂಜಿನಾಲ್ ತುಂಡಾತನ ಉಂಡು ಕೆಲವು ಘಟನೆಗಳು ಆತ ಎಂಕುಲು ಪೋತ ಆಂಡಲ್ಲ ಒಂಜ ಅರ್ಥೋಡು ಇರೆಗೆ ನಮ್ಮ ಕೈಟ ಆನಂದಾಂಡ ఆయన పూర్వజన్మದ ಪ್ರಕಾರ ಈರ್ನ ಕೈಟ ನಾಗತ್ಯ ಆಪುನಿತ ಮುಖಾಂತರ ಆ ದೋಷ ಒಂಜಿ ಅನುಭವಿಪೋಡ ಆಪುಡೆ ಪನ್ಪುನ ನಿಯಮ ದಯಪಡ ಈ ವೈಟ್ ಪ್ಯಾಚ್ ಬೂರ್ನಿಂಜ ಪಂಡ ವೈಜ್ಞಾನಿಕವಾದ ತೇರಿಗೆ ಐನ ಈ ಹುಚ್ಚುದ ಸ್ಪೆಷಲ್ ದಾದನ ಅವಿನ ಮರಣ ಪ್ರಾಣ ಪೋಯಿಪೆಟ್ಟಿಗೆ ಐನ ಬೆರಿಡ್ದೊಂಜಿ ಬ್ಯಾಕ್ಟೀರಿಯಾ ಪಿದಾಯಿ ಬರ್ಪುನಿಗ ಹುಚ್ಚುಡ ಮಾತ್ರ ಉಪ್ಪುನ ಸ್ಪೆಷಲ್ ದಯಪಡ ಅದು ವಿಷಪೂರಿತ ವಿಷ ಉಂಡತೀರಿ ಭಯಂಕರ ಆ ಬ್ಯಾಕ್ಟೀರಿಯಾ ವೈಟ್ ಪ್ಯಾಚ್ ಆದ ಪಿದಾಯಿ ಬರ್ಪುನ ಆ ಭಾಗೋಲಿಡು ಇರೆಗೆ ಏರು ಪೋಂಡಲ್ಲ ಉತ್ತೆ ಪ್ರಕೃತಿ ಗುಂಜಿ ಈತ ಸಮಯ ಐನ ಪವರ್ ಒಪ್ಪುನಿಗೆ ಅಲ್ಪ ಪ್ರಾಣ ಬುರ್ದು ಈರು ಪೆಟ್ಟಿಗೆ ಅವು ಪಿದಾಯಿ ಬರ್ಪುಡು ಆ ಪರಿಸರದ ಜನಗಳಿಗೆ ಆ ವೈಟ್ ಪ್ಯಾಚುಲು ಮತ್ತೆ ಬರೊಂದುಪ್ಪುವ ಬೊಕ ಇರೆ ಕುಡ ಇರೆಗೆ ಫ್ಯಾಮಿಲಿಗೆ ಅವು ಬರ್ಪುಂಡು ಪನ್ಪುನಂಚಿನ ಆ ನಿಯಮಾವಳಿ ಉಂಟು ವೈಟ್ ಪ್ಯಾಚಸ್ ಪಂಡಾಗ ಇರೆಗೊಂಜಿ ಕೊಟ್ ನೆತ್ತಲಗ ಇರೆಗೊಂಜಿ ಹುಚ್ಚುದ ಇದು ಬರ್ನ ಒಂಜಿ ಎಲ್ಲೆಲ್ಲಿ ವೈಟ್ ಬರ್ಪುಂಡು ಕೆಲವು ನಾಗನ ಒಂದಿತ್ತ ವೈಟ್ ಪ್ಯಾಚಸ್ ಬೇರೆ ಎಂಕುಲೆಗಳ ಇಂಚಿತ್ತಿನ ಉರಗ ತಜ್ಞರು ಹಿಡಿದು ತಿಗದನಂಚಿನ ಹೌದು ಸರ್ ಒಂಜಿ ಎಂಕುಲೆಗೆ ಪಂತನಂಚಿನ ಅನುಭವ ಒರಿಯೋರಿ ಒಂದೊಂಜಿ ರೀತಿಯ ಅನುಭವ ಬೊಕ ಹಿರಿಯಾಕ್ಲೆ ಇರ್ತಲ್ಲ ಈ ವಿಚಾರಧಾರೆಲು ಬೈದನೆ ಬೊಕ ಐತೆ ಇನಿ ಕುಡೊಂದಿದಾದ ಹುಚ್ಚು ಸೈತಿ ಪೆಟ್ಟಿಗೆ ಯಾನ್ ಮಾತಾಡಲ್ಲ ಪನ್ಪುಣಿಂಜ ಬಂಡ ನಿಖಲು ಮಾತ ಪ್ರತಿ ಇಲ್ಲಲ್ಲ ಎಚ್ಚರತೆ ಮುಖಲೊಂಜಿ ನಂಬರ್ಲೇನು ದಿವೋರ್ಲಿ ದಯಪಂಡ ನಿಖಲು ಸೀದಾ ಪೋದು ಪುರೋಹಿತರೇ ಫೋನ್ ಮನ್ಪುಣತ್ತೆ ಇಂಚಿನಾಕ್ಲೆ ಫೋನ್ ಮನ್ಪುಣ ನಂಗೆ ಹುಚ್ಚುಲೇನು ಬದುಕಾವಡು ಸೈತ್ರೇನು ದಯಪಂಡ ಇರಿಗೆ ನಂಗೆ ಮಲ್ಲ ಸಮಸ್ಯೆ ಇಂಚಿನ ಪಂಡ ಐನು ಗೊಂದಲೋಡು ಕೂಡ ಚಕ್ಲ ಇನ್ನು ಓಡೆಗಂಡ ಪತ್ತದು ಇನಿ ಬದುಕೆ ಓಲ್ಲ ನಾಗ ಗುಂತೇರ ಆಶ್ರಯ ಅಜ್ಜಿ ನಾಗಬನೊಲ್ಲ ಕರ್ತದ ನಮ್ಮ ಸುತ್ತಮುತ್ತಲ ಎಡ್ಡೆ ಪರಿಸರ ಒಜ್ಜಿ ನಾಗಾದ ಮಣ್ಣದ ಮಿತ್ತೇ ಪೋಡು ಐಕ್ ಇಂಟರ್ಲಾಕ್ದ ಮಿತ್ತ ಪೋಯರ ಆಪುಜಿ ಸಿಮೆಂಟ್ದ ಮಿತ್ತ ಪೋಯರ ಆಪುಜಿ ಕೆಲವು ಇತ್ತೆ ಈ ಜಾಗಿಲೇನು ಮಾತ ಪೋಯರ ಅದು ನಡಪೇರ್ಲ ತೀರಂಚಿನ ಕಷ್ಟ ಹೊಡಲ್ಲ ಇರ್ದಾದ್ರೆ ಮಾತೇರ್ಲ ಇಂಚಿನ ಅಕಲ ನಂಬರ್ ನಿದೆ ತೊಂದು ಅಕ್ಲಾಂಡಲ ಬತ್ತು ಒಡೆಗಾಂಡಲ ಒಂಜಿ ಆಶ್ರಯದಡಿ ಬುಡುವೀರ ಪನ್ಪುನ ದೃಷ್ಟಿಡು ಹುಚ್ಚು ತಿಕ್ಕನಾಗ ಭಯಗ್ರಸ್ತೆ ರಾಪನ ಹಿಡಿದು ಅಕಲಿಗೆ ತೆರಿಪ ಹೊಡಲ್ಲ ಆಯ್ನ ಇಂಚಲ ಆಡು ಒರಿದಿನ ಸಂತತಿ ನಾಂಡಲ ಇಚ್ಚಿ ಐನಾಂಡಲ ಒರ್ತೋನು ಗಾಂದು ಪನ್ಪುಣ ನಮ್ಮ ಒರ್ತೋನು ಸರಿ ಸರ್ ಸರಿ ಸರ್ ಥ್ಯಾಂಕ್ ಯು ಕರೆಗಳು ಬರ್ತಾ ಇವೆ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಧ್ವನಿ ಕೇಳ್ತಾ ಇದೆಯಾ ಸರ್ ಓಕೆ ಮತ್ತೊಂದು ಕರೆ ಇದೆ ಶೇಖರ್ ಅವರು ಮಾತಾಡುದು ಶೇಖರ್ ಅವರು ನಮಸ್ತೆ ಶೇಖರ್ ಅವರು ಮಾತಾಡಿ ಸರ್ ಸರ್ ಒಂಚೂರು ತಮ್ಮನ ಬಾತಾರೆ ಉಂಟು ಇಂಕ ಅನ್ನರೆ ಪಲ್ಲೆ ಅನ್ನರೆ ತಮ್ಮನ ಸೆಕ್ರೆಟ ನಮಸ್ಕಾರ ಸರ್ ನಮಸ್ಕಾರ ತನಿಖೆ ನಮ್ಮ ಇಡೀ ಪ್ರಪಂಚೋಡು ನಾಗಲೋಕ ಬಂದು ಏತುಂಡು ನಮ್ಮ ಇಡೀ ಪ್ರಪಂಚೋಡು ಭೂಲೋಕೋಡು ಅನ್ನರೆ ಎಂಕ್ ಎನ್ನ ಹಿರಿಯಾಕ್ಲಿರ್ದು ಬತ್ತನ ಮಾಹಿತಿ ಎಂಚಿನ ಅಂದ ಕೇಂಡ ಇರೆಗ್ ತುಳುನಾಡು ಒಂಜಿ ಬೆಮ್ಮೆರೆಡ್ದು ಈ ಅದಾತ್ ಒಂದ್ ನಿಮಿಷ ದಾಯ ಗೊತ್ತುಂಡೆ ಆ ಬಾಕಿ ಲೋಕದ ಎಂಕ್ ದಾಳ ಜ್ಞಾನ ಯಾರಂದೆ ಅಂತ ಇರಡನೆ ಕೇಂದ್ರ ಕಲ್ಪೋಡಾವ್ದು ಯಾಕಂದ್ರೆ ಎಂಕೊಂಜಿ ತುಳುನಾಡ್ದ ಒಂಜಿ ಈತ ಇರೆಗೆ ಒಲ್ತು ಗೊತ್ತುಂಡೆ ಅವಳ ಜಿಲ್ಲೆ ರಡ್ಡೇ ಜಿಲ್ಲೆ ಅದು ಹೆಂಗ್ ಒಲ್ತು ಗೊತ್ತುಂಡೆ ಇರೆಗೆ ಗೋಕರ್ಣರ್ದು ಬಾರ್ಪೂರ್ ಸುದೆ ಇರ್ದು ಚಂದ್ರಗಿರಿ ಸುದೆ ಮುಟ್ಟ ಇರೆಗೆ ಪಡ್ಡೋ ಇರ್ದು ಇಂಚಿ ನುಗುರು ಪಯ್ಯ ಮುಟ್ಟ ಪಡ್ಡೋ ನುಗುರು ಪಯ್ಯ ಮುಟ್ಟ ಬಣ್ಣ ಈತ ತುಂಡುದ ವ್ಯಾಪ್ತಿದ ಮಾತ್ರ ಎನ್ನ ಅನುಭವ ಜ್ಞಾನ ಬುಡ್ಡ ಎಂಕ್ 7 ಲೋಕ 14 ಲೋಕದ ನಂಗೆ ಅಂದಾಜೆ ಇಜ್ಜಿನ ಪರಲ್ಲ ಏನು ಇಂಚಲ ನಂಗೆ ಏನು ಪನೀರೇ ಆಪುಜಿ ಇಂದು ಗೊತ್ತಾಗ ತೆರಿಯಂದ ನೀನು ಪನೀರೇ ಅಲ್ಲದೆ ಓಕೆ ಸರಿ ಬೆತ್ತಲ ಪ್ರಶ್ನೆ ಉಂಟೆ ಶೇಖರೇ ಪ್ರಶ್ನೆ ಒಕ್ಕ ಒಂಜಿ ಅಂಕೇನು ತುಲೆ ನಾಗ ದೇವರಿಗೆ ಪಂತರಿಗೆ ಉಚ್ಚಿ ಅವು ಉಚ್ಚು ನಾನ ಜಾಲಿ ಕಟ್ಟ ಇತ್ತು ನಾಗೆ ಅವು ಎಡ್ಡಂದ್ರನೇ ಉಚ್ಚು ಐನ್ ಏಪಲ ನಾವು ಒಂಜಿ ಬೇಸದೆ ಅವು ನಾಗೆ ಬಂದ ಅನ್ಯಾಯ ಮಾಡ್ತಾರೆ ಬಲ್ಲಿ ಒಕ್ಕ ಅನ್ಯಾಯ ಮಾಡ್ತಾರೆ ನನ್ನ ಕುಟುಂಬನೇ ಬುಡ್ಪೂಜವು
ಐದು ಬೊಕ್ಕತುಲೆ ಎಂದು ನಾಗಮಂಡಲ ಅಂದ್ ಬಂಡೇರು ಅವು ಅಂಚಿನ ಕುಟುಂಬ ಕೊಂಚ ಅಂಚಿನ ಅದೃಷ್ಟ ಬೋರ್ಡ್ ಆಗಿ ಮಲ್ಪುಣೆಂಡ ಎತ್ತಲ ಕಾಸು ಉಪ್ಪಾಡು ಅಣ್ಣ ಅವು ಅದೃಷ್ಟ ಬರ್ಪುಜೇರಿಲ್ಲ. ಓಕೆ ಎಸ್ ಸರ್, ಥ್ಯಾಂಕ್ ಯು ಧನ್ಯವಾದ. ಕೊಡುಂಜಿ ಕಾಲರ್. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ನಾನು ಪುತ್ತೂರು ಮಾಣಿ. ಎಸ್ ಸರ್, ಈಗ ಬುಧರ್ ನನ್ನ ಬುಧರ್ ದೇವದಾಸ್ ಬಂದು ದೇವರಾಜ್ ದೇವದಾಸ್ ಪತ್ತಲೆ ಸರ್. ಇದು ನಮ್ಮ ತುಳುನಾಡ ಸಂಸ್ಕೃತಿ ಇದೆ. ಈ ದ್ರಾವಿಡ ಪರಂಪರೆಗೆ ನಾಗದೋಷ ಜೀವನ ಕುಣವು ಎಲ್ಲ ಹಿರಿಯಾಕಲು ಬಂದ್ಕೊಂಡು ಒಂದು ಬಾತ ದ್ರಾವಿಡ ತುಳುನಾಡ ಸಂಸ್ಕೃತಿ ದ್ರಾವಿಡ ಸಂಸ್ಕೃತಿ ಉಂಟು ಇಂಚಮಂಡ. ಈ ಕೊರಗ ಜನಾಂಗ, ಮುಗೇರ ಜನಾಂಗ, ಆದಿ ದ್ರಾವಿಡ ಸತ್ಯ ನಾಗದೋಷ ಇಜ್ಜಿಂದ ಬಂದ್ಪುನೆ ಕಾರಣ ಕೊಂಡ ಅಕ್ಲೆ ಕೃಷಿ ಪರಂಪರೆ ಬರ್ತೀನಿ ಮೂರು ಹೆಂಗ್ ಪಂಚಣೆ ನಮ್ಮ ಈ ಸಂಧಿ ಪಾಡದಲ್ಲಿ ಎಂತ ಬಾಯ್ದು ಬರ್ತಿಲ್ಲ ಒಂದು ಲಂಚನ ನೆಂಕ್ ಬರ್ತೀವಿ ನಾವು ಅವ ದಾಯಪಂಡ ಅವೇನು ಬಾರಿ ಒಂದು ಪ್ರಾಮಾಣಿಕವಾದ ಸಂರಕ್ಷಣೆ ಅಂತದನಕಲ್ಲ ಅಕಲ್ಲ ಅಯ್ನ ಹೊರತು ಐದಾದ ಇನಿಗಲ ಇರಿಗೆ ನಾಗದೋಷ ನಂಗೆ ನಮ್ಮ ನಾಗದೋಷಕ್ಕೂ ಗುರಿಯಾಯಿನೇಯಪ್ಪ ಅಂತ ಕೇಂದ್ರ 35-40 ವರ್ಷದ ಬುಕ್ಕ ಸಂಪೂರ್ಣ ನಾಗದೋಷ ಇಲ್ಲ. ಸರಿ ಬೇತ ಪ್ರಶ್ನೆ ಉಂಟು ಸರ್? ದಾಳಕೊಂಡ ಎಂತ ಬರ್ತೀನಿ ಕೊಂಡ ದುಮ್ಮೂರು ಒಂದು ಈ ತುಳುನಾಡು, ಕೇರಳ, ತಮಿಳುನಾಡು, ಆಂಧ್ರ ಈ 4 ಭಾಗಗಳು ಕೃಷಿ ಪ್ರಧಾನವಾದ ಕ್ಷೇತ್ರವಾದಿತ್ತು. ಅದಕ್ಕ ಮಕ್ಕಳು ಆರ್ಯ ಪರಂಪರೆ ಬರ್ತೀವಿ ಮಕ್ಕಳು ಗೊತ್ತಿದ್ದ ಮುಂಚೆ ಬರ್ತೇವೆ ಎಲ್ಲ ದೈವಗಳ ಮುಖದಲ್ಲೂ ನಾಗವಂಶದ ನಮ್ಮ ಪ್ರತಿ ದೈವದ ಒವೇ ಕಾರಣಗಳ ನಾಗನ ಸೂಚನೆ ಹೆಜ್ಜೆ ದೈವ. ಥ್ಯಾಂಕ್ ಯು ಸರ್, ಧನ್ಯವಾದ. ಥ್ಯಾಂಕ್ ಯು ಸರ್. ಒಂಜಿ ವಿಚಾರ ಮಾಡ ದ್ರಾವಿಡ ವಂಶಸ್ಥರಿಗೆ ಅದ ದ್ರಾವಿಡ ಒಂಜಿ ಜನಾಂಗದಕ್ಲಿ ನಮಕ್ ಆಕ್ಲೆ ಗೋವಿ ರೀತಿಯ ಸಮಸ್ಯೆ ಬರ್ಪುಜಿ ನಾಗದೋಷ ಇಜ್ಜಿ ಬಂಚಿನ ವಿಚಾರ ನೀರು ಪಂಡರ್. ಸರಿ, ಅವು ಗೊತ್ತಿತ್ತಿನ ವಿಚಾರ ಸರ್. ಅಂಡ್ ಬಾರಿ ಪುರ್ಲದ ವಿಚಾರ ಪಂಡರ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇಕ್ಲೆ ಪಿರ ತಿರುಪೇರ್ ಅಂಡ್ ಆ ಮೂಲು ಬೇತಕಲು ಬರ್ತದೆ ನಮ್ಮ ನಂಬಿಕೆದ ಮಿತ್ತು ಪ್ರಹಾರ ಮಲ್ಪನಾಗ ಅವು ಆಯ್ನಂಚಿನ ವಿಚಾರ. ಸೊ ಆ ವಿಚಾರ ಪಿರೋರಯ ನೆನಪುಗೆ ಮಲ್ತೊಂದು ಒಂಜಿ ತಮಿಳ ಶೆಟ್ಟಿ ಒಂಜಿ ಪಾತ್ರ ಪಂಡರು ದೈವದ ಪ್ರತಿಯೊಂಜಿ ನಮ್ಮ ದೈವದ ಕಿರೀಟದ ಮಿತ್ತು ಬಲಿಂದ ಚಕ್ರವರ್ತಿ ನಾಗವಂಶದ ನಮ್ಮ ಒಂದು ಸೂಚನೆ ಪ್ರತಿ ಒಂಜಿ ಒಡ್ಡಿಂಗಳೊಡ್ದು ಬತ್ತನಲ್ಲ ಇರೇಗ ನಾಗನನೆ ಇಂತ ಚಿಹ್ನೆದ ಲೆಕ್ಕೊಂದು ನಾವು ಬೊಕ ಪ್ರತಿ ಒಂಜಿ ಇರೇಗಲ ಇರೇಗ ನಾಗದ ನಮ್ಮ ತುಳುನಾಡದ ದೈವಾರಾಧನೆದ ಮುಗುಟ್ಟು ನಾಗನ ಫೋಟೋ ಇಜ್ಜೊಂದು ನಾಗನ ಸಿಂಬಲ್ ಚಿಹ್ನೆ ನಾಗವಂಶ ಚಿಹ್ನೆ ಪ್ರತಿಯೊಂದು ದೈವದ ನಾಗನ ಚಿಹ್ನೆ ಒಂದು ಬೋರ್ಡ್ ಐತೆ ನಾಗನ ತಲಪಟ್ಟ ಪ್ರತಿ ಒಂಜಿಲ ಮೊಗಟ್ಲ ಉಂಡು ಪ್ರತಿಯೊಂದು ದೈವ ಬೊಕ್ಕ ದೇವರು ಪ್ರತಿಯೊಂದು ದೇವಸ್ಥಾನ ನಾಗಬನ ಉಪ್ಪುಡು ಪ್ರತಿಯೊಂದು ದೇವಸ್ಥಾನ ನಾಗಬನ ಇರಗೆ ಪಡಪುಡು ಪೂಜಿ ಇತ್ತ ಇನ್ನು ಮಾತ ಕೆಲವು ಜಾಗ ನಾಗನ ಒಂದು ಪ್ರಾಮುಖ್ಯತೆ ಚಾವಡಿದ ಒಂಜಿ ಕಂಬಳದ ಕೈತ ದೈವದ ಚಾವಡದ ಕೈತಾಲೆ ಇದಕ್ಕೆ ನಾಗಬನ ಹೆಜ್ಜ ಅಂದ್ರ ನಾಗಾರಾಧನೆ ಹೆಜ್ಜ ಅನ್ನ ದೈವಲು ಕುಟುಂಬ ಪದ್ಧತಿ ತುಳುನಾಡು ಇಜ್ಜಿ. ಯತೀಶ್ ಸರ್, ಈ ಒಂಜಿ ನಾಗದೋಷನ್ ಪುರ ನಂಬರ್ ಇಂಚಿನ ಬೇತ ವಿದಟ್ ಆಯ್ನಂಚಿನ ಈ ಪನಗೆ ಈ ವ್ಯಕ್ತಿಗೆ ಆಯ್ನಿ ಕೆಂಪು ಬೊಕ್ಕೆ ಬರ್ತದು ಆಯ್ನಂಚಿನ ವಿಚಾರ ಈರು ಬೇತ ಬೇತ ದಾದ ಪುರ ತೂತಾರೆ ಇಂಚಿನ ಒಂಜಿ ನಾಗದೋಷದ ವಿಚಾರ ಯಾನ್ ತೊರ್ತು ಮುಟ್ಟ ದಾದ ಬನ್ನ ಯಾನ್ ಖಾಲಿ ನಾಗನ್ ಪತ್ತದು ಕಂತದ ರಕ್ಷಣೆ ಮಲ್ದೇಶ್ ಹೋಯಿ ಬಕ್ಕ ಉಂದಿ ಯಾನ್ ಫಸ್ಟ್ ಟೈಮ್ ತೂಯಿನಿ ಯಾನು ಸರ್. ಗುರುರಾಜ್ ಉಪಾಧ್ಯಾಯ ಸರ್, ತಾವು ಏನ್ ಹೇಳ್ತಾರೆ ನಾಗದೋಷಗಳ ಪ್ರಕಾರ ಇಲ್ಲಿ ಒಂದು ಮೈಯಲ್ಲಿ ಬೊಕ್ಕೆ ಬಂದ ಆಗಿರುವಂತಹ ನಾಗದೋಷ, ಇತರರಿಗೆ ನೋಡಿದಾಗ ಕೆಲವು ವಿಚಾರಗಳು ಬರುತ್ತೆ, ಚರ್ಮಕ್ಕೆ ಸಂಬಂಧಪಟ್ಟ ನಾಗದೋಷ, ಇಂತಹ ನಾಗದೋಷಗಳು ಯಾವ ವಿಧಗಳಲ್ಲಿ ಕಾಣಲಿಕ್ಕೆ ಸಿಗಬಹುದು? ನಾಗದೋಷ ಹೇಳುವಂತದ್ದು ಎಲ್ಲವನ್ನು ನಾಗದೋಷ ಹೇಳಲಿಕ್ಕೆ ಆಗುದಿಲ್ಲ. ಕೆಲವೊಂದು ದೋಷ, ಕೆಲವೊಂದು ಪ್ರಾರಬ್ಧ ಕರ್ಮ, ಕೆಲವೊಂದು ಹಿರಿಯರು ಮಾಡಿದ ಫಲ, ಹೀಗೆಲ್ಲ ತುಂಬಾ ವಿಧದಲ್ಲಿ ಎಲ್ಲ ಇರ್ತದೆ. ಅಂತೂ ಅದರಲ್ಲಿ ಎಲ್ಲ ಸಮೇತ ನಾಗದೋಷ ಅಲ್ಲ. ಅದೇ ಕೆಲವೊಂದು ಪ್ರಾಮುಖ್ಯ ಆಗಿ ಅದೇ ನಾನು ಹೇಳಿದ ನಾಗದೋಷ ಅಂತೇಳಿ ಇದ್ರೆ ಅದರಿಂದ ಹೊರಗೆ ಬರಲಿಕ್ಕೆ ದಾರಿಯೇ ಇಲ್ಲ. ಅಲ್ಲ, ದಾರಿ ಇರಬೇಕು ಅಂದ್ರೆ ಮನುಷ್ಯನ ಬಿಟ್ಟಿದ ಮೇಲೆ ಬದುಕಬೇಕಲ್ವಾ ಭಟ್ರೆ ಆ ಸಂದರ್ಭಗಳಿದ್ದಾಗ? ದಾರಿ ಅಂತೇಳಿ ಎಷ್ಟೋ ಜನ ಎಷ್ಟೋ ಪರಿಹಾರ ಏನೇ ನಂಗೆ ಹೊರಗೆ ಬಂದವರು ಯಾರು ಕಾಣ್ತಾ ಇಲ್ಲ.
ಆದರೆ ಇದ್ದದರಲ್ಲಿ ಸ್ವಲ್ಪ ತೃಪ್ತಿ ಪಟ್ಟುಕೊಂಡು ಅವರು ಹೇಳಿದರೆ ಅನಂತ ಪದ್ಮನಾಭನ ದರ್ಭ ಪ್ರತಿಮೆಯಲ್ಲಿ ಮಾಡಿದಂತಹ ಅನಂತ ಪದ್ಮನಾಭನನ್ನು ದರ್ಶನ ಮಾಡಿ ಅವನ ಪ್ರಸಾದ ತಗೊಂಡವರು ಮಾತ್ರ ಸರಿಯಾಗಿದ್ದವರಿದ್ದಾರೆ. ಓಕೆ ಓಕೆ. ಆ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಈ ರೀತಿಯ ಶಕ್ತಿ ಇರಲ್ಲ, ಈ ಭಾಗಗಳಲ್ಲಿ ಮಾತ್ರ ಶಕ್ತಿ ಇರುತ್ತೆ. ಯಾಕಂತೇಳಿ ಇದು ಪಾತಾಳ ಲೋಕದ್ದು. ನಾನು ಫಸ್ಟಿಗೆ ಅದನ್ನೇ ಹೇಳಿದ್ದು, ನೀವು ಅಲ್ಲಿ ನಾಗನಿಗೆ ಡೀಸೆಲ್ ಹಾಕಿ ಕೊಲ್ತಾರೆ, ಸುತ್ತು ಹಾಕ್ತಾರೆ ಹೇಳಿದ್ರೆ, ಇಲ್ಲಿ ನೀವು ಅದಕ್ಕೆ ಇಷ್ಟು ಚಿಕ್ಕ ನ್ಯಾಯ ಮಾಡಿದ್ರೆ ಗುರುತರ ದೊಡ್ಡ ಇದಾಗ್ತದೆ ಅಲ್ವಾ? ಮತ್ತೆ ಇದು ಯಾಕಂದ್ರೆ ವಿ ಆರ್ ದ ಟೆನೆಂಟ್ಸ್, ಓನರ್ ಅವನಲ್ವಾ? ನಾಗದೋಷ ಪಕ್ಕಾ ಸಿಕ್ಕೇ ಸಿಗುತ್ತೆ, ಪಕ್ಕಾ ಸಿಕ್ಕೇ ಸಿಗುತ್ತೆ, ಪಕ್ಕ ಇಲ್ಲಿಯ ಒಂದು. ಓಕೆ ಓಕೆ, ಎಸ್ ಸರ್, ಥ್ಯಾಂಕ್ ಯು. ಜೊತೆಗೆ ಇನ್ನು ಮುಂದಕ್ಕೆ ನಾನು ಕರೆಗಳನ್ನ ಸ್ವೀಕಾರ ಮಾಡ್ತಾ ಇಲ್ಲ, ಯಾಕಂದ್ರೆ ಸಮಯದ ಅಭಾವ ತುಂಬಾನೇ ಇದೆ, ಹಾಗಾಗಿ ಕ್ಷಮಿಸಬೇಕು ಈ ಒಂದು ವಿಚಾರದಲ್ಲಿ. ಯಾಕಂದ್ರೆ 2 ಗಂಟೆಗಳ ಕಾಲ ಈ ಕಾರ್ಯಕ್ರಮವನ್ನ ಮಾಡಿದ್ವಿ, ಬಹಳಷ್ಟು ಕರೆಗಳು ಬರ್ತಾ ಇದೆ, ಆದ್ರೆ ಸಮಯದ ಅಭಾವ ತುಂಬಾನೇ ಇದೆ, ಹಾಗಾಗಿ ಕರೆಗಳನ್ನು ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಜೊತೆಗೆ ಬಹಳಷ್ಟು ಕಮೆಂಟ್ಸ್ ಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ಸಮಯದ ಅಭಾವ ಇರೋದ್ರಿಂದ ಕ್ಷಮಿಸಿ, ಎಲ್ಲದಕ್ಕೂ ಕೂಡ ರಿಪ್ಲೈ ಕೊಡ್ಲಿಕ್ಕೆ ಆಗಿರಲಿಲ್ಲ. ಇವೆಲ್ಲದರ ಜೊತೆಗೆ ಕೊನೆಯದಾಗಿ ಸರ್, ತಮ್ಮಣ್ಣ ಶೆಟ್ರು ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ಒಂಜಿ ನಾಗಾರಾಧನೆ ಪನ್ಪು ನಾವು ಈ ಭೂಮಿದ ಅಪ್ಪೆಗಳ ಬಾಲೆಗಳೆತ್ತನ ಕಟು ಸತ್ಯ ದಾದೀದು ಕಾಸದ ಬಲೊಟ್ಟು ನಾಗನ ನಂಬೆರ ಪೋಡ್ಚಿ, ನಾಗನ ಕಲ್ಲಿಗೆ ಬೊಲ್ಲಿ ಮುಚ್ಚೊಚ್ಚಿ, ನಾಗ ಬನಕು ಕರ್ಪದ ಸೀಟ್ ಪಾಡೊಚ್ಚಿ, ಕರ್ಪದ ಸೀಟ್ ಪಾಡೊಚ್ಚಿ, ನಾಗಾಗಿ ಇಂಟರ್ಲಾಕ್ ಪಾಡೊಚ್ಚಿ, ನಾಗನ ಆಯ್ನಾತ್ ಐಕ್ ಬೋಡಾಪುನಂಚಿನ ಎಡ್ಡೆ ಪೊನ್ನೆ ಸಂಪಿಗೆ ಮರುವ ತಾಕೊಟ್ಟೆ ಮಾದೇರಿ ಬೆದ ಬೇತೆ ನಮೂನೆದ ಮರಕುಲಿ ನಿಂಗುಲ್ ಬೋಡ್ನ ಕೊರ್ಪ ಸುತ್ತಮುತ್ತ ನಡೆದು ಖಂಡಿತವಾದಲ ಇನ್ನು ಆ ನಾಗಾಗ ಬದುಕಿರ ಯೋಗ್ಯವಾಯಿನ ಜಾಗ ನಿರ್ಮಾಣ ಮಂತದು ನಾಗಾರಾಧನೆ ಮನ್ಪುಲೆ. ಇನ್ನಿತ್ತ ನಾಗ ಬನೊಟ್ಟು ಉಚ್ಚುಬುಡಿ ಪಿಜಿನ ಬದುಕುನ ಪರಿಸ್ಥಿತಿ ಇಜ್ಜಿ ನಾಗ ಬನತೊಲೆ ಸಿಮೆಂಟ್ ಪೋಯರ ಬಲ್ಲಿಂದುಂಡು ಐದಾದು ದಾದೀದು ಏರ್ನಳ ಒಂಜೀರೆಗೆ ಮಂತ್ರ ತಂತ್ರ ಪೂಜೆಯನ್ನು ಮತ್ತ ಬರಿಕದಿಲೆ ಖಾಲಿ ಏರಾಂಡಲ ಒಂಜಿ ಹಿರಿಯಾಕ್ಲಿತ್ತನ ಐನು ಸರಳವಾದ ಪ್ರಾಕೃತಿಕವಾಯಿನ ಆರಾಧನೆ ಮಂತೊಂದು ಬಲೆ. ಈ ತುಳುನಾಡಿನ ನಮ್ಮ ಜೋಕ್ಲೆಗೆ ಈ ಭೂಮಿನ ಬರಡು ಭೂಮಿ ಅದನ್ನ ಬರಡು ಪ್ರಕೃತಿನ ಮಂತು ಕೊರ್ಪುನ ಉರ್ಚಿ ಒಂಜಿ ದೈವಾರಾಧನೆ ಬುಕ್ಕ ಸಂಸ್ಕೃತಿ ನಾಗಾರಾಧನೆ ಉರಿಯೋಡು ನಂದ ಮಾತೆರೇನಲ್ಲ ನಮ್ಮ ಇನಿ ಮಲ್ಲ ಜವಾಬ್ದಾರಿ ಉಂಡು. ದಾದೀದಿನಿ ಪ್ರತಿ ಕುಟುಂಬಲ ಸಮಸ್ಯೆ ಎದುರಾಪನ್ ತುಂಬುದ ದಿನ ಇರ್ದಾದು ಇತ್ತ ಏತ ನಾಗಬನುಕುಲ ನಾಗಬನುಕುಲತ್ತು ದಾದೀದು ಆ ನಾಗನ ಸಂತತಿ ವೃದ್ಧಿ ಆವಡು. ಸಂತತಿ ವೃದ್ಧಿ ಆಂಡ ಪ್ರಕೃತಿಗೆ ಐಕ್ ದಾದನಲ್ಲ ಪ್ರಯೋಜನ ಆವು ಐದಾದು ಈತೆ ಪನ್ಪುನು ಕಾಸನು ಆಡಂಬರನು ಬರಿಕದೀದು ಸರಳತೆ ಮತ್ತೆ ಮುಗ್ಧವಾಯಿನ ಆರಾಧನಾ ಭಕ್ತಿದ ಕ್ರಮ ಅಂತದು ನಾಗಾರಾಧನೆ ಉರಿಪುಲೆ ಪನ್ಪು ನಾವು ನಮ್ಮ ಒಂಜಿ ನೆರೆ ಈ ಪುರ್ತುಲ್ಲ ಬೊಕ ಇಂಚಿತ್ತನ ವ್ಯಕ್ತಿನ ಇನ್ನು ಹುಚ್ಚು ಪತ್ತುನಕ್ಲಿಗೆ ಹುಚ್ಚು ಸಂರಕ್ಷಣೆ ಮನ್ಪುನಕ್ಲಿಗೆ ಮಾತ ಬಾರಿ ಮಹತ್ವ ಕೊರಲಿ. ಸ್ಥಳೀಯ ಕೆಲವು ಸರ್ತಿ ಕೆಲವು ಸಂಸ್ಥೆಲು ಈ ರೋಟ್ರಿಗೆ ಬೊಕ್ಕ ಇರಿಗೆ ಲಯನ್ಸ್ ಕ್ಲಬ್ ಅತನ ಜೇಸಿ ಅತನ ಬೆತೆ ಬೆತೆ ಸಂಘ ಸಂಸ್ಥೆಲು ಇಂಚಿನ ಜನಕ್ಲಿಗೆ ಪ್ರೋತ್ಸಾಹ ಕೊರ್ಪುಣತ ಮುಖಾಂತರ ಇಂಚಿನ ಹುಚ್ಚುನು ಬದುಕವನ ಸಂತತಿನ ಜಾತಿ ಮನ್ಪುಣ ಟ್ರೈನಿಂಗ್ ಕೊರ್ಪುಣ ಅಂಚಿನ ಅಕ್ಲಿ ಪ್ರೋತ್ಸಾಹ ಕೊರ್ಲೆ ಸರ್ಕಾರ ದಾಖಲೆಗೆ ಮಲ್ಲ ಮಲ್ಲ ಮಾನ್ಯತೆ ಸರಿಲಕ್ಕ ಮನ್ಪಲಿ ಎಂದು ಇಂಕಲ್ನಂಜಿ ಈ ಮೂಲಕ. ಥ್ಯಾಂಕ್ ಯು ಸರ್. ಲಾಸ್ಟ್ ರಿಯಾಕ್ಷನ್ ಭಟ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಒಂದು ಅವರವರ ಸಂಪ್ರದಾಯ, ಅವರವರ ಕುಟುಂಬ, ಅವರವರ ಮನೆಯಲ್ಲಿ ಹೇಗೆ ನಾಗಾರಾಧನೆ ಮಾಡ್ತಾ ಇದ್ರು ಅದನ್ನು ಆ ಪ್ರಕಾರ ಮಾಡಬೇಕಾಗ್ತದೆ. ಎಲ್ಲ ಕಡೆಯಲ್ಲಿಯೂ ಪ್ರಾರ್ಥನೆ ನಡೆಯುವುದಿಲ್ಲ. ಪ್ರಾರ್ಥನೆ ನಾವು ಮಾಡುವ ಕರ್ಮಗಳು ವೇದಿಕೆ ಪ್ರಕ್ರಿಯೆಗಳು ಎಲ್ಲ ಪ್ರಾರ್ಥನೆಯಿಂದಲೇ ಬಂದಂತಹದ್ದು. ಯಾಕಂತೇಳಿದರೆ ಅದು ಬಹಳ ಋಷಿ ಮುನಿಗಳು ಬಹಳ ಕಷ್ಟದಲ್ಲಿ ದೇವರನ್ನು ಕಂಡು ನನ್ನ ಕೊನೆಯ ಜನಾಂಗ ತನಕ ನೀನು ನನಗೆ ದ್ರೋಹ ಮಾಡಬಾರದು ಅಂತೇಳಿ ಭಗವಂತ ಅಸ್ತು ಅಂತೇಳಿ ಹೇಳಿ ಮಾಡಿದಂತಹ ಕ್ರಿಯೆ ಇದು. ಬಟ್ ಇದರಲ್ಲಿ ಹೌದು ತುಂಬ ಆಡಂಬರ ವೈದಿಕತನ ಇದು ಎಲ್ಲ ತುಂಬ ಕಿರಿಕಿರಿ ಎಲ್ಲ ಇದೆ. ಇವರು ಹೇಳೋದು ಒಂದು ಪ್ರಶ್ನೆ ಸರಿ, ಯಾವ ಮೂಲೆ ನಾಗನನ್ನು ಸಮೇತ ಇಡೀ ಕಡ್ದು ನಾಗವನವನ್ನು ಕಡ್ದು ಇಡೀ ಇಂಟರ್ಲಾಕ್ ಸಿಮೆಂಟ್ ಹಾಕಿ ದೊಡ್ಡ ಸಿಮೆಂಟಿನ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಮಾಡುವಲ್ಲಿ ಮಾಡಬಾರದ ಸ್ಥಳದಲ್ಲಿ ಅದನ್ನು ಮಾಡಿ ತೊಂದರೆ. ಯಾಕಂದರೆ ಎಷ್ಟೋ ಜನ್ರೇಷನ್ಗೆ ಈ ಜನ್ರೇಷನ್ಲಿ ನೀವು ಅದನ್ನು ನಾನು ನಾಗನ ಬನ ತೆಗೆದು ದೊಡ್ಡ ಕಟ್ಟೆ ಕಟ್ಟಿದೆ, ದೊಡ್ಡ ಶೀಟ್ ಹಾಕಿ ನನಗೆ ಒಳ್ಳೆಯದಾಗಿದೆ ಹೇಳಿದರೆ ಅದು ನೀವು ನಾಗನ ಕಟ್ಟೆ ಕಟ್ಟಿ ನಿಮಗೆ ಒಳ್ಳೆಯದಾದದ್ದಲ್ಲ. ನೀವು ಹುಟ್ಟುವಾಗ ಪಡ್ಕೊಂಡು ಬಂದದ್ದು ನೀವು ಒಳ್ಳೆಯದಾದದ್ದು. ನೀವು ಕಟ್ಟೆಗೆ ನಾಗನನ್ನು ಆರಾಧನೆ ಮಾಡಿ ಒಳ್ಳೆ ಮಾಡೋದು ಹೇಗೆ ಹೇಳಿದರೆ ಇಷ್ಟರವರೆಗೆ ಹೇಗಿತ್ತು ಅದನ್ನು ಹಾಗೆಯೇ ಸಂರಕ್ಷಣೆ ಮಾಡಿ ಒಳ್ಳೆ. ಯಾಕಂತೇಳಿದರೆ ತುಂಬ ಇದಿದೆ. ನೀವು ಬಾರ್ಕೂರಲ್ಲಿ ಒಂದು ಭಂಡಾರಕೇರಿ ಮಠ ಇದೆ, ಅಲ್ಲಿ ಒಂದು ನಾಗನ ಕಲ್ಲಿದೆ, ಅಲ್ಲಿ ಅಂತೇಳಿ ಅಲ್ಲ ಅದಮಾರ್ನಲ್ಲಿದೆ ಎಲ್ಲ. ಅದಕ್ಕೆ ಒಂದು ಖಾಲಿ ಒಂದು ಮುರಕಲ್ಲು. ಕೆಲವು ಕಡೆಯಲ್ಲಿ ಕೇವಲ ಅದಕ್ಕೇನು ಕೆತ್ತನೆ ನಾಗನ ಚಿತ್ರ ಏನೂ ಇಲ್ಲ, ಅದು ಸಾಮಾನ್ಯ ಕಲ್ಲು. ಆ ನಾಗನ ಕಲ್ಲಿನ ಇದು ಎಷ್ಟು ಉಂಟು ಅಂತೇಳಿದರೆ ಅಂಥ ಕಡೆಯಲ್ಲಿ ಎಲ್ಲ ಕಡೆಯಲ್ಲಿ ಅಲ್ಲಿ ಸಮೇತ ಒಂದು ಸಲ ಒಂದು ಯಾರ್ದ ಎಲ್ಲ ಒತ್ತಾಯದಲ್ಲಿ ಏನೋ ಎಲ್ಲ ಇಟ್ಟು ಏನೋ ಇದೆಲ್ಲ ಮಾಡಿ ಅದನ್ನು ಹೊಸತ್ತು ಕಟ್ಟಬೇಕು ಅಂತೇಳಿ ಎಲ್ಲ ಆಯಿತು.
ಸ್ವಾಮಿಗಳೆಲ್ಲ ಓದಿದ್ರು, ಇನ್ನು ಕಲ್ಲನ್ನು ನೋಡಿದ್ರು, ಇಷ್ಟು ಒಳ್ಳೆಯ ಪ್ರಾಕೃತಿಕವಾದ ಇದನ್ನು ನಾನು ತೆಗಿಬೇಕು, ಇವೊಬ್ಬ ಯಾರೋ ಒಬ್ಬ ಮೂರ್ಖ ಹೇಳಿದ ಅಂತೇಳಿ ಹೇಳಿ ಅವರು ಅದನ್ನೇ ಅಲ್ಲಿಗೆ ಮುಚ್ಚಿಟ್ರು. ಇನ್ನು ಯಾರಾದರೂ ನನ್ನ ಮುಂದಿನ ಪೀಳಿಗೆಯವರು ನೋಡಿ ಇದನ್ನು ಪುನಃ ಅದನ್ನು ಕಟ್ಟಲಿಕ್ಕೆ ಶುರು ಮಾಡೋದು ಬೇಡ ಅಂತೇಳಿ ಅದನಿಗೆ ಕೊನೆಗೆಲ್ಲ ಹಚ್ಚಿಗೆ ಹರಿದುಕೊಂಡು ಸಮುದ್ರಕ್ಕೆ ಹಾಕಿ ಬಿಟ್ಟಿದ್ದಾರೆ. ಹೀಗೆ ತುಂಬ ಘಟನೆಗಳಲ್ಲೇ ಇದೆ. ಬಟ್ ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಬೇಕು. ಬಟ್ ನಮ್ಮ ನಾಗದೇವರನ್ನು ಈಗ ಇರತಕ್ಕಂತಹ ಬನದಲ್ಲಿ ಆರಾಧನೆ ಮಾಡೋದು ಸ್ವಲ್ಪ ಶ್ರೇಷ್ಠ. ಹಾಗೇ ನಾವು ನೋಡಲಿಕ್ಕೆ ಹೋದರೆ ಅದನ್ನು ಬನವನ್ನು ಕಡ್ದು ಮಾಡಿದ ಇದರಲ್ಲಿ ಸಿಮೆಂಟ್ ಹಾಕಿ ಮಾಡಿದ ಇದರಲ್ಲಿ ಏನು ಶ್ರೇಯಸ್ಸು ಸಿಗ್ತದೆ ಅಂತೇಳಿ ನನಗೇನು ಅರ್ಥ ಆಗುದಿಲ್ಲ. ಯಾಕಂತೇಳಿ ಅಲ್ಲಿ ಇರುವುದು ಮಣ್ಣಿಗೆ ಪ್ರಾಶಸ್ತ್ಯ. ನೀವು ಮಣ್ಣು ಬಿಟ್ಟು ನೀವು ಯಾವುದೋ ಒಂದು ಊರಿಂದ ತಂದ ಸುಣ್ಣದ ಕಲ್ಲನ್ನು ನೀವು ಪೂಜೆ ಮಾಡಿದ ಹಾಗೆ ಆಗ್ತದೆ, ಅಲ್ಲಿ ಸಲ್ಫ್ಯೂರಿಕ್ ಆಸಿಡ್ ಅನ್ನು ಪೂಜೆ ಮಾಡಿದ ಹಾಗೆ ಆಗ್ತದೆ. ಅಲ್ಲಿ ಮಣ್ಣಿಗೇನು ಇದೇ ಇಲ್ಲ, ವ್ಯಾಲ್ಯೂವೇ ಇಲ್ಲ ಅಂತೇಳಿ ಆಗ್ತದೆ. ಮಣ್ಣು ಪ್ರಮುಖವಾಗಿರುವುದು ಥ್ಯಾಂಕ್ ಯು ಸೊ ಮಚ್. ಯಾಕಂದ್ರೆ ಅದೇ ಒಂದು ವಿಚಾರ, ಯಾಕಂದ್ರೆ ಇಲ್ಲಿ ನಾಗನ ಶಕ್ತಿ ಯಾಕೆ ಗೋಚರ ಆಗುತ್ತೆ ಅಂತ ಉಳ್ಳಾಡಿನ ಮಣ್ಣಿನಲ್ಲಿ ಆ ನಾಗನ ಸತ್ವ ಇದೆ, ಆ ನಾಗನ ಶಕ್ತಿ ಇದೆ. ಹಾಗಾಗಿ ಇಲ್ಲಿ ನಾಗನ ಶಾಪ, ನಾಗನ ದೋಷ ಗೋಚರ ಆಗುತ್ತೆ. ಇತರರಿಗೆ ಹೋದಾಗ, ಉತ್ತರ ಕರ್ನಾಟಕದಲ್ಲಿ ಹೋದಾಗ ಅದೇ ಬೆಳಗಾಂನ ಯುವಕ ಹೇಳ್ತಾರೆ, ನಮ್ಮ ಕಡೆಯಲ್ಲಿ ನಾಗರ ಹಾವನ್ನ ಸಾಯಿಸ್ತೀವಿ, ಆದ್ರೆ ಏನಾಗಲ್ಲ, ಆದ್ರೆ ಇಲ್ಲಿ ಯಾಕೆ ಈ ರೀತಿ ಆಗಿದೆ ಅಂತ ಕೇಳಿದಾಗ ಅವ ಇಲ್ಲಿಂದ ಹೆದರಿ ಆತನ ಊರಿಗೆ ಚಿಕಿತ್ಸೆಗಾಗಿ ಮತ್ತೆ ಹೊರಟು ಹೋಗ್ತಾನೆ ಅಂತ ಬಂದಾಗ. ಕೊನೆಯದಾಗಿ ಸರ್ ಯತೀಶ್ ಅವರು ದಾದ ಪಂಡ್ರೆ ಇಷ್ಟಪಡೋರು ಸರ್ ಮಾತ್ರೆಗಳ ಯಾನು ಪಂಪಿಂದಾದ ಬಂದಾಗ ಬೇತೆ ರಾಜ್ಯದ ಕೂಲಿ ಕಾರ್ಮಿಕರು ಇಂಚ್ ಬತ್ತುಪ್ಪೇರು ಅಕ್ಕಲಿಗೂ ಅಕ್ಕಲ್ದಾದ್ರು ಮಾಡ್ಕೊಂಡು ಬಂದ ಅಕ್ಕಲ್ಲ ಊರ್ದ ಕ್ರಮತ್ತ ಲೆಕ್ಕ ಮಲ್ತಂಬೋಪೇರು ಯಾನು ಪಂಪಿಂದಾದ ಬಂದಾಗ ನನ್ನ ಮೆತ್ತಗ ನಮ್ಮ ತುಳುವೇರು ಅಂಚಿನ ಸಂದರ್ಭ ಬತ್ತಂಡ ಏರ್ಲ ದಾಲ ಅಂಚ ಅನ್ಯಾಯ ಮಲ್ಪೇರ್ನ ನಾಗನ ಅನ್ಯಾಯ ಮಲ್ಪೇರ್ನಂಡ ಅವೇನು ತಡೆಪಲೆ ಎಡ್ಡೆ ಅಕ್ಕಲಿಗೆಲ್ಲ ಎಡ್ಡೆ ಒಂದು ಕೊರ್ಲೆ ಸಂದೇಶ ಕೊರ್ಲೆ ಬಂದು ಯಾನು ಆ ವ್ಯಕ್ತಿ ಮೂಲಕ ಊರು ಬಿಡದು ಹೋಗ್ತೇವೆ ಈತ ನಾಗ ಸುರಕ್ಷಿತವಾದ ನಮ್ಮ ಕಟೀಲು ಕ್ಷೇತ್ರ ಉಂಡು. ಎಸ್ ಸರ್ ವೆರಿ ಬ್ಯೂಟಿಫುಲ್. ಬಾರಿ ಎಡ್ಡೆ ಪುಣ್ಯದ ಕೆಲಸ ಬಂದರೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಆಯ್ತು ಒಟ್ಟಿಗೆ ಒಂದು ನಾಗನ ಶಾಪ ಎಡ್ಡೆಂತಿನ ಹುಚ್ಚು ಅಥವಾ ಓ ಹುಚ್ಚು ಬಂದ ಚರ್ಚೆದ ನಡುಟು ನಾಗದೇವರ ಅಥವಾ ನಾಗರ ಹಾವು ಪಂಚನ ಮಾತಲ್ಲ ಎಡ್ಡೆಂತಿನೇ ನೋಡೋಟ ಒಂದು ವಿಚಾರ ನಡೆದ ನಮ್ಗೆ ಹೇಗೆ ಭೂಮಿ ಮೇಲೆ ಬದುಕುವಂತ ಹಕ್ಕಿದೆ, ಅದೇ ರೀತಿ ಪ್ರತಿಯೊಂದು ಜೀವಿಗಳಿಗೂ ಕೂಡ ಭೂಮಿ ಮೇಲೆ ಬದುಕುವಂತ ಹಕ್ಕಿದೆ. ಅಟ್ ದ ಸೇಮ್ ಟೈಮ್ ಈ ದೈವಾರಾಧನೆ, ನಾಗಾರಾಧನೆ ಅನ್ನುವಂಥದ್ದು ನಮ್ಮ ತುಳುನಾಡಿನ ಮಣ್ಣಿನ ಸತ್ವ, ಜೊತೆಗೆ ನಮ್ಮ ತುಳುನಾಡಿನ ಮಣ್ಣಿನ ಶಕ್ತಿ ಅನ್ನುವಂಥದ್ದು ಡೌಟೇ ಇಲ್ಲ. ಯಾಕಂತ ಬಂದಾಗ ಒಂದ್ ಕಡೆ ದೈವಾರಾಧನೆಯಲ್ಲಿ ಹೇಗೆ ತಮ್ಮಣ್ಣ ಶೆಟ್ಟರು ಹೇಳಿದಾಗೆ ಪ್ರತಿಯೊಂದು ಕಿರೀಟಗಳಲ್ಲಿ, ಪ್ರತಿಯೊಂದು ಮೊಗಗಳಲ್ಲಿ ನಾಗನ ಬಿಂಬವನ್ನು ನಮಗೆ ಕಾಣಲಿಕ್ಕೆ ಸಿಗುತ್ತೆ ಪ್ರತಿಯೊಂದು ದೈವಾರಾಧನೆಯಲ್ಲಿ. ಅದೇ ರೀತಿ ಪ್ರತಿಯೊಂದು ದೇವಾಲಯಗಳಲ್ಲಿ ನಾವು ನಾಗನ ಕಟ್ಟೆಯನ್ನ, ನಾಗನ ಬಿಂಬವನ್ನ, ನಾಗನ ಮೂರ್ತಿಯನ್ನು ನೋಡ್ತೀವಿ. ಜೊತೆಗೆ ಅದಕ್ಕೆ ಪೂಜೆ ಇದ್ದೇ ಇರುತ್ತೆ. ಅಂದ್ರೆ ದೈವ ಮತ್ತು ದೇವರು ಇದೆಲ್ಲದರಲ್ಲೂ ಕೂಡ ಸಲ್ಲುವಂತಹ ಶಕ್ತಿ ಅಂತ ಹೇಳಿದ್ರೆ ಅದು ನಾಗನ ಶಕ್ತಿ. ಜೊತೆಗೆ ನಮ್ಮ ಮಣ್ಣು ಅಂತ ಬಂದಾಗ ತುಳುನಾಡಿನ ಮಣ್ಣು ಅಂತ ಬಂದಾಗ ಅದು ನಾಗನಿಗೆ ಸೇರಿದ್ದು ಅನ್ನುವಂಥ ನಮ್ಮ ನಂಬಿಕೆ. ಹಾಗಿದ್ದಾಗ ಆ ಮಣ್ಣಿನಲ್ಲಿ ನಾಗನಿಗೆ ಏನಾದರೂ ಅನ್ಯಾಯ ಆದರೆ ನಾವು ನಂಬುವಂತಹ ಕಾರಣಿಕ ಶಕ್ತಿ ನಾಗ ಬಿಡ್ತದಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ನಾಗ ಬಿಡಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯದ ಉತ್ತರ. ಯಾಕಂದ್ರೆ ನಮ್ಮ ಕಣ್ಣ ಮುಂದೆ ಆಗಿರುವಂತಹ ಘಟನೆ ಅದಕ್ಕೆ ಸಾಕ್ಷಿ ಆಗಿರುವಂಥದ್ದು. ಈ ರೀತಿ ಇದ್ದಾಗ ಬಹಳಷ್ಟು ಕರೆಗಳು ಈಗಲೂ ಕೂಡ ಬರ್ತಾ ಇದೆ. ಆದರೆ ದಯಮಾಡಿ ಕ್ಷಮಿಸಬೇಕು, ಸಮಯದ ಅಭಾವ ಇದೆ. ಹಾಗಾಗಿ ಕರೆ ಸ್ವೀಕಾರ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ನಮ್ಮ ಒಂದು ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನ ಇಷ್ಟೇ, ನಮ್ಮ ನಾಗ ದೇವರ ಮೇಲಿರುವಂತಹ ನಂಬಿಕೆ, ಜೊತೆಗೆ ನಮ್ಮ ದೈವಿಕ ನಂಬಿಕೆ, ಜೊತೆಗೆ ನಮ್ಮ ನಾಗರಾಧನೆ ನಂಬಿಕೆ, ಈ ನಂಬಿಕೆಯನ್ನ ನಾವು ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು. ಜೊತೆಗೆ ಪ್ರತಿಯೊಬ್ಬರಲ್ಲೂ ಕೂಡ ಇದರ ಬಗ್ಗೆ ಜಾಗೃತಿಯನ್ನ ವಹಿಸ್ಕೊಳ್ಬೇಕು. ಇಜ್ಜಿಯ ನಾಗನ ಶಕ್ತಿ ಇಜ್ಜಿ ಅಂಚ ಇಂಚ ಪನ್ನಕ್ಲ ಏತೋ ಜನ ನಮ್ಮ ಕಣ್ಣ ಮುಂದೆ ದಾದಾದು ಪೋತಿರೋ ನಮ್ಮ ತೂತ. ಸೊ ಐಕ್ಬೋಡಾದ ನಮ್ಮ ದೈವಲು, ನಮ್ಮ ದೇವರು ಐತೊಟ್ಟಿಗೆ ನಮ್ಮ ನಾಗರಾಧನೆ, ನಮ್ಮ ಒರಿಪಾಗ ಬೆಳೆಪಾಗ ಅವಿನ ಆರಾಧನೆ ಮಲ್ಪಗ ಅವಿನ ಪೂಜಿಸಾಗ ಪನ್ಪಂಚಿನ ವಿಚಾರ ನಮ್ಮ ಪರೊಂದು ಇನ್ನಿತ ಕಾರ್ಯಕ್ರಮ ನಮ್ಮ ಜೊತೆ ಇದ್ದಂತಹ ಗಣ್ಯ ವ್ಯಕ್ತಿಗಳು ಒಂದು ಕಡೆ ತುಳು ಜನಪದ ವಿದ್ವಾಂಸರು ತಮ್ಮಣ್ಣ ಶೆಟ್ಟರು ಸರ್, ಥ್ಯಾಂಕ್ ಯು. ಅದೇ ರೀತಿ ಉರಗ ರಕ್ಷಕರು ಯತೀಶ್ ಕಟೀಲ್ ಅವರು ಸರ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. 2020 ರಕ್ಷಣೆಯನ್ನ ಮಾಡಿದಿರಾ ನಾಗರ ಹಾವುಗಳನ್ನ, ಮತ್ತಷ್ಟು ತಮ್ಮಿಂದ ಒಳ್ಳೆಯ ಪುಣ್ಯ ಕೆಲಸಗಳು ಆಗಲಿ ಸರ್. ಅದೇ ರೀತಿ ನಮ್ಮ ಜೊತೆ ಅರ್ಚಕರು, ಜೊತೆಗೆ ಖ್ಯಾತ ಜ್ಯೋತಿಷಿಗಳು ಗುರುರಾಜ್ ಉಪಾಧ್ಯಾಯ ಸರ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರು, ಇದು ಈ ಹೊತ್ತಿನ ವಿಶೇಷ. ಉರಿಯಿಂದ ಒದ್ದಾಡಿದ್ದಂತಹ ನಾಗರ ಹಾವು ಸೆಪ್ಟೆಂಬರ್ 5ಕ್ಕೆ ಅಟ್ ದ ಸೇಮ್ ಟೈಮ್ 1 ವಾರಗಳ ಅವಧಿಯಲ್ಲಿ ಆ ಡೀಸೆಲ್ ಹಾಕಿದವನು ಕೂಡ ಉರಿಯಿಂದ ಒದ್ದಾಡ್ತಾನೆ ಅಂತ ಬಂದಾಗ ಇದು ನಮ್ಮ ತುಳುನಾಡ ಮಣ್ಣಿನಲ್ಲಿರುವಂತಹ ನಾಗನ ಶಕ್ತಿ, ನಾಗನ ದೋಷ, ನಾಗನ ಕಲೆ ಕಾರಣಿಕ. ಮತ್ತೊಮ್ಮೆ ನಾಗನನ್ನ ನಾವು ಆರಾಧಿಸುವ, ಪೂಜಿಸುವ, ಶ್ರದ್ಧಾ ಭಕ್ತಿಯಿಂದ ನಾಗನ ಸೇವೆಗಳನ್ನ ಮಾಡೋಣ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.
ನೀವು ನೋಡ್ತಾ ಇದ್ದೀರಾ ನಮ್ಮ ಕುಡ್ಡ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ. ಸುದ್ದಿ ಸಮಗ್ರ ಪ್ರಾಯೋಜಕರು ಭೀಮಾ